ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ನ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ. ಈಶೋಪನಿಷತ್ತಿನ ಮಂತ್ರ 15 ಇವತ್ತಿನಿಂದ ನಾವು ಈಶೋಪನಿಷತ್ತಿನ ಕೊನೆಯ ವಿಭಾಗವನ್ನು ನೋಡ್ತಾ ಇದ್ದೇವೆ. 15, 16, 17 ಈ 4 ಮಂತ್ರಗಳು ಪ್ರಾರ್ಥನೆಗಳು. ಮಂತ್ರ 15 ನೋಡೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸತ್ಯಸ್ಯ ಅಪಿಹಿತಂ ಮುಖಂ, ಪರಮಸತ್ಯದ ಮುಖವು ಮುಚ್ಚಲ್ಪಟ್ಟಿದೆ. ಯಾವುದರಿಂದ ಮುಚ್ಚಲ್ಪಟ್ಟಿದೆ? ಹಿರಣ್ಮಯೇನ ಪಾತ್ರೇಣ, ಚಿನ್ನದಂತೆ ಪ್ರಕಾಶಮಾನವಾದ ಹೊದಿಕೆಯಿಂದ ಮುಚ್ಚಲ್ಪಟ್ಟಿದೆ. ಪೂಷನ್, ಪೋಷಕನೇ, ತ್ವಂ ನೀನು, ತತ್ ಅಪಾವೃಣು, ಆ ಹೊದಿಕೆಯನ್ನು ನೀನು ತೆಗೆದುಹಾಕು. ಯಾತಕ್ಕೋಸ್ಕರ ತೆಗೆದುಹಾಕಬೇಕು? ಧರ್ಮಾಯ ದೃಷ್ಟಯೇ, ಅಂದರೆ ನಿನ್ನ ಭಕ್ತನಿಗೆ ನಿನ್ನನ್ನು ತೋರಿಸಿಕೊಳ್ಳುವುದಕ್ಕಾಗಿ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಓ ಪ್ರಭುವೇ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು
ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಇಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ನಿನ್ನ ಭಕ್ತ, ನಿನ್ನ ಮುಖ ಈಗ ನನಗೆ ಕಾಣ್ತಾ ಇಲ್ಲ, ನಿನ್ನ ಮುಖ ಒಂದು ಪ್ರಭೆಯಿಂದ ಆವರಿಸಲ್ಪಟ್ಟಿದೆ. ಸೊ ಅದನ್ನು ನೀನು ಸರಿಸು, ಮತ್ತು ನನಗೆ ನಿನ್ನ ದರ್ಶನವನ್ನು ನನಗೆ ಕೊಡು ಅಂತ ಇಲ್ಲಿ ಪ್ರಾರ್ಥನೆ. ಇದು ತುಂಬ ಸುಂದರವಾದ ಪ್ರಾರ್ಥನೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ ಶ್ರೀಲ ಪ್ರಭುಪಾದರ ಭಾವಾರ್ಥದಿಂದ. ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಕಿರಣಗಳನ್ನು, ಬ್ರಹ್ಮಜ್ಯೋತಿಯನ್ನು, ತನ್ನ ವ್ಯಕ್ತಿತ್ವದಿಂದ ಹೊರಹೊಮ್ಮುವ ಪ್ರಭೆಯನ್ನು ಹೀಗೆ ವಿವರಿಸುತ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಹರೇ ಕೃಷ್ಣ. ಯಾರಾದರೂ ಓದಿ. ನಾನು ನಿರಾಕಾರ ಬ್ರಹ್ಮನಿಗೆ ಮೂಲಾಧಾರ. ಆ ಬ್ರಹ್ಮ ಅತ್ಯಂತಿಕ ಸುಖದ ನೆಲೆ, ಅಮರ್ತ್ಯ, ನಾಶ ಹೊಂದದೇ ಇರುವಂಥದ್ದು ಮತ್ತು ಶಾಶ್ವತವಾದದ್ದು. ಗೀತಾ 14.27ರಲ್ಲಿ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂಬುವು ಒಂದೇ ಪರಮ ಸತ್ಯದ 3 ಮುಖಗಳು. ಬ್ರಹ್ಮನ್ ಎಂಬುದನ್ನು ಆರಂಭ ದಶೆಯಲ್ಲಿರುವವನು ಅತ್ಯಂತ ಸುಲಭವಾಗಿ ಗ್ರಹಿಸಬಲ್ಲನು. ಪರಮಾತ್ಮ ಎಂಬುದನ್ನು ಇನ್ನಷ್ಟು ಪ್ರಗತಿ ಸಾಧಿಸಿದವನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲನು. ಮತ್ತು ಭಗವಂತನ ಸಾಕ್ಷಾತ್ಕಾರ ಪರಮ ಸತ್ಯದ ಅತ್ಯಂತಿಕ ಸಾಕ್ಷಾತ್ಕಾರ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಅಲ್ಲಿ ಕೃಷ್ಣನು ತಾನು ಪರಮ ಸತ್ಯದ ಬ್ರಹ್ಮ ಜ್ಯೋತಿಯ ಹಾಗೂ ಸರ್ವಾಂತರ್ಯಾಮಿ ಪರಮಾತ್ಮನ ಮೂಲವೆಂದು ಹೇಳುತ್ತಾನೆ. ತಾನು ಪರಮ ಸತ್ಯದ ನಿರಾಕಾರ ಸ್ವರೂಪವಾದ ಬ್ರಹ್ಮ ಜ್ಯೋತಿಗೆ ಅಂತಿಮ ಆಕಾರವೆಂದು, ತನ್ನ ಅನಂತ ಶಕ್ತಿಗಳನ್ನು ವಿವರಿಸುವ ಅಗತ್ಯವಿಲ್ಲವೆಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಮಂತ್ರ ನಮಗೆ ಏನನ್ನು ತಿಳಿಸುತ್ತದೆ ಅಂದರೆ, ಬ್ರಹ್ಮ ಜ್ಯೋತಿ ಅಂದರೆ ಅದಕ್ಕೂ ಮತ್ತು ಕೃಷ್ಣನಿಗೂ, ಭಗವಾನ್ ಕೃಷ್ಣನಿಗೂ ಸಂಬಂಧ ಇದೆ. ಬ್ರಹ್ಮಜ್ಯೋತಿಯ ಕಿರಣಗಳೆಂದರೆ ಭಗವಂತನ ಆ ದಿವ್ಯ ಶರೀರದ ಪ್ರಭೆ. ಆ ಭಗವಂತನ ದಿವ್ಯ ಶರೀರದಿಂದ ಆ ಬ್ರಹ್ಮಜ್ಯೋತಿಯ ಕಿರಣಗಳು ಸ್ಫುರಿಸಲ್ಪಡುತ್ತವೆ. ನಿರಾಕಾರವಾದಿಗಳಿಗೆ ಇದು ಗೊತ್ತಿಲ್ಲ. ಅಂದರೆ ಅವರು ಏನು ಹೇಳ್ತಾರೆ ಅಂತಂದರೆ, ಆ ಬ್ರಹ್ಮಜ್ಯೋತಿಯ ಕಿರಣಗಳನ್ನೇ ಅವರು ದೇವರು ಅಂತ, ಅಲ್ಲಿಗೆ ಅದೇ ದೇವರು ಅಂತ ತಿಳ್ಕೊಳ್ತಾರೆ. ಅವರಿಗೆ ಆ ಒಂದು ಮೂಲ, ಆ ಬ್ರಹ್ಮಜ್ಯೋತಿಗೆ ಮೂಲ ಆ ಭಗವಂತನ ಒಂದು ವ್ಯಕ್ತಿ, ಆ ಶರೀರ, ಆ ದಿವ್ಯವಾದ ಶರೀರ, ಇದನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿರೋದಿಲ್ಲ. ಈಗ ಭಗವದ್ಗೀತೆಯಲ್ಲಿ ಹೇಳಿದೆ, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಇವು ಭಗವಂತನ ಒಂದೇ ಪರಮ ಸತ್ಯದ 3 ಮುಖಗಳು. ಇದನ್ನು ಕೂಡ ಭಾಗವತಮಲ್ಲಿ ಕೂಡ ಹೇಳಿದ್ದಾರೆ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಅಂದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 3 ರೀತಿಯಿಂದ ಅರ್ಥ ಮಾಡ್ಕೊಳ್ಳೋದು ಅಂದರೆ 3 ಹಂತದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಬ್ರಹ್ಮನ್ ಅಂತಂದರೆ ಆ ಭಗವಂತನ ಆ ಒಂದು ನಿರಾಕಾರ ಲಕ್ಷಣ, ಅದನ್ನು ಸುಲಭವಾಗಿ ಗ್ರಹಿಸಬಹುದು. ಪರಮಾತ್ಮ ಇದನ್ನು ಇನ್ನಷ್ಟು ಯಾರು ಇದರಲ್ಲಿ ಸ್ವಲ್ಪ ಮುಂದುವರೆದಿರ್ತಾರೆ ಆಧ್ಯಾತ್ಮದಲ್ಲಿ, ಅವರು ಅರ್ಥ ಮಾಡಿಕೊಳ್ತಾರೆ. ಹಾಗೆ ಭಗವಂತನ ಸಾಕ್ಷಾತ್ಕಾರ ಹೇಳೋದು ಪರಮ ಸತ್ಯದ ಆತ್ಯಂತಿಕ ಸಾಕ್ಷಾತ್ಕಾರ, ಅಂದರೆ ಅಂತಿಮ ಸಾಕ್ಷಾತ್ಕಾರ. ಈ ನಿರಾಕಾರ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಇವೆರಡೂ ಕೂಡ ಅಪರಿಪೂರ್ಣ ಸಾಕ್ಷಾತ್ಕಾರ. ಯಾಕೆಂತಂದರೆ ಇದರಲ್ಲಿ ಆ ಭಗವಂತನಿಂದಲೇ ಈ ಒಂದು ಬ್ರಹ್ಮನ್ ಮತ್ತು ಪರಮಾತ್ಮ ಇದಕ್ಕೆ ಅವರೇ ಮೂಲ ಆಕಾರ. ಇದು ಅವರು ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಸೊ ಹಾಗಾಗಿ ಭಗವಂತ ಇಲ್ಲಿ ಏನು ಹೇಳ್ತಾನೆ, ನಾನೇ, ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾನೇ ಈ ಬ್ರಹ್ಮಜ್ಯೋತಿಗೆ ಆಧಾರ, ನಿರಾಕಾರ ಬ್ರಹ್ಮನಿಗೆ ನಾನೇ ಮೂಲ ಆಧಾರ.
ಇದನ್ನ ನಾವು ಹೇಗೆ ತಿಳ್ಕೊಳ್ಳೋಣ? ಈಗ ಆ, ಹೇಗೆ ಮೂಲಾಧಾರ ಅಂತಂದ್ರೆ, ಈಗ ನಾವು ಒಂದು ಆ, ಭಗವದ್ಗೀತೆಯಲ್ಲಿ, ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, 7.7ರಲ್ಲಿ ಹೇಳಿದ್ದಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅಂದ್ರೆ ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ, ಅಂದರೆ ಭಗವಂತನೇ ಪರಮ ಸತ್ಯ. ಸೊ ಈಗ ಮಣಿಗಳನ್ನು ದಾರದಲ್ಲಿ ಪೋಣಿಸಿರ್ತಾರೆ ಅಲ್ವಾ? ಒಂದು ಒಳ್ಳೆಯ ಮುತ್ತಿನ ಹಾರ ಅಂದರೆ ಆ ಹಾರದೊಳಗೆ ದಾರ ಇರ್ತದೆ ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ದಾರ ನಮಗೆ ಕಾಣುತ್ತಾ? ಇಲ್ಲ ಮಾತಾಜಿ, ದಾರ ಕಾಣಿಸೋದಿಲ್ಲ. ಆ ದಾರವನ್ನು ತೆಗೆದ್ರೆ ಮಣಿಗಳು ಏನಾಗ್ಬಿಡುತ್ತೆ? ಉದುರು ಹೋಗುತ್ತೆ. ಹಾಗೆ ಅದೇ ರೀತಿ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದ್ರ ಒಳಗಡೆಯಿಂದ ದಾರ ಇರುತ್ತದೆ. ದಾರ ಇದ್ದ ಹಾಗೆ ಭಗವಂತನನ್ನೇ ಎಲ್ಲವೂ ಅವಲಂಬಿಸಿದೆ. ಇದು ಹೇಗೆ ಅಂತಂದ್ರೆ ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಅಂದರೆ ಆ ಭಗವಂತನ ಬ್ರಹ್ಮಜ್ಯೋತಿಯ ಕಿರಣಗಳು ಅವನ ದೇಹದಿಂದ ಬರುತ್ತವೆ, ಆ ಭಗವಂತನ ದಿವ್ಯ ಶರೀರದಿಂದ. ಹಾಗೆಯೇ ಅದು ಸರ್ವಾಂತರ್ಯಾಮದ ಪರಮಾತ್ಮ ಭಗವಂತನ ಸ್ವಾಂಶ ವಿಸ್ತರಣೆ. ಅಂದರೆ ಆ ಭಗವಂತನ ಸ್ವಾಂಶ ವಿಸ್ತರಣೆ ಹೇಗೆ ಕೇಳಿದರೆ, ಭಗವಂತನಿಂದ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣನಿಂದ ನಾರಾಯಣನಿಂದ ಮತ್ತೆ ಎರಡನೆಯ ಸಂಕರ್ಷಣ, ಮಹಾಸಂಕರ್ಷಣ. ಆ ಮಹಾಸಂಕರ್ಷಣೆಯಿಂದ ಪುರುಷ ಅವತಾರಗಳು ಬರುತ್ತೆ. ಪುರುಷ ಅವತಾರಗಳಿಗೆ ಕಾರಣೋದಕಶಾಹಿ ವಿಷ್ಣು, ಅವನಿಂದ ಕಾರಣೋದಕಶಾಹಿ ವಿಷ್ಣುವಿನ ಸ್ವಾಂಶ ವಿಸ್ತರಣೆ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಪರಮಾತ್ಮ ಕ್ಷೀರೋದಕಶಾಹಿ ವಿಷ್ಣು, ಅವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ. ಈ ರೀತಿ ಪರಮಾತ್ಮ ಸ್ವರೂಪಕ್ಕೂ ಕೂಡ ಅವನೇ ಆಧಾರ, ಅವನಿಂದನೇ ಬರುತ್ತೆ. ಸೊ ಹಾಗಾಗಿ ಬ್ರಹ್ಮಜ್ಯೋತಿಗೂ ಭಗವಂತನೇ ಆಧಾರ, ಸರ್ವಾಂತರ್ಯಾಮಿ ಪರಮಾತ್ಮನಿಗೂ ಮೂಲ ಭಗವಾನ್ ಶ್ರೀಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅರ್ಜುನ ಕೇಳ್ತಾನೆ, ನಿನ್ನ ಎಲ್ಲ ಆ ಒಂದು ಸಂಪತ್ತು, ದೈವಿಕ ಸಂಪತ್ತುಗಳು ಏನೇನು, ಯಾವ ರೀತಿ ನೀನು ವ್ಯಾಪಿಸಿದ್ದೀಯಾ ಈ ಜಗತ್ತಲ್ಲಿ, ಅದನ್ನು ನನಗೆ ತಿಳಿಸಿ ಹೇಳು ಅಂತ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಲ್ಲಿ ತಿಳಿಸ್ತಾನೆ, ಅಲ್ಲಿ ಕೇಳ್ತಾನೆ ಪ್ರಶ್ನೆ. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ನನಗೆ ಅನಂತ ಸಿರಿಗಳಿವೆ, ಅದರಲ್ಲಿ ಕೆಲವೊಂದು ಮುಖ್ಯವಾದದ್ದನ್ನು ಮಾತ್ರ ನಿನಗೆ ಹೇಳ್ತೇನೆ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾನೆ. ಅದರಲ್ಲಿ ನಾನೇ ಆದಿ, ನಾನೇ ಮಧ್ಯ, ನಾನೇ ಅಂತ್ಯ, ಸೂರ್ಯನು ನಾನೇ, ಚಂದ್ರನು ನಾನೇ, ಎಲ್ಲ ಬೆಳಕುಗಳ ಮೂಲ ನಾನೇ, ನಕ್ಷತ್ರ ನಾನೇ, ಇದನ್ನೆಲ್ಲ ಹೇಳಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಇದನ್ನು ನಾನು ಭಗವದ್ಗೀತೆಯಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಅಲ್ವಾ? ಹೌದು ಮಾತಾಜಿ. ಆಮೇಲೆ ಏನ್ ಹೇಳ್ತಾನೆ ಅವನು, ಇದು ನನ್ನ ಅಭಿವ್ಯಕ್ತಿಗೆ ಕೊನೆಯೇ ಇಲ್ಲ. ಅದಕ್ಕೆ ಭಗವಂತ ಅನಂತ ಅಲ್ವಾ, ಅವನ ಅಭಿವ್ಯಕ್ತಿಗೆ ಕೊನೆಯೇ ಇಲ್ಲ. ಸೊ ಹಾಗಾಗಿ ಹೇಳ್ತಾನೆ, ನಾನ್ಯೋಸ್ತಿ ಮಮ ದಿವ್ಯಾನಾಂ ವಿಭೂತಿ ವಿಸ್ತರಶೋಮಯ ಏಷತು ಉದ್ದೇಶತಃ ಪ್ರೋಕ್ತೋ ವಿಭೂತಿರ್ ವಿಸ್ತರೋಮಯ. ನನ್ನ ಈ ಒಂದು ಅಭಿವ್ಯಕ್ತಿಗೆ ಕೊನೆಯೇ ಇಲ್ಲ. ಆಮೇಲೆ ಕೊನೆಯದಾಗಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇಂತಹ ಅನಂತ ಶಕ್ತಿಗಳನ್ನು ಇದನ್ನು ವಿವರಿಸುವ ಅಗತ್ಯ ಇಲ್ಲ. ನನ್ನ ಒಂದೇ ಒಂದು ಕಿಡಿಯಲ್ಲಿ ನಾನು ಇಡೀ ಜಗತ್ತನ್ನು ನಾನು ಧರಿಸಿದ್ದೇನೆ ಅಂತ ಹೇಳ್ತಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅರ್ಜುನ, ಈ ವಿವರವಾದ ಜ್ಞಾನದ ಅವಶ್ಯಕತೆ ಎಲ್ಲಿದೆ? ನನ್ನ ಏಕಾಂಶದಿಂದಲೇ ನಾನು ಇಡೀ ಜಗತ್ತನ್ನು ಆವರಿಸಿ ಅದನ್ನು ಉತ್ತರಿಸುವೆ. ಗೀತಾ 10.42. ಹೀಗೆ ಸರ್ವಾಂತರ್ಯಾಮಿ ಪರಮಾತ್ಮನು ಕೃಷ್ಣನು ತನ್ನ ಒಂದು ಸ್ವಾಂಶ ವಿಸ್ತರಣೆಯಿಂದ ಇಡೀ ಬ್ರಹ್ಮಾಂಡವನ್ನು ನಡೆಸುತ್ತಾನೆ. ಅವನು ಆಧ್ಯಾತ್ಮಿಕ ಲೋಕದ ಸಕಲ ಸೃಷ್ಟಿಗಳನ್ನೂ ನಡೆಸುತ್ತಾನೆ. ಆದ್ದರಿಂದಲೇ ಈಶೋಪನಿಷತ್ತಿನ ಶ್ರುತಿ ಮಂತ್ರದಲ್ಲಿ ಭಗವಂತನನ್ನು ಪೂಷನ್ ಎಂದು ಸಂಬೋಧಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಪೂಷನ್, ಈ ಒಂದು ಮಂತ್ರದಲ್ಲಿ ಪೂಷನ್ ನೋಡಿ, ತತ್ವಂ ಪೂಷನ್ ಅಪಾವೃಣು
ಸತ್ಯ ಧರ್ಮಾಯ ದೃಷ್ಟಯೇ. ಇಲ್ಲಿ ಪೂಷನ್ ಹೇಳುವ ಶಬ್ದ ಬಂದಿದೆ. ಪೋಷಕ, ಪೋಷಕ ಅಂದರೆ ಕಾಪಾಡುವವನು, ಪಾಲನೆ ಮಾಡುವವನು. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ, ಈಗ ಇಷ್ಟೆಲ್ಲ ಅರ್ಜುನ ಇಷ್ಟೆಲ್ಲ ವಿವರ ಏಕೆ ತಿಳ್ಕೊಳ್ಬೇಕು, ಇಷ್ಟೆಲ್ಲ ವಿವರವಾದ ಜ್ಞಾನ ಯಾಕೆ ತಿಳ್ಕೊಳ್ಬೇಕು? ನನಗೆ ಒಂದೇ ಒಂದು ಅಂಶದಿಂದ ನಾನು ಇಡೀ ಜಗತ್ತನ್ನೇ ನಾನು ಆವರಿಸಿಬಿಟ್ಟಿದ್ದೇನೆ. ಹಾಗಾಗಿ ಆ ಒಂದು ಚಿಕ್ಕ ಕೃಷ್ಣನ ಒಂದು ಕಿಡಿ ಈ ಪರಮಾತ್ಮ ಸ್ವರೂಪ. ಸೊ ಅದರಿಂದ ಇಡೀ ಜಗತ್ತನ್ನೇ ಅವನು ಪಾಲಿಸುತ್ತಾನೆ, ಈ ಜಗತ್ತನ್ನೇ ಆವರಿಸಿದ್ದಾನೆ. ಸೊ ಅವನು ಎಲ್ಲವನ್ನೂ ಆವರಿಸಿಬಿಟ್ಟಿದ್ದಾನೆ. ಈ ಪರಮಾತ್ಮ ಸ್ವರೂಪಿಯಾಗಿ ಸರ್ವವ್ಯಾಪಿಯಾಗಿದ್ದಾನೆ. ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತಾರೆ, ಸರ್ವವ್ಯಾಪಿ. ಈಗ ಈ ಒಂದು ಚಿಕ್ಕ ಕಿಡಿ ಆ ಭಗವಂತನ ಕೇವಲ ಒಂದು ಸಣ್ಣ ಅಂಶ ವಿಸ್ತರಣೆಯಾಗಿ ಇಡೀ ಜಗತ್ತನ್ನೇ ಪಾಲನೆ ಮಾಡ್ತಾನೆ. ಈಗ ನಮಗೆ ಒಂದು ಚಿಕ್ಕ ಮನೆಯನ್ನ ಸಂಭಾಳನೆ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ. ಆ ಭಗವಂತನ ಒಂದು ಅಂಶದಿಂದ ಈ ಒಂದು ಎಲ್ಲ ಪ್ರಪಂಚವನ್ನೇ ಅವನು ಸಂಭಾಳನೆ ಮಾಡ್ತಾನೆ, ಜಗತ್ತನ್ನೇ ಸಂಭಾಳನೆ ಮಾಡ್ತಾನೆ. ಸೊ ಅದನ್ನ ಇಲ್ಲಿ ಹೇಳ್ತಾನೆ. ಇದರಿಂದ ನಾವು ತಿಳ್ಕೊಳ್ಬೇಕು, ಭಗವಂತ ಕೃಷ್ಣ ಎಷ್ಟು ದೊಡ್ಡವನು. ಭಗವಂತನ ಮಹತ್ವವನ್ನ ತಿಳಿದುಕೊಂಡರೆ ನಮಗೆ ಅದು ಆಗ ಭಗವಂತನ ಮಹತ್ವವನ್ನು ತಿಳಿದುಕೊಂಡ ಕೂಡಲೇ ನಮಗೆ ಅವನನ್ನ ಪೂಜೆ ಮಾಡ್ತಕ್ಕಂಥ ಒಂದು ಭಾವನೆ ಬರುತ್ತೆ. ಈ ಭಗವಂತ ಇಷ್ಟು ಚಿಕ್ಕ ಒಂದು ಕಿಡಿಯಿಂದ ಇಡೀ ಜಗತ್ತನ್ನೇ ಹೇಗೆ ಅವನು ಧರಿಸಿದ್ದಾನೆ, ಅದನ್ನು ಆವರಿಸಿದ್ದಾನೆ ಮತ್ತು ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ, ಇದು ಅಚಿಂತ್ಯ ಶಕ್ತಿ. ನಮ್ಮ ಚಿಕ್ಕ ಮೆದುಳಿಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ನಾನು ಎಲ್ಲರ ಪ್ರಭು, ನನ್ನಿಂದಲೇ ಎಲ್ಲವೂ ಹೊರಹೊಮ್ಮುತ್ತದೆ. ಇತಿ ಮತ್ವ ಬುಧಾಭಾವ ಸಮನ್ವಿತಾಹ. ಇದನ್ಯಾರು ತಿಳ್ಕೊಳ್ತಾರೆ? ಬುದ್ಧಿವಂತರು. ಅವರು ಭಾವ ಸಮನ್ವಿತಾಹ, ತಮ್ಮ ಹೃದಯಾಂತರದಿಂದ ಭಗವಂತನನ್ನು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಬೇಕು. ಭಗವಂತ ಈಗ ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಎಲ್ಲದನ್ನು ಪ್ರವೇಶ ಮಾಡಿದ್ದಾನೆ. ಅವನು ಬ್ರಹ್ಮನಿಂದ ಹಿಡಿದು ಒಂದು ಚಿಕ್ಕ ಇರುವೆವರೆಗೂ ಪ್ರವೇಶ ಮಾಡಿದ್ದಾನೆ. ಅವನು ಪ್ರವೇಶ ಮಾಡಿದ್ದಾನೆ ಅಂತ ಎಲ್ಲವೂ ವಿಶ್ವದಲ್ಲಿ ಅಸ್ತಿತ್ವದಲ್ಲಿದೆ. ಆ ಭಗವಂತ ಪ್ರವೇಶವನ್ನು ಹಿಂದೆ ತೆಗೆದುಕೊಂಡು ಬಿಟ್ರೆ ಎಲ್ಲವೂ ಹಿಂದೆ ಹೋಗ್ಬಿಡುತ್ತೆ, ನಾಶವಾಗಿ ಬಿಡುತ್ತೆ. ಸೊ ಹಾಗಾಗಿ ಸರ್ವಾಂತರ್ಯಾಮಿ ಪರಮಾತ್ಮನು ಕೃಷ್ಣನು ತನ್ನ ಒಂದು ಸ್ವಾಂಶ ವಿಸ್ತರಣೆಯಿಂದ ಇಡೀ ಬ್ರಹ್ಮಾಂಡವನ್ನೇ ನಡೆಸುತ್ತಾನೆ. ಅದಕ್ಕಾಗಿ ಅವನನ್ನು ಪೂಷನ್ ಅಂತ ಕರೀತಾರೆ. ಪೋಷಣೆ ಮಾಡ್ತಕ್ಕಂಥವನು, ಎಲ್ಲರನ್ನು ಪೋಷಣೆ ಮಾಡುವನು ಭಗವಂತ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಎಲ್ಲರನ್ನು ಪೋಷಣೆ, ಯಾರಾದ್ರೂ ಹೇಳ್ಬೋದು ನಾನು ನನ್ನ ಮಕ್ಕಳನ್ನ ಪೋಷಣೆ ಮಾಡ್ತೇನೆ, ನನ್ನ ಕೆಲವೊಬ್ರು ಜನರನ್ನ ನಾನು ನೋಡ್ಕೊಳ್ತೇನೆ. ಇಲ್ಲ, ಎಲ್ಲರನ್ನೂ ಪೋಷಣೆ ಮಾಡ್ತಾನೆ ಅಂತ ಯಾರಾದ್ರೂ ಹೇಳೋರಿದ್ದಾರಾ? ಹರೇ ಕೃಷ್ಣ. ಎಲ್ಲರನ್ನು ನಾನು ಪೋಷಣೆ ಮಾಡ್ತೇನೆ ಅಂತ ಹೇಳೋರು ಯಾರಾದ್ರೂ ಇದ್ದಾರಾ? ಇಲ್ಲ ಮಾತಾಜಿ. ಇಲ್ಲ. ಯಾರಾದ್ರೂ ಇದ್ರೆ ಅದು ಭಗವಂತ ಮಾತ್ರ. ಸೊ ಹಾಗಾಗಿ ಭಗವಂತ ಎಲ್ಲರನ್ನೂ ಪೋಷಣೆ ಮಾಡುವುದರಿಂದ ಅವನಿಗೆ ಪೂಷನ್ ಎಂದು ಇಲ್ಲಿ ಈ ಮಂತ್ರದಲ್ಲಿ ಸಂಬೋಧಿಸಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದ್ಬೋದು. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಸದಾ ದಿವ್ಯಾನಂದದಲ್ಲಿರುತ್ತಾನೆ. ಅವನು 5,000 ವರ್ಷಗಳ ಹಿಂದೆ ಆನಂದಮಯೋ ಅಭ್ಯಾಸಾತ್. ಅವನು 5,000 ವರ್ಷಗಳ ಹಿಂದೆ ಭಾರತದ ವೃಂದಾವನದಲ್ಲಿದ್ದಾಗ ತನ್ನ ಬಾಲಲೀಲೆಗಳನ್ನು ತೋರುತ್ತಿದ್ದನಿಂದಲೂ ದಿವ್ಯಾನಂದದಲ್ಲಿದ್ದನು. ಆಗ ಬಕ, ಪೂತನ ಮತ್ತು ಪ್ರಬಲರೆ ಮೊದಲಾದ ಹಲವರು ರಾಕ್ಷಸರನ್ನು ಕೊಂದದ್ದು ಅವನ ಲೀಲಾ ವಿನೋದಗಳು. ವೃಂದಾವನದಲ್ಲಿ ಅವನು ತನ್ನ ತಾಯಿ, ಅಣ್ಣ, ಸ್ನೇಹಿತರೊಂದಿಗೆ ಆನಂದದಿಂದ ಇದ್ದನು. ಅವನು ಬೆಣ್ಣೆ ಕಳ್ಳನ ಪಾತ್ರ ವಹಿಸಿದಾಗ ಅವನ
ಆ ಒಡನಾಡಿಗಳೆಲ್ಲ ಅವನ ಕಳ್ಳತನ ನೋಡಿ ಆನಂದಿಸಿದರು. ಬೆಣ್ಣೆ ಕಳ್ಳನೆಂಬುದು ಕೃಷ್ಣನಿಗೆ ಕೆಟ್ಟ ಹೆಸರು ತರುವಂತದ್ದಲ್ಲ, ಏಕೆಂದರೆ ಬೆಣ್ಣೆ ಕದಿಯುವುದರಿಂದ ಕೃಷ್ಣನು ತನ್ನ ಶುದ್ಧ ಭಕ್ತರಿಗೆ ಸಂತೋಷವನ್ನುಂಟು ಮಾಡಿದನು. ಕೃಷ್ಣನು ವೃಂದಾವನದಲ್ಲಿ ಮಾಡಿದ್ದೆಲ್ಲವೂ ಅವನ ಸಹಚರರ ಸಂತೋಷಕ್ಕಾಗಿ. ಪರಮ ಸತ್ಯದ ಅನ್ವೇಷಣೆಗೆ ಬಂದು ಶುಷ್ಕ ಊಹಾಪೋಹಗಳ ಹಾಗೂ ಹಠಯೋಗ ಪದ್ಧತಿಯ ಡೊಂಬರ ಗಮನ ಸೆಳೆಯಲು ಕೃಷ್ಣನು ಈ ಲೀಲೆಗಳನ್ನು ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ಯಾವಾಗಲೂ ದಿವ್ಯಾನಂದದಲ್ಲಿ ಇರ್ತಾನೆ. ಅಂದ್ರೆ ಅವನು ಆನಂದಮಯ ಅಭ್ಯಾಸ, ಅವನು ಇರೋದೇ ಆನಂದದಲ್ಲಿ. ಸೊ ಅದಕ್ಕೆ ಸಚ್ಚಿದ್ ಆನಂದ ಅಂತ ಹೇಳ್ತಾರೆ, ಸಚ್ಚಿದ್ ಆನಂದ ವಿಗ್ರಹ ಅಂತ ಹೇಳ್ತಾರೆ. ದಿವ್ಯಾನಂದದಲ್ಲಿ ಯಾವಾಗಲೂ ಇರ್ತಾನೆ. ಗೋಲೋಕದಲ್ಲಿ ಆನಂದದಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಅವನು ಎಲ್ಲ ಕಡೆಯಲ್ಲೂ ಪರಮಾತ್ಮ ಸ್ವರೂಪಿಯಾಗಿ ಎಲ್ಲರನ್ನು ಕೂಡ ಪೋಷಣೆ ಮಾಡ್ತಾನೆ. ಪುಷನ್ ಅವನು. ಹಾಗೆಯೇ ಅನೇಕ ಸಾರಿ ಅವನು ಲೀಲೆಗಳನ್ನು, ಅಂದರೆ ತನ್ನ ಅವತಾರವಾಗಿ ಬರ್ತಾನೆ. ಅಲ್ಲಿ ಭಗವಂತ ಕೃಷ್ಣ ಅವತಾರಿ, ಪೂರ್ಣ ಅವತಾರಿ ಅವನು. ಇಲ್ಲಿ ಬಂದಾಗ ಲೀಲೆಗಳನ್ನು ಮಾಡ್ತಾನೆ. ಯಾವ ರೀತಿ ಲೀಲೆಗಳು ಅಂತ ನೋಡಿದರೆ, ವೃಂದಾವನದಲ್ಲಿ ಬಾಲಲೀಲೆಗಳನ್ನು ಮಾಡ್ತಾನೆ. ಈ ಬಾಲಲೀಲೆಗಳು ಅಂತಂದರೆ ಹೇಗೆ ಕೇಳಿದರೆ, ಅವನು ಬೆಣ್ಣೆ ಕಳ್ಳನ ಪಾತ್ರ ವಹಿಸಿದ. ಬೆಣ್ಣೆಯನ್ನು ಎಲ್ಲರ ಮನೆಗೆ ಹೋಗಿ ಕದೀತಿದ್ದ, ಮತ್ತು ಅದನ್ನು ಆತ ಬೇರೆ ಬೇರೆ ಮಕ್ಕಳಿಗೆ ಅಥವಾ ಮತ್ತು ಕೋತಿಗಳಿಗೂ ಕೂಡ ಹಂಚುತ್ತಿದ್ದ. ಅವಕ್ಕೆಲ್ಲ ಅದನ್ನು ನೋಡಿ ಆನಂದ ಪಡ್ತಾ ಇದ್ರು. ಇದು ಲೀಲೆ. ಆದರೆ ಯಾರಾದರೂ ಕಳ್ಳ ಅಂದರೆ ಕೆಟ್ಟ ಹೆಸರು ಅಲ್ವಾ? ಹರೇ ಕೃಷ್ಣ, ಕೆಟ್ಟದ್ದಲ್ವಾ ಕಳ್ಳತನ? ಹೌದು ಮಾತಾಜಿ. ಕಳ್ಳತನ ಕೆಟ್ಟದ್ದು ಅಲ್ವಾ? ಯಾರು ಕಳ್ಳತನ ಮಾಡ್ತಾರೆ ಅಂದ್ರೆ ಪ್ರೋತ್ಸಾಹಿಸುವುದಿಲ್ಲ ಅಲ್ವಾ? ಕಳ್ಳತನಕ್ಕೆ ಶಿಕ್ಷೆ ಕೂಡ ಸಿಕ್ಕುತ್ತೆ. ಆದರೆ ಇಲ್ಲಿ ಭಗವಂತ ಮಾಡ್ತಾ ಇರೋದು ಕಳ್ಳತನ, ಅದು ಬೆಣ್ಣೆ ಕಳ್ಳ. ಆದರೆ ಬೆಣ್ಣೆ ಕಳ್ಳ ಅದು ಬೆಣ್ಣೆ ಕಳ್ಳತನ ಮಾಡಿದ್ರು ಕೂಡ ಅವನು ಎಲ್ಲರಿಗೂ, ಆ ವೃಂದಾವನ ಪ್ರಜವಾಸಿಗಳಿಗೆ ಎಲ್ಲರಿಗೂ ಕೂಡ ಆನಂದವನ್ನು ತರುತ್ತಾನೆ. ಅದನ್ನು ನೋಡಿ ಎಲ್ಲರೂ ಖುಷಿ ಪಡ್ಕೋತಾ ಇರ್ತಾರೆ. ಮೇಲಿಂದ ತೋರಿಸ್ತಾರೆ ಅವರು ಎಲ್ಲ ಗೋಪಿಕೆಯರು, ಓ ಇದು ನನ್ನ ಅಂದರೆ ಹಿರಿಯ ಗೋಪಿಕೆಯರು ನಮ್ಮ ಮನೆಯಿಂದ ಕಳ್ಳತನ ಮಾಡ್ತಾನೆ ಅಂತ ನಿನ್ನ ಮಗ ಬೆಣ್ಣೆ ಕದ್ದ ಹೇಳಿ ದೂರು ಕೊಡ್ತಾರೆ ಯಶೋದೆಗೆ. ಆದರೆ ಒಳಗಿಂದೊಳಗೆ ಅವರಿಗೆ ಖುಷಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬೆಣ್ಣೆ ಕಳ್ಳ ಎಂಬುದು ಕೃಷ್ಣನಿಗೆ ಕೆಟ್ಟ ಹೆಸರಲ್ಲ, ಯಾಕೆಂದ್ರೆ ಅದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಸೊ ಹಾಗಾಗಿ ಕಳ್ಳತನ ಹೇಳೋದು, ಬೆಣ್ಣೆ ಕಳ್ಳ ಎಂಬುದು ಕೃಷ್ಣನಿಗೆ ಕೆಟ್ಟ ಹೆಸರು ತರುವಂಥದ್ದಲ್ಲ. ಅವನು ಮಾಡೋದೆಲ್ಲ ಲೀಲೆ. ಈಗ ಇಲ್ಲಿ ನೋಡಿ, ಅವನು ಅನೇಕ ರಾಕ್ಷಸರನ್ನು ಕೊಂದಿದ್ದಾನೆ. ಅಘಾಸುರ, ಬಕಾಸುರ, ಪೂತನ, ಪ್ರಲಂಬಾಸುರ ಇವರನ್ನೆಲ್ಲ ಕೊಂದಿದ್ದಾನೆ. ಕೊಲ್ಲುವುದು ಹೇಳೋದು ಅದು ತುಂಬ ಹೀಯವಾದ ಕೆಲಸ ಅಲ್ವಾ? ಹರೇ ಕೃಷ್ಣ. ಹೀನ ಕೆಲಸ, ಪಾಪದ ಕೆಲಸ ಅಲ್ವಾ? ಆದರೆ ಭಗವಂತನ ಮಾಡೋದು ಅದೆಲ್ಲ ಲೀಲೆ. ಸೊ ಇದೆಲ್ಲ ಲೀಲಾ ಅಂದರೆ ಅವನಿಗೆ ಇದು ಯಾಕೆ ಕೇಳಿದರೆ, ಅವನು ಕೊಲ್ಲುವುದರಿಂದ ಅವರನ್ನು ಉದ್ಧಾರ ಮಾಡ್ತಾನೆ, ಈ ಎಲ್ಲ ಅಸುರರನ್ನು. ಸೊ ಹಾಗಾಗಿ ಅವನು ಮಾಡ್ತಕ್ಕಂಥದ್ದೆಲ್ಲ ಲೀಲಾ ವಿನೋದಗಳು. ಯಾಕೆ ಈ ರೀತಿ ಲೀಲಾ ವಿನೋದಗಳನ್ನು ಮಾಡ್ತಾನೆ ಅಂತಂದರೆ, ಈ ಎಲ್ಲ ಶುಷ್ಕ ಊಹಾಪೋಹಿಗಳು, ಅಂದರೆ ಎಲ್ಲ ನಿರಾಕಾರವಾದಿಗಳು ಜ್ಞಾನವನ್ನು ಮಾಡ್ಕೊಂಡು ಅವನು ದೇವರಿಗೆ ಆಕಾರ ಇಲ್ಲ ಇದನ್ನೆಲ್ಲ ಆಮೇಲೆ ಹಠಯೋಗ ಪದ್ಧತಿಯಿಂದ ಕೆಲವರು ಮಾಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಕೂಡ ಅಂದರೆ ಭಗವಂತನ ಅವರ ಗಮನವನ್ನು ಸೆಳೆಯಲಿಕ್ಕಾಗಿ ಈ ರೀತಿಯಾದ ಲೀಲೆಗಳನ್ನು ಮಾಡ್ತಾನೆ. ಮತ್ತು ಈ ಲೀಲೆಗಳು ಭಕ್ತರಿಗೆ ಏನಾಗುತ್ತೆ ಅಂದರೆ ಆನಂದವನ್ನು ಉಂಟು ಮಾಡುತ್ತೆ. ಶುದ್ಧ ಭಕ್ತರಿಗೆ ಅವನ ಆನಂದವನ್ನು ಕೊಡ್ತಾನೆ. ಮತ್ತು ಭಕ್ತಿಯ ಆರಂಭಿಕ ಭಕ್ತರು ಈ ಒಂದು ಲೀಲೆಗಳನ್ನು ನಾವು ಕೇಳಿದಾಗ, ಅದನ್ನು ಶ್ರವಣ ಮಾಡಿದಾಗ ಅದರಿಂದ ನಮಗೆ ಶುದ್ಧಿ ಆಗುತ್ತದೆ, ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಅದೆಲ್ಲ ಈ ರೀತಿಯ ಭಗವಂತನ ಲೀಲಾ ಕಾರ್ಯಗಳನ್ನು ಮಾಡೋದ್ರಿಂದ ನಮಗೆ ಭಗವಂತನ ಬಗ್ಗೆ ಅಂದರೆ ಆ ಲೀಲಾ ಕಾರ್ಯಗಳನ್ನು ಕೇಳಿ ಶ್ರೀಮದ್ ಭಾಗವತದಲ್ಲಿ ಇದೆಲ್ಲ ಲೀಲಾ ಕಾರ್ಯಗಳು, ಭಗವಂತನ ಮತ್ತು ಭಕ್ತರ ಜೊತೆ ಮಾಡಿದ ಲೀಲಾ ಕಾರ್ಯಗಳು ಅದು ತುಂಬಿ ಹೋಗಿದೆ. ಆ ಕೃಷ್ಣ ಕಥನಗಳು ಅದನ್ನು ಕೇಳಿದಾಗ ನಮ್ಮ ಹೃದಯ ಶುದ್ಧಿ ಆಗತ್ತೆ. ನಮ್ಮ ಹೃದಯದಲ್ಲಿ ಈಗ ಕೊಳಕು ಎಲ್ಲ ತುಂಬಿದೆ, ಅಂದರೆ ಎಲ್ಲ ಈ ರಜೋಗುಣ, ತಮೋಗುಣ ಮತ್ತು
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ತುಂಬಿಕೊಂಡಿದೆ. ಸೊ ಇವೆಲ್ಲ ಹೋಗಬೇಕಾದ್ರೆ ನಾವು ಕೃಷ್ಣ ಕಥೆಗಳನ್ನು ಕೇಳಬೇಕು, ಕೃಷ್ಣ ಕಥಾ ಶ್ರವಣ. ಸೊ ಹಾಗಾಗಿ ಎಲ್ಲ ಆರಂಭಿಕ ಭಕ್ತರಿಗೆ ಹೃದಯ ಶುದ್ಧಿ ಮತ್ತು ಅವರು ಕೂಡ ಆನಂದವನ್ನು ನಿಧಾನವಾಗಿ ಅನುಭವಿಸ್ಬೋದು. ಮತ್ತು ಶುದ್ಧ ಭಕ್ತರು ಅದನ್ನು ಅಮೃತ, ಭಗವಂತನ ಕಥೆಗಳನ್ನು ಕೇಳೋದು, ಕೃಷ್ಣ ಕಥೆಗಳನ್ನು ಕೇಳೋದಂದರೆ ಅಮೃತ ಸವಿದಂತೆ, ಅಷ್ಟೊಂದು ಆನಂದ ಪಡ್ತಾರೆ. ಹಾಗಾಗಿ ತನ್ನ ಭಕ್ತರಿಗೆ ಆನಂದವನ್ನು ಉಂಟು ಮಾಡಲಿಕ್ಕಾಗಿ ಅವನು ಲೀಲೆಗಳನ್ನು ಮಾಡ್ತಾ ಇರ್ತಾನೆ. ಮತ್ತೆ ಯಾರು ಭಕ್ತಿಯಲ್ಲಿರೋದಿಲ್ಲ ಅವರ ಒಂದು ಗಮನ ಸೆಳೀತಾನೆ. ಸೊ ಹಾಗಾಗಿ ಕೃಷ್ಣನು ತನ್ನ ಮಿತ್ರರಾದ ಗೊಲ್ಲರ ಜೊತೆ ಆಡಿದ ಬಾಲ್ಯದ ಆಟಗಳನ್ನು ಶುಕದೇವ ಗೋಸ್ವಾಮಿಗಳು ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ. ಇದು ತುಂಬ ಮುಖ್ಯವಾದ ಒಂದು ಶ್ಲೋಕ. ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯಾಂ ದಾಸ್ಯಂ ಗತಾನಾಂ ಪರದೈವತೇನ ಮಾಯಾಶ್ರಿತಾನಾಂ ನರದಾರಕೇಣ ಸಾಕಂ ವಿಜಹುರುಃ ಕೃತ ಪುಣ್ಯ ಪುಂಜಾಃ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ನಿರಾಕಾರನಾದ ಆನಂದಮಯ ಬ್ರಹ್ಮನೆಂದು ಭಾವಿಸಲಾದ ಭಗವಂತನು ಭಕ್ತರು ಪರದೈವವೆಂದು ಅರ್ಚಿಸುವ ಲೌಕಿಕರು ಸಾಧಾರಣ ಮನುಷ್ಯನೆಂದು ಭಾವಿಸುವಂತ ದೇವೋತ್ತಮ ಪರಮ ಪುರುಷನು ಗೊಲ್ಲ ಬಾಲಕರೊಂದಿಗೆ ಆಡಿದನು. ಆ ಬಾಲಕರಿಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರಿಂದ ಆಗ ಅವನ ಜೊತೆ ಆಡುವ ಅವಕಾಶ ಸಿಕ್ಕಿತು. 10.12.11. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ. ಇದು ಈ ಒಂದು ಇದನ್ನ ಅನೇಕ ಕಡೆ ಶ್ರೀಲ ಪ್ರಭುಪಾದರು ಇದನ್ನ ಕೋಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನಿರಾಕಾರವಾದಿಗಳು ದೇವರನ್ನ, ಭಗವಂತನನ್ನ ಅವರು ನಿರಾಕಾರ ಬ್ರಹ್ಮನ್ ಅಂತ ಕರೀತಾರೆ. ಮತ್ತು ಅದನ್ನೇ ಅಲ್ಲಿ ಅವರಿಗೆ ಯಾವುದೇ ಶರೀರ ಲಕ್ಷಣಗಳಿಲ್ಲ, ಅವನು ಅಶರೀರ, ಅಂದರೆ ಅವನಿಗೆ ಯಾವುದೇ ಒಂದು ಆಕಾರ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಲೌಕಿಕರು, ಸಾಧಾರಣ ಮನುಷ್ಯರು ಅವನು ಬಂದಾಗ, ಭಗವಂತ ಅವತಾರ ತೆಗೆದಾಗ ಅವನನ್ನು ಸಾಧಾರಣ ಮನುಷ್ಯ ಅಂತಲೇ ಭಾವಿಸಿಬಿಡ್ತಾರೆ ಅಲ್ವಾ. ಈಗ ಕೃಷ್ಣ ಅಲ್ಲಿ ಬಂದಾಗ, ತನ್ನ ದ್ವಾಪರ ಯುಗದಲ್ಲಿ ಬಂದಾಗ ಎಲ್ಲರೂ ಕೂಡ ಅವನೇನು ನಮ್ಮಂಗೆ ಮನುಷ್ಯ, ಅವನಿಗೇನೋ ಒಂದು ಸ್ವಲ್ಪ ಶಕ್ತಿ ಇದೆ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾರು ಈಗ ದುರ್ಯೋಧನ ಆಗಲಿ ಅಥವಾ ಶಿಶುಪಾಲ ಆಗಲಿ, ಬೇರೆ ಯಾರು ಹೆಚ್ಚಿನವರು ಭಗವಂತ ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಆದರೆ ಪಾಂಡವರಿಗೆ ಮಾತ್ರ ಗೊತ್ತಿತ್ತು, ಕುಂತಿ ಮಹಾರಾಣಿಗೆ ಗೊತ್ತಿತ್ತು ಭಗವಂತ ಅಂತ. ಸೊ ಹಾಗಾಗಿ ಸಾಧಾರಣ ಮನುಷ್ಯ ಅಂತ ಭಾವಿಸಿ ಬಿಡ್ತಾರೆ. ಆಮೇಲೆ ಭಕ್ತರು ಪರದೈವ ಅಂತ ಅರ್ಚನೆ ಮಾಡ್ತಾರೆ. ಭಗವಂತನಿಗೆ ಪರದೈವ, ನೀನೇ ಭಗವಂತ. ಭಕ್ತರಿಗೆ ಭಗವಂತನ ಒಂದು ಇದಿರುತ್ತೆ, ಭಗವಂತನ ಮಹಿಮೆಗಳು ಎಲ್ಲ ಅರ್ಥ ಆಗುತ್ತೆ. ಭಕ್ತರಿಗೆ ಯಾಕೆ ಅರ್ಥ ಆಗುತ್ತೆ? ಭಕ್ತ್ಯಾಮಾಂ ಅಭಿಜಾನಾತಿ. ಸೊ ಭಕ್ತರಿಗೆ ಮಾತ್ರ ಅರ್ಥವಾಗುತ್ತೆ. ಯಾಕೆಂದ್ರೆ ಭಗವಂತನ ಕರುಣೆಯಿಂದ ಭಕ್ತರು ಶರಣಾಗತಾಗಿದ್ದರಿಂದ ಅವರಿಗೆ ತನ್ನನ್ನು ತೋರಿಸ್ಕೊಳ್ತಾನೆ ಭಗವಂತ. ಸೊ ಹಾಗಾಗಿ ಈ ರೀತಿಯನ್ನ ಭಗವಂತನನ್ನ ಕೆಲವರು ನಿರಾಕಾರ ಅಂತ ಹೇಳ್ತಾರೆ, ಕೆಲವರು ಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಭಕ್ತರು ಮಾತ್ರ ಅವನನ್ನ ಅರ್ಚನೆ ಮಾಡ್ತಾರೆ. ಅಂತಹ ಭಗವಂತ ಏನು ಮಾಡಿದ? ಗೊಲ್ಲ ಬಾಲಕರೊಂದಿಗೆ ಆಡಿದ. ಸೊ ಗೊಲ್ಲ ಬಾಲಕರ ಜೊತೆ ಅವನು ಆಟವಾಡ್ತಾ ಇದ್ದ. ಎಲ್ಲಿ ಅವನು ಕೃಷ್ಣನು, ಭಗವಂತನು ಅವನು ಇದರಲ್ಲಿ ಅಂದರೆ ಒಂದು ವೃಂದಾವನದಲ್ಲಿ ಆ ಬಾಲಕರ ಜೊತೆ ಅವನು ಆ ಕಾಡಿಗೆ ಹೋಗ್ತಾ ಇದ್ದ. ಅಲ್ಲಿ ಮತ್ತೆ ಬಾಲಕರ ಜೊತೆ ಆಟ ಆಡ್ತಾ ಇದ್ದ. ಅವ್ರ ಜೊತೆಗೆ ಆಟ ಆಡೋದು, ಮತ್ತೆ ಅವರ ಜೊತೆಗೆ ಊಟ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದ. ಸೊ ಇದು ಹೇಗೆ ಸಾಧ್ಯ? ಭಗವಂತನ ಜೊತೆ ಆಡಿದಾನೆ ಅವ್ರ ಜೊತೆ. ಅಂದರೆ ಅವರು ಎಷ್ಟು ಪುಣ್ಯ ಇರಬೇಕು, ಪುಣ್ಯ ಕಾರ್ಯಗಳು ಅವರು ಮಾಡಿದ್ದರಿಂದ ಅವರಿಗೆ ಈ ಅವಕಾಶ ಸಿಕ್ಕಿದೆ. ಹೇಗೆ ಸಿಕ್ಕುತ್ತೆ? ಭಗವಂತನ ಜೊತೆಗೆ ಸಾಮೀಪ್ಯ, ಅವನ ಜೊತೆ ಅಂದರೆ ಆಟವಾಡುವಂಥ ಭಗವಂತನೇ ಆಟವಾಡ್ತಾನೆ. ಮತ್ತೆ ಆ ಭಗವಂತನ ಆ ಮಕ್ಕಳು ಏನು ಮಾಡ್ತಿದ್ರು? ಆ ಭುಜದಲ್ಲಿ ಅವನು ಹೊತ್ಕೊಂಡು ಹೋಗ್ತಿದ್ದ ಭಗವಂತ. ಕೆಲವೊಮ್ಮೆ ಸೋಲ್ತಿದ್ದ ಕೃಷ್ಣ ಬೇಕಂತಾನೆ. ಯಾಕೆಂತಂದರೆ ಕೃಷ್ಣನಿಗೆ ಆ ಲೀಲೆಯನ್ನು ಮಾಡಬೇಕು, ಕೃಷ್ಣ ಸೋಲ್ತಿದ್ದಾಗ ಅವರ ಆಟವಾಡುವ ಗುಂಪಿನಲ್ಲಿ
ಅವ್ರದ್ದೇನು ಷರತ್ತು ಇರ್ತಿತ್ತು ಅಂದರೆ ಸೋತವನು ಗೆದ್ದವನನ್ನು ಭುಜದ ಮೇಲೆ ಇಟ್ಕೊಂಡು ಹೋಗಬೇಕು. ಕೃಷ್ಣ ಅವರನ್ನು ಭುಜದ ಮೇಲೆ ಹೊತ್ಕೊಂಡು ಹೋಗ್ತಿದ್ದ. ಸೊ ಆ ರೀತಿಯ ಅತ್ಯಂತ ಅಂದರೆ ಕ್ಲೋಸ್ನೆಸ್, ಆ ಒಂದು ಸಖ್ಯ ಭಾವದಿಂದ ಅವನು ಆಟವಾಡಿದ. ಸೊ ಇದು ಹೇಗೆ ಸಾಧ್ಯ? ಅದು ಪುಣ್ಯ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಸಾಕಂ ವಿಜ ಕುರುಹು ಕೃತ ಪುಣ್ಯ ಪುಂಜಾಹ. ಸೊ ಇಲ್ಲಿ ಕೃತ ಪುಣ್ಯ ಪುಂಜಾಹ ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ಪುಣ್ಯ ಪುಂಜಾಹ ಇದು ಪುಣ್ಯ, ಇದು ಆರ್ಡಿನರಿ ಪುಣ್ಯ ಅಲ್ಲ. ಈಗ ನಾವೊಂದು ಪುಣ್ಯ ಅಂದರೆ ಏನು ತಿಳ್ಕೊಂಡ್ಬಿಡ್ತೇವೆ, ಈಗ ಜನರಿಗೆ ಒಂದು ಊರ ಜನರಿಗೆ ಉಪಕಾರ ಮಾಡಲಿಕ್ಕಾಗಿ ಬಾವಿ ತೋಡಿಸೋದು, ಕೆರೆಯನ್ನು ಮಾಡೋದು, ರಸ್ತೆಯನ್ನು ಜನರ ಉಪಕಾರಕ್ಕೆ ಮಾಡಿಸೋದು, ಅಥವಾ ಅಂದರೆ ದಾನವನ್ನು ಕೊಡೋದು ಅಲ್ವಾ, ಮತ್ತೆ ಕೆಲವರಿಗೆ ಬಡವರಿಗೆ ಅನ್ನವನ್ನು ಹಾಕೋದು ಅಲ್ವಾ, ಇದನ್ನ ಪುಣ್ಯ ಅಂತ ಹೇಳ್ತಾರೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಈ ಎಲ್ಲ ಪುಣ್ಯಗಳು ಭೌತಿಕ ಪುಣ್ಯಗಳು. ಈ ಭೌತಿಕ ಪುಣ್ಯಗಳು ನಮ್ಮನ್ನ ಭಗವಂತನ ಲೋಕಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಭೌತಿಕ ಪುಣ್ಯಗಳು ಇದನ್ನ ಮಾಡಿದರೆ ನಾವು ಹೆಚ್ಚು ಅಂದರೆ ಸ್ವರ್ಗಲೋಕಗಳಿಗೆ ಉನ್ನತ ಲೋಕಗಳಿಗೆ ಹೋಗ್ಬೋದು. ಆ ಬ್ರಹ್ಮ ಭುವನಾಲೋಕ ಪುನರಾವತಿ ಅರ್ಜುನ. ಅದರಿಂದ ಏನು, ನಮಗೆ ಮತ್ತೆ ಮತ್ತೆ ಇಲ್ಲಿ ಬರಲೇಬೇಕು ಆ ಪುಣ್ಯ ಮುಗಿದ ಮೇಲೆ. ಆದರೆ ಇಲ್ಲಿ ಕೃತ ಪುಣ್ಯ ಪುಂಜಾಹ ಅಂತ ಹೇಳಿದ್ದಾರೆ. ಕೃತ ಪುಣ್ಯ ಪುಂಜಾಹ ಅಂದರೆ ಇದು ಭಕ್ತಿ ಪುಣ್ಯ. ಇದು ಭಕ್ತಿ ಪುಣ್ಯ ಅಂದರೆ ಈ ಭಗವಂತನ ಭಕ್ತಿ ಕಾರ್ಯಗಳನ್ನು ಮಾಡಿದಾಗ ಸಿಗ್ತಕ್ಕಂತಹ ಪುಣ್ಯ. ಅದು ನಮ್ಮನ್ನು ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ, ನಾವು ಹೇಗೆ ಈ ಭಕ್ತಿ ಪುಣ್ಯವನ್ನು ಪಡ್ಕೊಳ್ಳೋದು. ಸೊ ಹಾಗಾಗಿ ಭಕ್ತಿ ಪುಣ್ಯ ಅಂದರೆ ನಾವು ಭಕ್ತಿ ಕಾರ್ಯದಲ್ಲಿ ತೊಡಗಬೇಕು. ಇದಕ್ಕೆ ನಾವು ಹೇಗೆ ಹೇಳೋದು ಅಂತಂದರೆ, ಈಗ ಪ್ರತಿನಿತ್ಯ ನಾವು ತುಳಸಿಗೆ ಪ್ರದಕ್ಷಿಣೆ ಮಾಡ್ತೇವೆ ಅಲ್ವಾ, ತುಳಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ತೇವೆ ಅಲ್ವಾ. ಯಾನಿ ಕಾನಿ ಜಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಅಲ್ವಾ. ಇದನ್ನ ಹೇಳ್ತೀವಲ್ವಾ, ಯಾನಿ ಕಾನಿ ಜಪಾಪಾನಿ ಬ್ರಹ್ಮಹತ್ಯಾಧಿಕಾರಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಅಂದರೆ ಏನಂತಂದರೆ, ನಾವು ಈ ಒಂದು ತುಳಸಿ ಪ್ರದಕ್ಷಿಣೆ ಮಾಡೋದ್ರಿಂದ ಒಂದೊಂದು ಹೆಜ್ಜೆ ಇಟ್ಟರು ಕೂಡ ಒಂದೊಂದು ಬ್ರಾಹ್ಮಣ ಹತ್ಯೆ ಮಾಡಿದ ದೋಷ ಹೋಗ್ತದೆ ಅಂತೆ. ನಾವೀಗ ಪ್ರತಿನಿತ್ಯ 4 ಬಾರಿ ಒಂದು ತುಳಸಿಯನ್ನು ಪ್ರದಕ್ಷಿಣೆ ಮಾಡ್ತೇವೆ. ಅಂದರೆ ಇದು ಎಷ್ಟು ಹೆಜ್ಜೆಗಳನ್ನು ನಾವು ಇಟ್ಟು ಭಗವಂತನ ಆ ಒಂದು ತುಳಸಿಯನ್ನು ನಾವು ಪ್ರದಕ್ಷಿಣೆ ಮಾಡ್ತೇವೆ. ಆದರೆ ಅಷ್ಟೊಂದು ಬ್ರಾಹ್ಮಣನ ನಾವೇನು ಕೊಂದಿದ್ದೇವಾ? ಹರೇ ಕೃಷ್ಣ. ಇಲ್ಲ. ಹಾಗಾದ್ರೆ ಇಲ್ಲಿ ಏನು ಅಂತ ಅರ್ಥ ಅಂದರೆ, ಈ ರೀತಿಯ ಆ ತುಳಸಿ ಮಹಾರಾಣಿಗೆ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಪುಣ್ಯ, ಒಂದು ಭಕ್ತಿ ಪುಣ್ಯ ಆಗತ್ತೆ. ಹರೇ ಕೃಷ್ಣ. ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕು. ಹರೇ ಕೃಷ್ಣ. ಎಲ್ಲರೂ ಕೂಡ ಸೌಂಡ್ ಬರ್ತದೆ ಇಲ್ಲಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಆಗಿರಿ. ಹರೇ ಕೃಷ್ಣ. ಸೊ ಹಾಗಾಗಿ ಭಕ್ತಿ ಪುಣ್ಯ ನಮಗೆ ಸಿಕ್ಕತ್ತೆ. ಸೊ ಇಂತಹ ಭಕ್ತಿ ಪುಣ್ಯ ಅಂದರೆ ಏನು ತಂದುಕೊಡುತ್ತೆ ಅಂದರೆ, ಅದು ಭಕ್ತಿ ಪುಣ್ಯ ಅಂದರೆ ಪಾಪಗಳನ್ನು ಕಳಿಲಿಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ. ಸೊ ಪಾಪಗಳನ್ನು ಈಗ ಕಳಿಲಿಕ್ಕಾಗಿ ಈ ರೀತಿ ಅಲ್ಲ, ಅದು ಈ ಭಕ್ತಿ ಪುಣ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೇವೆ. ನಾವು ಏಕಾದಶಿ ವ್ರತದ ಆಚರಣೆಯ ಉದ್ದೇಶ ಏನು? ಹರೇ ಕೃಷ್ಣ. ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವಂತನ ಹತ್ತಿರ ಇರೋದಂಗ. ಭಗವಂತನ ಹತ್ತಿರ ಇರುವುದಂದ್ರೆ ಏನು? ಅವನ ಲೀಲೆಗಳನ್ನ ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಭಗವಂತನ ಬಳಿ ಇರೋ ಅನುಭವ ಮಾತಾಡ್ತೀವಿ. ಅಂದರೆ ಇಲ್ಲಿ ಏಕಾದಶಿ ದಿನ ನಾವು ಏನು ಮಾಡ್ತೇವೆ? ನಾವು ಉಪವಾಸ, ಏಕಾದಶಿ ಉಪವಾಸ. ಅಂದರೆ ಧಾನ್ಯ ತಿನ್ನಬಾರ್ದು, ಮತ್ತೆ ಭಗವಂತನನ್ನ ನಾವು ಭಜಿಸ್ತಾ ಭಗವಂತನ ಭಕ್ತಿ ಕಾರ್ಯಗಳು ಅಂದರೆ ನಾವು ಅದು ಭಗವದ್ಗೀತೆ ಪಾರಾಯಣ, ಹರಿನಾಮ ಸಂಕೀರ್ತನೆ, ಜಪ ಹೆಚ್ಚು ಮಾಡೋದು, ಮತ್ತು ಭಾಗವತವನ್ನು ಕೇಳುವುದು, ಓದುವುದು ಎಲ್ಲ ಮಾಡ್ತೇವೆ. ಆದರೆ ಏಕಾದಶಿ ದಿನ ಇದು ನಾವು ಪಾಪ ಕಳೀಲಿಕ್ಕಾಗಿ ಮಾಡೋದಲ್ಲ. ಇದು ಪಾಪ ಕಳಿಯೋದಕ್ಕಲ್ಲ. ಏಕಾದಶಿಯಲ್ಲಿ ನಾವು ಧಾನ್ಯವನ್ನು ಯಾಕೆ ತಿನ್ನಬಾರದು? ಯಾರಿಗಾದ್ರೂ ಹೇಳ್ತೀರಾ? ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಪಾಪ ಪುರುಷ ಪ್ರವೇಶ ಆಗಿರ್ತಾನೆ. ಹಾ, ಹರಿಬೋಲ್. ಏಕಾದಶಿಯಲ್ಲಿ ಏನಾಗುತ್ತೆ ಆ ದಿವಸ ಅದು ಹರಿವಾಸರ, ಅಂದರೆ ಹರಿವಾಸರ ಅಂತಂದರೆ ಭಗವಂತನ ದಿನ. ಸೊ ಹರಿವಾಸರ ಅಂತ ಹೇಳ್ತಾರೆ ಏಕಾದಶಿಗೆ. ಸೊ ಪಾಪ ಪುರುಷನು ಆ ಧಾನ್ಯವನ್ನು ಪ್ರವೇಶ ಮಾಡಿರ್ತಾನೆ. ಸೊ ಹಾಗಾದರೆ ಪಾಪ ಪುರುಷನು ಧಾನ್ಯ ಪ್ರವೇಶ ಮಾಡಿರ್ತಾನೆ. ಹಾಗಾದರೆ ಭಗವಂತನ ಪ್ರಸಾದದಲ್ಲಿ ಪಾಪ ಪುರುಷ ಇದ್ದಾನ? ಇಲ್ಲ ಮಾತಾಜಿ. ಭಗವಂತನ ಪ್ರಸಾದದಲ್ಲಿ, ಕೃಷ್ಣ ಪ್ರಸಾದದಲ್ಲಿ ಪಾಪ ಪುರುಷ ಇಲ್ಲ. ಹಾಗಾದ್ರೆ ನಾವು ಯಾಕೆ ಅನ್ನ ಪ್ರಸಾದವನ್ನ ತಿನ್ನಬಾರದು? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತುಂಟಾ? ಸೊ ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಶಚೀದ್ ಮಾತೆಗೆ ಇದನ್ನ, ಅಂದ್ರೆ ಏಕಾದಶಿ ವ್ರತವನ್ನ ಮಾಡಬೇಕು, ಧಾನ್ಯ ತಿನ್ನಬಾರದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಹೇಳಿದ್ದಾರೆ ಭಗವಂತ ಸ್ವತಃ. ಸೊ ಆದ್ದರಿಂದ ನಾವು ಏಕಾದಶಿ ವ್ರತವನ್ನ ಮಾಡ್ತಾರೆ. ಆದರೆ ಕರ್ಮಕಾಂಡಿಗಳು ಕೂಡ ಏಕಾದಶಿ ವ್ರತವನ್ನ ಮಾಡ್ತಾರೆ. ಕರ್ಮಕಾಂಡಿಗಳು ಮಾಡುವ ಏಕಾದಶಿ ವ್ರತಕ್ಕೂ ಮತ್ತೆ ಭಕ್ತರು ಮಾಡುವ ಏಕಾದಶಿ ವ್ರತಕ್ಕೂ ಏನು ವ್ಯತ್ಯಾಸ? ಹರೇ ಕೃಷ್ಣ. ಹರೇ ಕೃಷ್ಣ. ಅವರ ಉಪವಾಸ ಅದು ಪರಿಪೂರ್ಣ ಅಲ್ಲ ಮಾತಾಜಿ. ಯಾಕೆ ಪರಿಪೂರ್ಣ ಅಲ್ಲ? ಅವರು ಕರ್ಮ ಅದು ಮಾಡ್ತಾರೆ. ಫಲಾಪೇಕ್ಷೆ ಮಾತಾಜಿ. ಅದು ಫಲದ ನಿರೀಕ್ಷೆಯಿಂದ ಮಾಡ್ತಾರ ಅವರು. ಅವರು ಏಕಾದಶಿ ವ್ರತ ಮಾಡೋದ್ರಿಂದ ಅವರು ಪಾಪ ಕಳೀಲಿಕ್ಕಾಗಿ ಮಾಡ್ತಾರೆ. ಆದರೆ ಇಲ್ಲಿ ವೈಷ್ಣವರು ಅಂದರೆ ಭಕ್ತಿ ಪುಣ್ಯ, ಅಂದರೆ ಆ ಭಗವಂತನ ಹರಿವಾಸರ ಆ ಒಂದು ಮಾಧವ ತಿಥಿ ಆ ದಿವಸ ಏನಂದರೆ ಹೆಚ್ಚಿನ ಸಮಯವನ್ನು ಭಕ್ತರು ಅಂದರೆ ಭಗವಂತನ ಒಂದು ಸ್ಮರಣೆ, ಭಗವಂತನ ಜಪ ಸಂಕೀರ್ತನ ಇದರಲ್ಲಿ ಕಾಲ ಕಳೆದ್ರಿಂದ ಅವರು ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ಅದು ನಮಗೆ ಭಕ್ತಿ ಪುಣ್ಯವನ್ನು ತೋರುತ್ತದೆ. ಸೊ ಹಾಗಾಗಿ ನಾವು ಆ ಒಂದು ಭಕ್ತಿ ಪುಣ್ಯವನ್ನು, ಕೃತಪುಂಜ ಪುಣ್ಯ, ಆ ಗೋಪ ಬಾಲಕರು ಎಷ್ಟು ಭಕ್ತಿ ಪುಣ್ಯವನ್ನು ಮಾಡಿರಬೇಕು ಭಗವಂತನ ಜೊತೆ ಆಟವಾಡಲಿಕ್ಕೆ. ಭಗವಂತ ಅವ್ರ ಜೊತೆ ಆಟವಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಏನಂತಂದರೆ ಈ ಏಕಾದಶಿ ವ್ರತವನ್ನು ಮಾಡೋದು, ಮತ್ತು ತುಳಸಿ ಪ್ರದಕ್ಷಿಣೆ ಮಾಡೋದು, ಇವೆಲ್ಲ ಭಕ್ತಿ ಪುಣ್ಯ. ಈ ಭಕ್ತಿ ಮತ್ತು ಭಗವಂತನ ಹರಿನಾಮ ಸಂಕೀರ್ತನೆ, ಜಪ ಮಾಡುವುದು, ಮತ್ತು ಭಗವಂತನ ಕೃಷ್ಣ ಲೀಲೆಗಳನ್ನು ಕೇಳುವುದು, ಅಂದರೆ ಶ್ರವಣ, ಭಾಗವತ ಶ್ರವಣ, ಇವೆಲ್ಲ ಭಗವಂತನ ಧಾಮಕ್ಕೆ ಯಾತ್ರೆ ಹೋಗುವುದು. ಸೊ ಇದೆಲ್ಲ ಭಕ್ತಿ ಪುಣ್ಯ. ಸೊ ಇದು ಭಕ್ತಿ ಪುಣ್ಯ ಸುಲಭ ಅಲ್ಲ. ಸುಲಭನ ಹರೇ ಕೃಷ್ಣ ಭಗವಂತನ ಭಕ್ತಿ ಪುಣ್ಯ ಪಡ್ಕೊಳ್ಳೋದು? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇಲ್ಲ ಇಲ್ಲ. ಯಾಕೆಂತಂದ್ರೆ ಎಷ್ಟೋ ಮನುಷ್ಯಾಣಾಂ ಸಹಸ್ರೇಶು, ತುಂಬಾ ಜನ ಇದ್ದಾರೆ, ಭಕ್ತಿಗೆ ಬರೋರು ತುಂಬಾ ಕಡಿಮೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಭಕ್ತಿ ಬರೋರು ತುಂಬಾ ಕಡಿಮೆ. ಆಮೇಲೆ ಕೋಟಿ ಕೋಟಿ ಮುಕ್ತಾತ್ಮರು ಇರಬಹುದು, ಅದರಲ್ಲಿ ಒಬ್ಬ ಮಹಾತ್ಮ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಭಕ್ತಿಗೆ ಬರೋದು, ಆಮೇಲೆ ಭಕ್ತಿ ಪುಣ್ಯವನ್ನ ಪಡ್ಕೊಳ್ಳೋದು, ಅದು ನಾವು ಸಾಧನ ಭಕ್ತಿಯನ್ನ ನಾವು ಸರಿಯಾಗಿ ಪಾಲನೆ ಮಾಡಬೇಕು. ಅದು ಕೃತ ಪುಂಜ ಪುಣ್ಯ ನಮ್ಮನ್ನ ಭಕ್ತಿ ಪುಣ್ಯವನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಭಕ್ತಿ ಪುಣ್ಯವನ್ನು ಅನೇಕ ಪುಣ್ಯಕಾರಗಳು ಈ ಥರ ಮಾಡಿರೋದ್ರಿಂದ ಭಗವಂತನ ಲೋಕಕ್ಕೆ ಪ್ರವೇಶ ಮಾಡಿ ಅವರು ವೃಂದಾವನದಲ್ಲಿ ಬಾಲಕರು ಜೊತೆ ಈ ಭಗವಂತ ಆಟವಾಡ್ತಾ ಇದ್ದಾನೆ. ಸೊ ಅದರಿಂದ ನಾವು ತಿಳ್ಕೊಳ್ಬೇಕು, ಭಗವಂತನನ್ನು ಪಡ್ಕೊಳ್ಳೋದಂದ್ರೆ ಕೃತ ಪುಣ್ಯ ಪುಂಜಾಹ, ಭಕ್ತಿ ಪುಣ್ಯದಿಂದ ಮಾತ್ರ ಸಾಧ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೀಗೆ ಕೃಷ್ಣನು ಸದಾ ತನ್ನ ಆಧ್ಯಾತ್ಮಿಕ ಒಡನಾಡಿಗಳೊಂದಿಗೆ ಶಾಂತ, ದಾಸ್ಯ, ಸೇವಕ ಭಾವ, ಸಖ್ಯ, ಸ್ನೇಹ, ವಾತ್ಸಲ್ಯ, ಮಾತಾ ಪಿತೃಗಳ ಪ್ರೀತಿ, ಮಾಧುರ್ಯ, ದಾಂಪತ್ಯ ಪ್ರೇಮ ಎಂಬ ನಾನಾ ಸಂಬಂಧದ ಅಲೌಕಿಕ ಪ್ರೇಮ ಕಾರ್ಯಗಳಲ್ಲಿ ತೊಡಗಿದ್ದನು. ಹರೇ ಕೃಷ್ಣ. ಹಾಗಾಗಿ ಭಗವಂತ ಭಕ್ತರೊಂದಿಗೆ ಅವನೇ ರಸ ವಿನಿಮಯ ಮಾಡಿಕೊಳ್ಳುತ್ತಾನೆ. ರಸ ವಿನಿಮಯ, ರಸೋ ವೈ ಸಹ ಅಂತ ಹೇಳ್ತಾರೆ. ರಸ ವಿನಿಮಯ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಭಗವಂತ ಈಗ ಹೇಗೆ ನಾವೀಗ ಭೌತಿಕ ಪ್ರಪಂಚದಲ್ಲಿ ನಮಗೆ ತಂದೆ ತಾಯಿ ಇರ್ತಾರೆ, ನಮಗೆ ಅಂದರೆ ನಾವು ಇನ್ನೊಬ್ಬರಿಗೆ ಸೇವೆ ಮಾಡ್ತೇವೆ,
ಸೇವೆ ಮಾಡೋದಂದ್ರೆ ಎಲ್ಲೋ ಕೆಲಸಕ್ಕೆ ಹೋಗ್ತೇವೆ, ಬಾಸ್ ಇರ್ತಾರೆ, ಅವರ ಸೇವೆ ಮಾಡ್ತಾರೆ, ನಮಗೆ ಫ್ರೆಂಡ್ಸ್ ಇರ್ತಾರೆ, ಮತ್ತೆ ಅವ್ರ ಜೊತೆ ಮತ್ತೆ ನಮಗೆ ಮನೆ ಅಂದರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ದಾಂಪತ್ಯ ಜೀವನ ಇರುತ್ತೆ. ಸೊ ಇಲ್ಲಿ ಎಲ್ಲರಲ್ಲೂ ಕೂಡ ನಾವು ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ನಾವು ಸುಖವನ್ನು ಹಂಚಿಕೊಳ್ಳುತ್ತೇವೆ ಅಲ್ವಾ, ಒಂದು ರೀತಿಯ. ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಅದೇ ರೀತಿ ಭಗವಂತನು ಕೂಡ, ಭಗವಂತನ ಕುಟುಂಬ ಇದೆ, ಇದೆಲ್ಲ ಭಗವಂತನ ಕುಟುಂಬ. ಸೊ ಆ ಭಗವಂತನ ಕುಟುಂಬ ಅದು ಅತ್ಯಂತ ಪರಿಪೂರ್ಣವಾದ ಕುಟುಂಬ. ನಮ್ಮಲ್ಲಿ ಏನಾಗುತ್ತೆ, ಸುಖ ಚಪಲ ಸುಖ. ಸೊ ಭೌತಿಕ ಪ್ರಪಂಚದಲ್ಲಿ ಏನು ಇದು, ನಾವೇನು ಎಲ್ಲರ ಜೊತೆ ನಾವು ಈ ರೀತಿಯಾದ ಹಂಚಿಕೊಳ್ತೇವೆ, ಅದು ಚಪಲ ಸುಖ, ಅದು ಕ್ಷಣಿಕ ಮಾತ್ರದ ಸುಖ. ಅದರ ದುಃಖಗಳ ಮಧ್ಯದಲ್ಲಿ ಅದು ಇದೆ, ಸ್ವಲ್ಪ ಇದೆ, ಆದರೆ ಅದು ಯಾವಾಗಲೂ ಇರುವುದಿಲ್ಲ. ಮತ್ತು ಅದನ್ನ ನಾವು ಅದನ್ನ ಬರುತ್ತದೆ ಹೋಗುತ್ತದೆ ಆ ಸುಖ. ಅದು ಸುಖವೆಂಬುದು ನಿಜವಾದ ಸುಖ ಅಲ್ಲ, ಯಾಕೆಂದ್ರೆ ಅದು ದುಃಖದಿಂದ ಕೂಡಿ ಹೋಗಿದೆ. ಮತ್ತು ಅದು ಕೂಡ ನಾವು ಇರ್ತೇವೆ ಎಲ್ಲ ಅದನ್ನ ಕಷ್ಟವನ್ನು ಅನುಭವಿಸ್ಕೊಂಡು ಅಷ್ಟೇ ಒಂದು ಸಣ್ಣ ಸುಖಕ್ಕಾಗಿಂದರೆ ಈ ಜಗತ್ತು ಅಶಾಶ್ವತವಾದದ್ದು. ಆದರೆ ಭಗವಂತನ ಕುಟುಂಬ ಇದು. ಭಗವಂತನ ಕುಟುಂಬದಲ್ಲಿ ಭಗವಂತ ಆ ಶುದ್ಧ ಭಕ್ತರು ಮಾತ್ರ ಈ ಭಗವನ್ನ ಕುಟುಂಬದ ಸದಸ್ಯರಾಗಲಿಕ್ಕೆ ಸಾಧ್ಯ ಅಲ್ವಾ. ಶುದ್ಧ ಭಕ್ತರಾಗಿ ಕೃತಪುಣ್ಯ ಪುಂಜಾಹ ಇದನ್ನು ಯಾರು ಸಂಪಾದನೆ ಮಾಡಿ ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ಭಗವಂತನ ಲೋಕದಲ್ಲಿ ಆ ದಿವ್ಯ ಶರೀರ, ಭಗವಂತನಿಗೂ ಕೂಡ ದಿವ್ಯ ಶರೀರ, ಅದೇ ರೀತಿ ಭಕ್ತರಿಗೂ ಕೂಡ ದಿವ್ಯ ಶರೀರ, ಆಧ್ಯಾತ್ಮಿಕ ಶರೀರ ಪಡ್ಕೊಂಡು ಭಗವಂತ ಅವ್ರ ಜೊತೆ ರಸವಿನಿಮಯವನ್ನು ಮಾಡ್ತಾನೆ. ಹೇಗೆ ಕೇಳಿದರೆ ನೋಡಿ, ದಾಸ್ಯ ಭಾವ, ಇಲ್ಲಿ ದಾಸ್ಯ ಸೇವಕ ಭಾವ. ಈ ಸೇವಕ ಭಾವ ಅಂತಂದ್ರೆ ಈಗ ಸೇವಕನಂತೆ, ಈಗ ಹನುಮಂತನ ರಾಮನ ಹೇಗೆ ಸೇವಕನಾಗಿ ಸದಾ ಸೇವಕನಾಗಿರ್ತಾನೆ, ಅದರಲ್ಲಿ ಆನಂದ. ಆಮೇಲೆ ಇಲ್ಲಿ ಗೋಪ ಬಾಲಕರು, ಗೊಲ್ಲ ಬಾಲಕರು, ಗೋಪ ಬಾಲಕರು ಎಷ್ಟು ಅವರ ಜೊತೆ ವಿನಿಮಯ ಮಾಡ್ಕೊಳ್ತಾನೆ, ರಸ ವಿನಿಮಯ ಮಾಡ್ಕೊಳ್ತಾನೆ. ಆಮೇಲೆ ನಂದ ಮಹಾರಾಜ, ಯಶೋಧ ಮಾತಾ ಎಷ್ಟೊಂದು ಪ್ರೀತಿಯಿಂದ ಯಶೋಧ ಮಾತಾ ಮಗುವಿನ ಥರ ನೋಡ್ಕೋತಾಳೆ. ಅವರಿಗೆ ಈ ಎಲ್ಲರಲ್ಲೂ ಈ ರೀತಿ ರಸವಿನಿಮಯ ಮಾಡುವಾಗ ಇಲ್ಲಿ ಮಾಧುರ್ಯ ಪ್ರೇಮ, ಅಲ್ಲಿ ಗೋಪಿಕೆಯರು ಮತ್ತು ರಾಧಾರಾಣಿ, ಸೊ ಇವರೆಲ್ಲ ರಸವಿನಿಮಯ ಮಾಡುವಾಗ ಅವರಿಗೆ ಭಗವಂತ ಅಂತಾನೆ ಗೊತ್ತಿರೋದಿಲ್ಲ, ಕೃಷ್ಣ ಆ ಭಾವನೆ ಇರೋದಿಲ್ಲ. ಅವರು ಕೂಡ ತಮ್ಮ ಮಗ, ತನ್ನ ಗೆಳೆಯ, ತನ್ನ ಒಂದು ಅಥವಾ ತನ್ನ ಒಂದು ಗಂಡ ಹೆಂಡತಿ, ಈ ರೀತಿ ಭಾವನದಲ್ಲಿ ಇರ್ತಾರೆ ಅವರು. ಅಂದರೆ ಈಗ ಕೃಷ್ಣನ ಆ ಒಂದು ಮಾಧುರ್ಯ, ಸೊ ಈ ಮಾಧುರ್ಯ ಆ ಒಂದು ಗೋಪಿಕೆಯರು, ಸೊ ತನ್ನ ಸ್ನೇಹಿತ, ಅದು ತನ್ನ ಅಂದರೆ ಪ್ರಣಯ ಸ್ನೇಹಿತ, ಸೊ ಈ ರೀತಿಯ ಭಾವನೆಯಲ್ಲಿ ಇರ್ತಾರೆ. ಸೊ ಅವರು ಕೃಷ್ಣನನ್ನ ಕೃಷ್ಣ ಅಂತ ರೆಕಗ್ನೈಸ್ ಮಾಡೋದಿಲ್ಲ, ಭಗವಂತ ಅಂತ ರೆಕಗ್ನೈಸ್ ಮಾಡೋದಿಲ್ಲ. ಸೊ ಹಾಗಾಗಿ ಆ ಅದರಲ್ಲಿ ಆನಂದವನ್ನು ಅನುಭವಿಸುತ್ತಾರೆ. ಇದು ಆನಂದ ಅಂಬುದಿ ವರ್ಧನಂ, ಅಂದರೆ ಆನಂದ ಹೆಚ್ಚಾಗ್ತಾನೇ ಹೋಗ್ತದೆ. ಹೇಗೆ ಕೇಳಿದ್ರೆ ಆ ಸಮುದ್ರಕ್ಕೆ ಇದಿಲ್ಲ, ಅಳತೆ ಮಾಡಲಿಕ್ಕೆ ಬರೋದಿಲ್ಲ, ಉದ್ದ ಅಗಲ ಮತ್ತೆ ಡೆಪ್ತ್, ಇದು ಅಳತೆ ಮಾಡದ ಸಮುದ್ರ ಅದು ಹೆಚ್ಚಾಗ್ತಾ ಹೋದರೆ ಹೇಗೆ, ಹಾಗೆ ಆ ಆನಂದ ಅಂಬುದಿ ವರ್ಧನಂ ಅದು ಹೆಚ್ಚಾಗ್ತಾ ಬರುತ್ತೆ. ಆ ರೀತಿ ತನ್ನ ಆಧ್ಯಾತ್ಮಿಕ ಒಡನಾಡಿಗಳು, ಇವರೆಲ್ಲ ಶುದ್ಧ ಭಕ್ತರು, ಭಗವಂತನ ಆಧ್ಯಾತ್ಮಿಕ ಒಡನಾಡಿಗಳು. ಭಗವಂತನ ಲೋಕದಲ್ಲಿ ಅವರ ಜೊತೆ ಒಡನಾಡಿಗಳ ತರ ಇರ್ತಾನೆ. ಮತ್ತು ಸ್ನೇಹ ಆ ಸಂಬಂಧ, ಈ ರೀತಿಯಾದ ಸಂಬಂಧದಿಂದ ಅವನು ರಸ ವಿನಿಮಯ ಮಾಡ್ತಾನೆ, ಅದನ್ನು ಭಕ್ತರು ಆನಂದಿಸುತ್ತಾರೆ. ಅದಕ್ಕೆ ದಿವ್ಯಾನಂದ ಅಂತ ಹೇಳ್ತಾರೆ. ಇದು ದಿವ್ಯಾನಂದ, ಅದು ನಿಜವಾದ ಆನಂದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನ ಎಂದು ವೃಂದಾವನವನ್ನು ಬಿಟ್ಟು ಹೋಗುವುದಿಲ್ಲವೆಂದು ಹೇಳಿರುವುದರಿಂದ ಅವನ ಸೃಷ್ಟಿ ಕಾರ್ಯಗಳನ್ನು ಹೇಗೆ ನಿರ್ವಹಿಸ್ತಾನೆಂದು ಯಾರಾದರೂ ಕೇಳಬಹುದು. ಈ ಪ್ರಶ್ನೆಯನ್ನು ಭಗವದ್ಗೀತೆಯಲ್ಲಿ 13.14 ಉತ್ತರಿಸಲಾಗಿದೆ. ಮೇಲೆ ಮಾಡಿ ಮಾತಾಡಿ. ಉತ್ತರಿಸಲಾಗಿದೆ. ಭಗವಂತನು ತನ್ನ ಪುರುಷ ಎಂಬ ಅವತಾರದಲ್ಲಿ ಸಾಂಶ ವಿಸ್ತರಣೆಯಿಂದ ಇಡೀ ಐಕ ಸೃಷ್ಟಿಯನ್ನೆಲ್ಲ ಅವತರಿಸುತ್ತಾನೆ. ಆವರಿಸುತ್ತಾನೆ. ಐಕ ಸೃಷ್ಟಿ ಸ್ಥಿತಿ ಲಯಗಳಿಗೂ ಭಗವಂತನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನು ಪರಮಾತ್ಮ ಎಂಬ ಸ್ವಾಂಶ ವಿಸ್ತರಣದಿಂದ ಇವನ್ನೆಲ್ಲ ಮಾಡಿಸುತ್ತಾನೆ. ಪ್ರತಿಯೊಂದು ಜೀವಿಯನ್ನು ಆತ್ಮ ಎಂದು ಕರೆಯುತ್ತಾರೆ. ಆ ಆತ್ಮಗಳನ್ನೆಲ್ಲ ನಿಯಂತ್ರಿಸುವ ಪ್ರಧಾನ ಆತ್ಮವೆಂದರೆ ಪರಮಾತ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ವೃಂದಾವನವನ್ನ ಬಿಟ್ಟು ಪದಂ ಏಕಂ ನ ಗಚ್ಚತಿ, ವೃಂದಾವನ ಬಿಟ್ಟು ಒಂದು ಹೆಜ್ಜೆ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಹಾಗಾದ್ರೆ ಅವನು ಹೇಗೆ ಪ್ರಕೃತಿ ಕಾರ್ಯಗಳನ್ನ ಮಾಡ್ತಾನೆ ಅಂತ ಪ್ರಶ್ನೆಯನ್ನ ಹೇಳ್ತಾನೆ. ಸೊ ಅದಕ್ಕೆ 14ನೇ ಶ್ಲೋಕ 13ರಲ್ಲಿ
13ನೇ ಅಧ್ಯಾಯ 14ನೇ ಶ್ಲೋಕ ಏನು ಹೇಳುತ್ತೆ? ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಅಂದರೆ ಭಗವಂತ ಎಲ್ಲ ಕಡೆಗೂ ಪರಮಾತ್ಮನಾಗಿ ಸರ್ವವ್ಯಾಪಿಯಾಗಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಈ ಪುರುಷ ಅವತಾರದಲ್ಲಿ ಅವನು ಸ್ವಾಂಶ ವಿಸ್ತರಣೆಯಿಂದ ಇಡೀ ಐಹಿಕ ಸೃಷ್ಟಿಯನ್ನೆಲ್ಲ ಆವರಿಸ್ತಾನೆ. ಇದು ಹೇಗೆ ಅಂತ ನಾವು ನೋಡೋಣ. ಈ ಆವರಿಸ್ಕೊಂಡು ಅವನು ಈ ಐಹಿಕ ಪ್ರಪಂಚವನ್ನ ಅವನು ಸೃಷ್ಟಿ ಮಾಡ್ತಾನೆ, ಮತ್ತೆ ಪಾಲನೆ ಮಾಡ್ತಾನೆ, ಮತ್ತೆ ಅದರನ್ನ ಇದನ್ನು ಮಾಡ್ತಾನೆ. ಏನಂತಂದ್ರೆ ಲಯ ಮಾಡ್ತಾನೆ. ಇದನ್ನ ಮೊದಲು ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಭಗವಂತನ ಪರಮಾತ್ಮ ಸ್ವರೂಪವು 3 ಸ್ವಾಂಶ ವಿಸ್ತರಣಗಳಲ್ಲಿ ಒಂದು. ಈ ಮೂರನ್ನು ಒಟ್ಟಾಗಿ ವಿಷ್ಣು ತತ್ವ ಎಂದು ಕರೆಯುತ್ತಾರೆ. ಈ ವಿಶ್ವದಲ್ಲಿನ ವಿಷ್ಣು ತತ್ವವನ್ನು ಕ್ಷೀರೋದಕಶಾಹಿ ವಿಷ್ಣು, ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂದು ಕರೆಯುತ್ತಾರೆ. ಅವನು ಪ್ರತಿಯೊಬ್ಬ ಜೀವಿಯಲ್ಲೂ ಇರುವ ಸರ್ವಾಂತರ್ಯಾಮಿ ಪರಮಾತ್ಮ. ಗರ್ಭೋದಕಶಾಹಿ ವಿಷ್ಣುವು ಎಲ್ಲಾ ಜೀವಿಗಳಲ್ಲಿಯೂ ಅಂತರ್ಗತವಾಗಿರುವ ಸಮಿಷ್ಟಿತ ಪರಮಾತ್ಮ. ಇವೆರಡರ ಆಚೆ ಸಮಷ್ಟಿತ ಪರಮಾತ್ಮ. ಇವೆರಡರ ಆಚೆ ಕಾರಣೋದಕಶಾಹಿ ವಿಷ್ಣುವು ಸೃಷ್ಟಿ ಸಾಗರದಲ್ಲಿ ಮಲಗಿದ್ದಾನೆ. ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಯೋಗ ಪದ್ಧತಿಯು ಸೃಷ್ಟಿಯ 24 ಐಹಿಕ ದ್ರವ್ಯಗಳನ್ನು ದಾಟಿ ವಿಷ್ಣು ತತ್ವಗಳನ್ನು ಸೇರುವ ವಿಧಾನವನ್ನು ಸೂಕ್ತ ವಿದ್ಯಾರ್ಥಿಗೆ ಬೋಧಿಸುತ್ತದೆ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಲೌಕಿಕ ದರ್ಶನವು ನೆರವಾಗುತ್ತದೆ. ಈ ಬ್ರಹ್ಮಜ್ಯೋತಿಯು ಶ್ರೀಕೃಷ್ಣನ ದಿವ್ಯ ದೇಹದ ಪ್ರಭೆ. ಇದನ್ನು ಭಗವದ್ಗೀತೆಯಲ್ಲೂ 14.27, ಬ್ರಹ್ಮ ಸಂಹಿತೆಯಲ್ಲೂ 5.40 ಖಚಿತಪಡಿಸಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈಗ ಯಾರು ಯಾವ ರೀತಿ ಅವನು ಸೃಷ್ಟಿ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಹಾಗಾಗಿ ಈಗ ನಮಗೆ ಗೊತ್ತಾಗಿದೆ, ಈಗಾಗಲೇ ನಾವು ವಿವರಿಸಿದ್ದೇವೆ, ವಿವರಣೆಯಿಂದ ತಿಳ್ಕೊಂಡಿದ್ದೇವೆ. ಅಂದರೆ ಕಾರಣೋದಕಶಾಹಿ ವಿಷ್ಣು ಪುರುಷ ಅವತಾರಗಳು ಹೇಗೆ ಬರುತ್ತೆ. ಅವನು ಪುರುಷ ಅವತಾರಗಳು ಅಂತಂದರೆ ಅಲ್ಲಿ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣನಿಂದ ನಾರಾಯಣನಿಂದ ಎರಡನೇ ಸಂಕರ್ಷಣ ಈ ಪುರುಷ ಅವತಾರಗಳು ಬರ್ತದೆ. ಈ ಪುರುಷ ಅವತಾರಗಳ ಮೂಲಕ ಅವನು ಸೃಷ್ಟಿಯನ್ನು ಮಾಡ್ತಾನೆ, ಪಾಲನೆಯನ್ನು ಮಾಡ್ತಾನೆ. ಹೇಗೆ ಅಂತ ನೋಡೋಣ. ಸೊ ಆ ಒಂದು ಮಹಾ ಸಂಕರ್ಷಣದಿಂದ ಕಾರಣೋದಕಶಾಹಿ ವಿಷ್ಣು ಬರ್ತಾನೆ. ಕಾರಣೋದಕಶಾಹಿ ವಿಷ್ಣು ಕಾರಣ ಸಮುದ್ರ ಅಂತ, ಸೃಷ್ಟಿ ಸಾಗರ ಅಂದರೆ ಕಾರಣ ಸಮುದ್ರ. ಆ ಕಾರಣ ಸಮುದ್ರದಲ್ಲಿ ಪವಡಿಸಿರುತ್ತಾನೆ. ಸೊ ಆಮೇಲೆ ಅವನು ಏನ್ ಮಾಡ್ತಾನೆ? ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಅವನ ಉಸಿರಾಡಿದಾಗ ಮತ್ತೆ ಅವನ ರೋಮಕೂಪಗಳಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಹೊರಗೆ ಬರುತ್ತದೆ. ಅವನು ಉಸಿರನ್ನು ಬಿಟ್ಟಾಗ ಮತ್ತು ಉಸಿರನ್ನು ಒಳಗೆ ತೆಗೆದುಕೊಂಡ್ರೆ ಆ ಬ್ರಹ್ಮಾಂಡಗಳು ಎಲ್ಲ ಒಳಗೆ ಹೋಗ್ಬಿಡುತ್ತೆ. ಸೊ ಈ ಸೃಷ್ಟಿ ಹೇಳೋದು ಭಗವಂತನ ಒಂದು ಉಸಿರಾಟದ ಅವಧಿ. ಆ ಉಸಿರಾಡಿದಾಗ ಎಲ್ಲ ಸೃಷ್ಟಿ ಆಗ್ಬಿಡುತ್ತೆ. ಎಲ್ಲ ಬ್ರಹ್ಮಾಂಡಗಳು ಉಸಿರು ಒಳ ತೆಗೆದುಕೊಂಡ್ರೆ ಎಲ್ಲ ಸೃಷ್ಟಿ ಎಲ್ಲ ಒಳಗೆ ಹೋಗ್ಬಿಡುತ್ತೆ. ಸೊ ಅದು ಕಾರಣೋದಕಶಾಹಿ ವಿಷ್ಣು. ಸೊ ಅನೇಕ ಬ್ರಹ್ಮಾಂಡಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಪ್ರತಿ ಬ್ರಹ್ಮಾಂಡಕ್ಕೂ ಆ ಕಾರಣೋದಕಶಾಹಿ ವಿಷ್ಣುವೇ ಮತ್ತೆ ಸ್ವಾಂಶ ವಿಸ್ತರಣೆಯಾಗಿ ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಿದಾಗ ಆ ಬ್ರಹ್ಮಾಂಡದಲ್ಲಿ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಅದರಲ್ಲಿ ಅರ್ಧ ಭಾಗ ನೀರನ್ನು ತುಂಬುತ್ತಾನೆ ತನ್ನ ಸ್ವೇದ ಬಿಂದುವಿನಿಂದ. ಆ ಸ್ವೇದ ಬಿಂದುವಿನಿಂದ ಅರ್ಧ ತುಂಬಿದಾಗ ಅಲ್ಲಿ ಆಮೇಲೆ ಅವನು ಇದಾಗ್ತಾನೆ. ಅಂದರೆ ಅವನ ಒಂದು ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮ ಬರ್ತಾನೆ. ಆ ತೊಟ್ಟಿನಲ್ಲಿ 14 ಲೋಕಗಳು ಸೃಷ್ಟಿಯಾಗ್ತವೆ. ಸೊ ಆ ಬ್ರಹ್ಮನಿಗೆ ಅವನ ಆಮೇಲೆ ಇದನ್ನ ವೇದವನ್ನ ತಿಳಿಸಿ ಆಮೇಲೆ ಬ್ರಹ್ಮನು ಎರಡನೆಯ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಅವನಿಗೆ ಶಕ್ತಿ ಕೊಡ್ತಾನೆ. ಮತ್ತೆ ಅವನಿಂದ ಮಾಡಿಸ್ತಾನೆ ಎರಡನೇ ಸೃಷ್ಟಿ. ಸೊ ಹಾಗಾಗಿ ಆಗ ಬ್ರಹ್ಮನಿಂದ ಮೂಲ ಪುರುಷ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಬರ್ತಾನೆ. ಮತ್ತು ಅವನು ಕೂಡ ಅಂದರೆ ಬ್ರಹ್ಮನಿಗೆ ಯಾವುದೇ ಐಹಿಕ ತಂದೆ ತಾಯಿಗಳ ತರ ಆಗಿರೋದಿಲ್ಲ. ಅವನು ಡೈರೆಕ್ಟ್ ಈ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿಂದ ಬಂದಿರುತ್ತಾನೆ. ಸೊ ಆ ಬ್ರಹ್ಮನು ಈ ರೀತಿಯಾದ ಆ ಭಗವಂತನಿಂದ ಜ್ಞಾನವನ್ನು ಪಡ್ಕೊಂಡು ತಪಸ್ಸು ಮಾಡಿ ಜ್ಞಾನವನ್ನು ಪಡ್ಕೊಳ್ತಾನೆ. ಭಗವಂತನ ಇದು ಕೊಡ್ತಾನೆ, ಅವನಿಗೆ ದರ್ಶನ ಕೊಡ್ತಾನೆ, ಭಗವಂತನ ಲೋಕವನ್ನು ತೋರಿಸ್ತಾನೆ, ಅವನಿಗೆ
ಮತ್ತು ಅವನಿಗೆ ವೇದವನ್ನು ತಿಳಿಸ್ಕೊಡ್ತಾನೆ. ಆಮೇಲೆ ಬ್ರಹ್ಮನಿಗೆ ಅರ್ಥ ಆಗುತ್ತೆ ತಾನು ಸೃಷ್ಟಿ ಮಾಡಬೇಕು ಅಂತ. ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನು ಅವನಿಗೆ ನಿರತನಾಗ್ತಾನೆ. ಸೊ ಬ್ರಹ್ಮನಿಗೆ ಈ ಎರಡನೆಯ ಸೃಷ್ಟಿ, ಮೊದಲನೆಯ ಸೃಷ್ಟಿ ಸರ್ಗ, ಅದನ್ನು ಭಗವಂತ ಮಾಡ್ತಾನೆ ಈ ಒಂದು ಪುರುಷ ಅವತಾರದಲ್ಲಿ. ಎರಡನೆಯ ಸೃಷ್ಟಿಯನ್ನು ಆದರೆ ವಿಸರ್ಗವನ್ನು ಬ್ರಹ್ಮನಿಗೆ ಮಾಡಲಿಕ್ಕೆ ಕೊಡ್ತಾನೆ. ಸೊ ಹಾಗಾಗಿ ಬ್ರಹ್ಮ ಆಮೇಲೆ ಎಲ್ಲ ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡೋದು, ಅಂದರೆ ಜೀವಿಗಳಿಗೆ ಅವನು ಶರೀರವನ್ನು ಕೊಡ್ತಾ ಇರ್ತಾನೆ. ಬೆಳಗಾಗಿ ಎದ್ದು ತಿಲಕ ಇಟ್ಟು ಮತ್ತೆ ಸೃಷ್ಟಿ ಪ್ರಾರಂಭ ಮಾಡ್ತಾನೆ. ಸಂಜೆ ಆದ ಕಡೆ ಕಲ್ಪಾಂತರ ಪ್ರಳಯ. ಈ ರೀತಿಯಾಗಿ ಅವನು ಒಂದು ದಿವಸ, ಒಂದು ಹಗಲು, ಅದೇ ಎಷ್ಟು ಒಂದು ರಾತ್ರಿ ಇರುತ್ತೆ, ರಾತ್ರಿ ಇಡೀ ಪ್ರಳಯ ಆಗಿರುತ್ತೆ. ಆ ಬ್ರಹ್ಮನ ಲೋಕ ಬಿಟ್ಟು ಬೆಳೆ ಎಲ್ಲ ಪ್ರಳಯ ಆಗ್ಬಿಟ್ಟಿರುತ್ತೆ. ಮತ್ತೆ ಎದ್ದು ಬ್ರಹ್ಮ ಮತ್ತೆ ಸೃಷ್ಟಿ ಮಾಡ್ತಾನೆ. ಇದೇ ತರಹ ಅವನಿಗೆ 100 ವರ್ಷ ಆಯುಸ್ಸಿರುತ್ತೆ ಬ್ರಹ್ಮ. ಆ 100 ವರ್ಷ ಆದಮೇಲೆ ಬ್ರಹ್ಮನು ಕೂಡ ಅವನು ಕೂಡ ಹೋಗ್ತಾನೆ. ಸೊ ಹಾಗಾಗಿ ಇದು ಗರ್ಭೋತ್ಕರ್ಷ ವಿಷ್ಣುವಿನ ಮೂಲಕ ಹೇಗೆ ಸೃಷ್ಟಿಯಾಗ್ತದೆ, ಸೆಕೆಂಡರಿ ಸೃಷ್ಟಿ ಬ್ರಹ್ಮನ ಮುಖಾಂತರ ಅಂತ ನೋಡಿದ್ವಿ. ಆಮೇಲೆ ಗರ್ಭೋತ್ಕರ್ಷ ವಿಷ್ಣು ಏನು ಮಾಡ್ತಾನೆ, ತಾನು ಸ್ವಾಂಶ ವಿಸ್ತರಣೆಯಾಗಿ ಕ್ಷೀರೋದಕಶಾಹಿ ವಿಷ್ಣು ಆಗ್ತಾನೆ. ಕ್ಷೀರೋದಕಶಾಹಿ ವಿಷ್ಣು ಅಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಾವು ತಿಳ್ಕೊಳ್ತೇವಲ್ವಾ, ಆ ತ್ರಿಮೂರ್ತಿಗಳಲ್ಲಿ ಈ ವಿಷ್ಣು, ಈ ಕ್ಷೀರೋದಕಶಾಹಿ ವಿಷ್ಣು. ಸೊ ಅವನು ಎಲ್ಲ ಜೀವಿಗಳ ಹೃದಯವನ್ನು ಪ್ರವೇಶ ಮಾಡಿ ಅವನು ಎಲ್ಲರ ಜೀವಿಗಳಲ್ಲಿ ಪರಮಾತ್ಮನಾಗಿರ್ತಾನೆ. ಈ ಪರಮಾತ್ಮನಾಗಿ ಅವನ ಏನು ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಪರಮಾತ್ಮನಾಗಿ ಎಲ್ಲರನ್ನು ಪಾಲನೆ ಮಾಡ್ತಾನೆ. ಹೇಗೆ? ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷಃ ಪರಃ. ಅಂದರೆ ಇಲ್ಲಿ ಅವನು ಉಪದೃಷ್ಟ ಮತ್ತು ಹನುಮಂತ ಅಂದರೆ ಎಲ್ಲ ಜೀವಿಗಳು ಏನು ಕೆಲಸ ಮಾಡ್ತಾರೆ ಅದಕ್ಕೆ ಅವನು ಪರಮ ಸಾಕ್ಷಿ. ಮತ್ತು ಅವನು ಹನುಮಂತ ಅಂದರೆ ಜೀವಿಗಳು ಇಚ್ಛೆಗಳನ್ನು ಭಯಪಡ್ತಾರೆ. ಸೊ ಅವರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಅವರಿಗೆ ಒಂದು ಅನುಮತಿಯನ್ನು ಕೊಡ್ತಕ್ಕಂಥವನು ಭಗವಂತ. ಸೊ ಅಪ್ಪಣೆ ಕೊಡುವವನಾಗಿ ಅವನಿರ್ತಾನೆ. ಅಂದರೆ ಎಲ್ಲ ಜೀವಿಗಳ ಸಾಕ್ಷಿಯಾಗಿ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿ ಅವನು ಇರ್ತಾನೆ. ಹಾಗಾದರೆ ಅವನು ಇಲ್ಲಿ ಯಾಕೆ ಮತ್ತು ಏನು ಮಾಡ್ತಾನೆ ಪರಮಾತ್ಮನಾಗಿ ಅವನು ಜೀವಿಗೆ ಐಹಿಕ ಭೋಗದ ಇಚ್ಛೆ ಇದೆ, ಅದನ್ನು ಅನುಮತಿ ನೀಡಲು ಅವನು ನಮ್ಮ ಶರೀರದಲ್ಲಿ ಹೃದಯದಲ್ಲಿ ಆತ್ಮನ ಜೊತೆಗೆ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಪರಮಾತ್ಮ ಸ್ವರೂಪಿಯಾಗಿದ್ದಾನೆ. ಆ ಪರಮಾತ್ಮನ ಅನುಮತಿ ಇಲ್ಲದೆ ಜೀವಾತ್ಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನವಿನ ತೃಣಮಪಿ ನ ವಿಚಲತಿ. ಸೊ ಹಾಗಾಗಿ ವ್ಯಕ್ತಿಯು, ಈ ಒಬ್ಬ ಜೀವಿ ಅವನು ಪಾಲಿಸಲ್ಪಟ್ಟವನು, ಭುಕ್ತ. ಆದರೆ ಪರಮಾತ್ಮ ಭೋಕ್ತ ಅಂದರೆ ಪರಮಾತ್ಮ ಪಾಲಕ. ಸೊ ಏಕೋಹಿ ಬಹುನಾಂ ವಿದದಾತಿ ಕಾಮಾನ್. ಒಬ್ಬನೇ ಒಬ್ಬ ಜೀವಿಯೂ ಕೂಡ ಅವನು ಶಾಶ್ವತ. ಚೇತನಾನ ಏಕೋಹಿ ಕಾಮಾನ್ ವಿದದಾತ ಕಾಮನ್. ಏಕೋಹಿ ಬಹುನಾಂ ವಿದದಾತಿ ಕಾಮಾನ್. ಒಬ್ಬನೇ ಒಬ್ಬ ಭಗವಂತ. ಸೊ ಅವನು ಎಲ್ಲ ಜೀವಿಗಳನ್ನು ಅವನು ಪಾಲನೆ ಮಾಡ್ತಾನೆ. ಜೀವಿಗಳ ಸಂಖ್ಯೆಗೆ ಮಿತಿಯೇ ಇಲ್ಲ, ಅಷ್ಟು ಜೀವಿಗಳಿದ್ದಾರೆ. ಸೊ ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅವನು ಸುಹೃದ್ ಮಿತ್ರನಾಗಿದ್ದಾನೆ. ಅಂದರೆ ಎಲ್ಲರಿಗೂ ಕೂಡ ಅವನು ಮಿತ್ರನಾಗಿದ್ದಾನೆ. ಏನು ಮಾಡ್ತಾನೆ ಮಿತ್ರನಾಗಿ ಅಂದರೆ, ಆತ್ಮನಿಗೂ ಪರಮಾತ್ಮನಿಗೂ ಆತ್ಮೀಯ ಸಂಬಂಧ ಇರ್ತದೆ. ಅಂದರೆ ಆ ಜೀವಾತ್ಮನಿಗೆ ಏನಿರುತ್ತೆ, ಒಂದು ಪ್ರವೃತ್ತಿ ಇರುತ್ತೆ. ಏನು? ಒಡೆತನ ಮಾಡುವ ಪ್ರವೃತ್ತಿ ಇರುತ್ತೆ. ನನಗೆ ಅದು ಬೇಕು, ಇದು ಬೇಕು, ಇದನ್ನು ಯಜಮಾನಿಕೆ ನಡೆಸಬೇಕು. ಸೊ ಹಾಗಾಗಿ ಅವನು ಈ ರೀತಿಯಾಗಿ ಜೀವಾತ್ಮ ತನ್ನ ಒಂದು ಹಿಂದಿನ ಕರ್ಮದ ಫಲದಾಗಿ ಅವನು ತನ್ನ ಕೆಲಸದಲ್ಲಿ ತೊಡಗಿರ್ತಾನೆ. ಆಗ ಪರಮಾತ್ಮ ಅವನಿಗೆ ಅವನ ಒಂದು ಕರ್ಮದಲ್ಲಿ ಏನು ಬಂದಿದೆ ಕರ್ಮಫಲದಲ್ಲಿ ಅದನ್ನು ಅವನು ಸ್ಯಾಂಕ್ಷನ್ ಮಾಡ್ತಾನೆ. ಸೊ ಆದರೆ ಪರಮಾತ್ಮನ ಮುಖ್ಯ ಉದ್ದೇಶ ಏನು ಅಂತಂದರೆ, ಜೀವಾತ್ಮ ಈಗ ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಹಿಡಿತದಲ್ಲಿದೆ. ಅದು ಬಾಹ್ಯ ಶಕ್ತಿ ಹಿಡಿತದಲ್ಲಿದೆ. ಅದನ್ನು ಮತ್ತೆ ಹಿಂದೆ ಆಧ್ಯಾತ್ಮಿಕ ಶಕ್ತಿಗೆ ತೆಗೆದುಕೊಂಡು ಹೋಗಬೇಕು, ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಭೌತಿಕ ಪ್ರಪಂಚದಲ್ಲಿ ಇದು ದುಃಖಮಯವಾಗಿದೆ. ಆ ದುಃಖಮಯ ಸ್ಥಿತಿಯಲ್ಲಿ ಮಾಯಾ ಹಿಡಿತದಲ್ಲಿ ಜೀವಾತ್ಮ ಇದ್ದಾನೆ. ಅದನ್ನು ಹಿಂತಿರುಗಿ ಆಧ್ಯಾತ್ಮಿಕ ಶಕ್ತಿಗೆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗೋ ಉದ್ದೇಶದಿಂದ ಪರಮಾತ್ಮ ಇರ್ತಾನೆ. ಸದಾ ಅವನು ಜೀವಾತ್ಮನನ್ನು ಭಗವಂತನಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಹಳ ಕಾತರನಾಗಿರ್ತಾನೆ. ಮತ್ತೆ ಅದರಿಂದ ಅವನು ಅಂತರಂಗದಿಂದನೇ ಅವನು ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾನೆ. ಆದರೆ ಅವನು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಬದ್ಧಾತ್ಮರುಗಳು ಅದನ್ನು ನಾವು ಅದನ್ನು ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಯಾಕೆ ಕೇಳಿಸ್ಕೊಳ್ಳೋದಿಲ್ಲ? ಹರೇ ಕೃಷ್ಣ, ನಮಗೆ ಭಗವಂತನ ಕೂಗು, ಅವನ ಒಂದು ಮಾರ್ಗದರ್ಶನ ಕೇಳೋದಿಲ್ಲಂತೆ. ಯಾಕೆ? ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಐಹಿಕ ಬಂಧನದಿಂದ ಕೂಡಿರ್ತೇವೆ.
ಐಹಿಕದಲ್ಲಿ ಆಕರ್ಷಿತರಾಗಿದ್ದೇವೆ. ನಾವು ಹೌದು ಐಹಿಕ ಮಾತಾಜಿ. ಬಂಧನದಲ್ಲಿ ಇದ್ದೇವೆ, ಆದರೆ ಐಹಿಕದಿಂದ ಆಕರ್ಷಿತರಾಗಿ ಐಹಿಕದ ಚಟುವಟಿಕೆಗಳಲ್ಲಿ ನಾವು ಇಂದ್ರಿಯ ಭೋಗದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಹಾಗಾಗಿ ಆ ಭಗವಂತನ ಮಾರ್ಗದರ್ಶನ, ಅವನು ಪರಮಾತ್ಮನಾಗಿದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಆದರೆ ಅದು ನಮಗೆ ಕೇಳಿಸೋದೇ ಇಲ್ಲ. ಹೇಗೆ ಅಂತಂದ್ರೆ, ನಾವು ರೈಲ್ವೆ ಸ್ಟೇಷನ್ ಕೂತ್ಕೊಂಡ್ರೆ ನಮ್ಮ ಪಕ್ಕದಲ್ಲಿ ಮಾತಾಡಿದವರು ಕೇಳುವುದಿಲ್ಲ. ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ಗಳು, ದೊಡ್ಡ ದೊಡ್ಡ ಗದ್ದಲ ನಡೀತಾ ಇರುತ್ತೆ. ಆ ರೀತಿಯಾಗಿ ನಾವು ಪೂರ್ತಿ ಆ ಮಾಯೆಯಿಂದ ಆಕರ್ಷಿತರಾಗಿದ್ದರಿಂದ ನಮಗೆ ಭಗವಂತನ ಒಂದು ಆದೇಶ ಕೇಳುವುದೇ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇರ್ತಾನೆ, ನಮ್ಮ ಮನಸ್ಸಿನಲ್ಲಿ ಕೇಳ್ತದೆ ಕೆಲವೊಮ್ಮೆ, ಇದು ಬಿಟ್ಬಿಡು, ಇದು ನೀನು ಮಾಡ್ತಾ ಇರೋದು ಒಳ್ಳೇದಲ್ಲ, ನೀನು ನಿನ್ನ ಶ್ರದ್ಧೆಯನ್ನ ನನ್ನಡಿಗೆ ತಿರುಗಿಸು ಅಂತ ಭಗವಂತ ಹೇಳ್ತಾ ಇರ್ತಾನೆ. ಆದರೆ ಯಾರು ಬುದ್ಧಿವಂತರಾಗಿರ್ತಾರೆ, ಯಾರು ವಿವೇಕಿಯಾಗಿರ್ತಾರೆ, ಅವರು ಆ ಮಾತಿನಲ್ಲಿ ಶ್ರದ್ಧೆ ಇಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪರಮಾತ್ಮ ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಕಾಡೋದಕಶಾಹಿ ವಿಷ್ಣು ಅನೇಕ ಬ್ರಹ್ಮಾಂಡಗಳು ಇರ್ತದೆ, ಆ ಎಲ್ಲ ಬ್ರಹ್ಮಾಂಡಗಳು ವಿಶ್ವಕ್ಕೆ ಅವನು ಪರಮಾತ್ಮ. ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಒಂದು ಬ್ರಹ್ಮಾಂಡಕ್ಕೆ ಪರಮಾತ್ಮನಾಗಿ ಸಮಷ್ಟಿತ ಪರಮಾತ್ಮನಾಗಿರ್ತಾನೆ. ಆದರೆ ಕ್ಷೀರೋದಕಶಾಹಿ ವಿಷ್ಣು ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಈ ರೀತಿ ಭಗವಂತ ತನ್ನ ಒಂದು ಸೃಷ್ಟಿ ಕಾರ್ಯ, ಪಾಲನಾ ಕಾರ್ಯವನ್ನ ನಿರ್ವಹಿಸ್ತಾನೆ. ಆಮೇಲೆ ಶಿವನ ಬರ್ತಾನೆ. ಆ ಅವನು ಶಿವನ ಮುಖಾಂತರ, ಅಂದ್ರೆ ಇಲ್ಲಿ ಬ್ರಹ್ಮನ ಮುಖಾಂತರ ಇಲ್ಲಿ ಎರಡನೇ ಸೃಷ್ಟಿ ಮಾಡ್ತಾನೆ. ಇಲ್ಲಿ ವಿಷ್ಣು, ಕಾರಣೋದಕಶಾಹಿ ವಿಷ್ಣು ಎಲ್ಲ ಜೀವಿಗಳನ್ನು ಪಾಲನೆ ಮಾಡ್ತಾನೆ. ಶಿವ ಅವನು ಶಿವನ ಮೂಲಕ ನಾಶವನ್ನು ಮಾಡ್ತಾನೆ. ಸೊ ಹಾಗಾಗಿ ಈ ರೀತಿಯಾಗಿ ಅವನು ಗೋಲೋಕದಲ್ಲಿ ಇರ್ತಾನೆ, ಆದರೆ ಎಲ್ಲವನ್ನೂ ಅವನೇ ಮಾಡ್ತಾನೆ. ಇದು ಹೇಗೆ ಅಂತ ನಮಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಚಿಕ್ಕ ಮೆದುಳಿನಿಂದ ಅರ್ಥ ಆಗೋದಿಲ್ಲ. ಅದನ್ನ ನಾವು ಆಧ್ಯಾತ್ಮಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಬಂದಾಗ, ಈ ರೀತಿಯ ಭಕ್ತರ ಸಂಘದಲ್ಲಿ ಇದ್ದಾಗ, ಅವನ ಶ್ರವಣವನ್ನು ಮಾಡ್ತಾ ಇದ್ದಾಗ, ಮತ್ತೆ ಭಕ್ತಿ ಕಾರ್ಯಗಳನ್ನು ನಾವು ತೊಡಗಿಸಿಕೊಂಡಾಗ, ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ನಿಧಾನವಾಗಿ ಇದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಜೀವಿಯನ್ನು ಆತ್ಮ ಎಂದು ಕರೆಯುತ್ತಾರೆ. ಈ ಆತ್ಮಗಳನ್ನು ನಿಯಂತ್ರಿಸುವ ಪ್ರಧಾನ ಆತ್ಮ ಅಂದರೆ ಪರಮಾತ್ಮ. ಸೊ ಹಾಗಾಗಿ ಏಕಲೇಶ್ವರ ಕೃಷ್ಣ ಆರಸಭೃತ್ಯ, ಭಗವಂತನೊಬ್ಬನೇ ಅವನು ನಿಯಂತ್ರಕ, ಉಳಿದ ಎಲ್ಲರೂ ಕೂಡ ಅವರು ನಿಯಂತ್ರಣಗೊಂಡ ಆತ್ಮರು, ಜೀವಿಗಳು. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಓದದ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಭಗವತ್ ಸಾಕ್ಷಾತ್ಕಾರವೆಂಬ ಈ ಪದ್ಧತಿ ಒಂದು ದೊಡ್ಡ ವಿದ್ಯೆ. ಐಹಿಕ ಭೋಗಾಸಕ್ತರು ಐಹಿಕ ಸೃಷ್ಟಿಯ 24 ಅಂಶಗಳನ್ನು ವಿಶ್ಲೇಷಿಸಿ ಚಿಂತನೆ ನಡೆಸಬಹುದು ಅಷ್ಟೇ. ಏಕೆಂದರೆ ಅವರಿಗೆ ಪುರುಷನ ಅಂದರೆ ಭಗವಂತನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯ ಕೋರೈಸುವ ಪ್ರಭೆಯಿಂದ ದಿಗ್ಭ್ರಾಂತರಾಗಿದ್ದಾರೆ. ಒಬ್ಬನು ಪರಮಸತ್ಯನನ್ನು ಪೂರ್ತಿಯಾಗಿ ನೋಡಬೇಕಾದರೆ ಅವನ 24 ಐಹಿಕ ದ್ರವ್ಯಗಳ ಆಚೆ ಮತ್ತು ಬ್ರಹ್ಮಜ್ಯೋತಿಯ ಆಚೆಯೂ ಹೋಗಬೇಕು. ಈಶೋಪನಿಷತ್ ಈ ಅಂಶದತ್ತ ಗಮನ ಸೆಳೆದು ಹಿರಣ್ಮಯ ಪಾತ್ರವನ್ನು ಹೊಳೆಯುವ ಹೊದಿಕೆಯನ್ನು ತೆಗೆಯಬೇಕೆಂದು ಪ್ರಾರ್ಥಿಸುತ್ತದೆ. ಈ ಆಚ್ಛಾದನವನ್ನು ತೆಗೆದ ಹೊರತು ಯಾರೂ ದೇವೋತ್ತಮ ಪರಮಪುರುಷನನ್ನು ಯಥಾವತ್ತಾಗಿ ಗ್ರಹಿಸಲಾರರು ಎಂದೂ ಪರಮಸತ್ಯದ ಸಾಕ್ಷಾತ್ಕಾರವನ್ನು ಸಾಧಿಸಲಾರರು. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ಸೊ ಹಾಗಾಗಿ ಈ ಭಗವತ್ ಸಾಕ್ಷಾತ್ಕಾರ ಹೇಳೋದು ದೊಡ್ಡ ವಿದ್ಯೆ. ಇದನ್ನ ಏನಾಗುತ್ತಾರೆ, ಐಹಿಕ ಭೋಗಾಸಕ್ತರು ಅಂದ್ರೆ ಕರ್ಮಿಗಳು. ಸೊ ಅವರು ಐಹಿಕ ಭೋಗಾಸಕ್ತರು, ಕರ್ಮಿಗಳು, ಜ್ಞಾನಿಗಳು ಕೂಡ ಇರ್ತಾರೆ. ಯಾಕಂದ್ರೆ ಅವರಿಗೆ ಅಂದ್ರೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಸೊ ಈ ಭೋಗಾಸಕ್ತರು, ಐಹಿಕ ಭೋಗಾಸಕ್ತರು ಏನ್ ಮಾಡ್ತಾರೆ, ಅವರು 24 ಅಂಶಗಳನ್ನ ವಿಶ್ಲೇಷಣೆ ಮಾಡಿ ಚಿಂತನೆ ಮಾಡ್ತಾರೆ. ಅಂದ್ರೆ ಸಾಂಖ್ಯ ಅಂದ್ರೆ ಅದ್ರ ಸಾಂಖ್ಯ, ಅದನ್ನ 24 ಅಂಶಗಳು ನಾವು ನೋಡಿದ್ದೇವೆ. ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಆಮೇಲೆ 5 ವಿಷಯ ವಸ್ತುಗಳು, ಆಮೇಲೆ ಆಮೇಲೆ 3 ಗುಣಗಳು, ಆಮೇಲೆ ಆತ್ಮ. ಇಷ್ಟನ್ನೆಲ್ಲ ಅವರು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಈ ಜ್ಞಾನಿಗಳು. ಆಮೇಲೆ ವಿಶ್ಲೇಷಣೆ ಮಾಡಿ 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 ಚಿಂತನೆ ಮಾಡಿ 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 ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ, ಈ ಲೆವೆಲ್ಗೆ ಬರ್ತಾರೆ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಸೊ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಈ ನಿರಾಕಾರವಾದಿಗಳು, ಅವ್ರಿಗೆ ಏನಾಗುತ್ತೆ, ಬ್ರಹ್ಮನ್ ಸಾಕ್ಷಾತ್, ನಾನು ದೇಹ ಅಲ್ಲ, ನಾನು ಆತ್ಮ, ಮತ್ತೆ ದೇವರು ಅಂದ್ರೆ ನಿರಾಕಾರ. ಯಾಕೆ ಇದು ಅವರಿಗೆ ಈ ರೀತಿ ಆಗುತ್ತೆ, ದಿಗ್ಭ್ರಾಂತಿ. ಅವ್ರು ಯಾಕೆ ಈ ರೀತಿ ದಿಗ್ಭ್ರಾಂತರಾಗುತ್ತಾರೆ ಅಂದ್ರೆ, ಬ್ರಹ್ಮಜ್ಯೋತಿಯ ಕಿರಣ ಅವರಿಗೆ ಕಣ್ಣು ಕೋರೈಸುತ್ತೆ. ಅಂದ್ರೆ ಅವ್ರ ಕಣ್ಣು ಮುಚ್ಚಿ ಬಿಡ್ತಾರೆ. ಇಷ್ಟೇ ಸಾಕು, ಇದೇ ದೇವರು, ಇದೇ ಅಂತಿಮ ಅಂತ ತಿಳ್ಕೊಂಡ್ಬಿಡ್ತಾರೆ.
ಸೊ ಅದರಿಂದ ದಿಗ್ಭ್ರಾಂತರಾಗ್ತಾರೆ. ಈಗ ಏನಾಗುತ್ತೆ ನಮಗೆ ಮುಂದೆ ನಾವು ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಮುಂದಗಡೆ ದೊಡ್ಡ ದೊಡ್ಡ ಇದು ಕತ್ತಲೆ ಒಳಗೆ ದೊಡ್ಡ ಲೈಟನ್ನು ಅವರು ತುಂಬ ಹೆಡ್ಲೈಟ್ ಆನ್ ತುಂಬ ಫುಲ್ ಇದರಲ್ಲಿ ಆನ್ ಮಾಡಿದಾಗ ನಮ್ಮ ಎದುರಿಗೆ ಬಂದಾಗ ನಮಗೆ ಕಣ್ಣು ಮುಚ್ಚಿ ಹೋಗುತ್ತೆ ಅಲ್ವಾ, ನಾವು ಡ್ರೈವ್ ಮಾಡ್ತಾ ಇದ್ರೆ ಅವರ ಒಂದು ಲೈಟಿಂದ ಅಲ್ವಾ. ಹೌದು ಮಾತಾಜಿ. ಹಾಗೆ ಅದೇ ರೀತಿ ಈ ನಿರಾಕಾರವಾದಿಗಳಿಗೆ ಬ್ರಹ್ಮಜ್ಯೋತಿ ಕಣ್ಣು ಕೊರಿಸುವ ಅದನ್ನ ಪಡ್ಕೊಳ್ತಾರೆ ಅವರು. ಅದೇ ಎಂಡು ಅಂತ ತಿಳ್ಕೊಂಡ್ಬಿಡ್ತಾರೆ, ಅದೇ ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ಪರದೆ, ಭಗವಂತನಿಗೆ ಪರದೆ ಹಾಕಿದ ಹಾಗೆ ಆ ಪರದೆ ಹೊರಗೆ ಒಳ್ಳೆ ಕಣ್ಣು ಕೊರಿಸುವ ದೊಡ್ಡ ಲೈಟ್ ಹಾಕಿದರೆ, ಬಲ್ಬ್ ಹಾಕಿದರೆ ಅದು ಕಣ್ಣು ಕೊರೆಸುತ್ತೆ ಅಲ್ವಾ. ಆ ಪರದೆ ಸರಿಸಿದ್ರೆ ಮಾತ್ರ ಭಗವಂತ ಕಾಣ್ತಾನೆ ಅಲ್ವಾ. ಹೌದು ಮಾತಾಜಿ. ಅದು ಅವರು ಆ ಲೆವೆಲ್ಗೆ ಹೋಗುದೇ ಇಲ್ಲ. ಸೊ ಹಾಗಾಗಿ ಇದಕ್ಕೇನು ಹೇಳ್ತಾರೆ ಅಂದ್ರೆ, ಒಬ್ಬನು ಪರಮಸತ್ಯನನ್ನು ಪೂರ್ತಿಯಾಗಿ ನೋಡಬೇಕಾದರೆ 24 ದ್ರವ್ಯಗಳ ಆಚೆ ಬ್ರಹ್ಮ ಜ್ಯೋತಿಯ ಆಚೆಗೂ ಹೋಗಬೇಕು. ಅಂದ್ರೆ 24 ದ್ರವ್ಯಗಳು ಅಂದ್ರೆ ಭೌತಿಕ ಪ್ರಪಂಚ. ಓಕೆ, ಇದು 24 ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ ಈ ಭೌತಿಕ ಪ್ರಪಂಚ. ಸೊ ಈ ಭೌತಿಕ ಪ್ರಪಂಚದ ಆಚೆ ಹೋಗಬೇಕು. ಆಚೆ ಹೋದ ಮೇಲೆ ಆ ಬ್ರಹ್ಮನ್ ಬರುತ್ತೆ, ಬ್ರಹ್ಮ ಜ್ಯೋತಿ ಬರುತ್ತೆ. 24 ಅಂಶಗಳು ಈ ಬ್ರಹ್ಮಾಂಡದಲ್ಲಿದೆ. ಆ ಬ್ರಹ್ಮಾಂಡದ ಹೊರಗೆ ಪದರಗಳಿದೆ, 7 ಪದರಗಳು. ಆ 7 ಪದರಗಳಾದ್ಮೇಲೆ ಆಮೇಲೆ ಸಮುದ್ರ ಇದೆ, ಆಮೇಲೆ ಆ ಬ್ರಹ್ಮಜ್ಯೋತಿ ಆಕಾಶ ಇದೆ. ಆ ಬ್ರಹ್ಮಜ್ಯೋತಿ ಆಕಾಶವನ್ನೇ ಅವರು ಎಂಡ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಭಗವಂತನನ್ನು ನಾವು ಕಾಣಬೇಕು, ಪರಮಸತ್ಯನನ್ನು ಸಾಕ್ಷಾತ್ಕಾರ ಮಾಡಬೇಕು, ಭಗವಾನ್ ಸಾಕ್ಷಾತ್ಕಾರವನ್ನು ಮಾಡಬೇಕು ಅಂದ್ರೆ ಆ ಬ್ರಹ್ಮಜ್ಯೋತಿ ಆಚೆ ಹೋಗ್ಬೇಕು. ಸೊ ಆ ಬ್ರಹ್ಮಜ್ಯೋತಿ ಆಚೆ ಪರದೆ ಸರಿಸ್ಕೊಂಡ್ರೆ ನಮಗೆ ಭಗವಂತ ಕಾಣ್ತಾನೆ. ಅದನ್ನೇ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವರುಣು ಸತ್ಯ ಧರ್ಮಾಯ ದೃಷ್ಟಿಯೇ. ಭಗವಂತನಿಗೆ ಭಕ್ತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ? ನಿನ್ನ ಮುಖ, ನಿನ್ನ ಶರೀರ ಅದು ಪ್ರಭೆಯಿಂದ ಮುಚ್ಚಿ ಹೋಗಿದೆ, ನಿನ್ನ ಪ್ರಭೆಯನ್ನು ನೀ ಸರಿಸು, ನಿನ್ನ ಆ ದಿವ್ಯ ದರ್ಶನವನ್ನು ನನಗೆ ಕೊಡು. ಅದರ ಅರ್ಥ ಏನು ಅಂದರೆ, ಆ ಪ್ರಭೆಯೇ ಅಂತಿಮವಲ್ಲ, ಆ ಪ್ರಭೆಗಿಂತ ಒಳಗೆ ಭಗವಂತನ ಆ ದಿವ್ಯ ಸಚ್ಚಿದಾನಂದ ವಿಗ್ರಹ, ಆ ದರ್ಶನ ಅದು ಭಗವಾನ್ ಸಾಕ್ಷಾತ್ಕಾರ, ಅದು ಅಂತಿಮ ಸಾಕ್ಷಾತ್ಕಾರ, ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಅದನ್ನು ನನಗೆ ನೀನು ತೋರಿಸು ಅಂತ. ಭಗವಂತ ಸಾಕ್ಷಾತ್ಕಾರ ಭಗವಂತನೇ ನಮಗೆ ಅದನ್ನು ಅನುಗ್ರಹಿಸಬೇಕು. ನಾವು ಅದನ್ನ ನಮ್ಮ ಪ್ರಯತ್ನವೂ ಬೇಕು, ಸಾಧನ ಭಕ್ತಿಯನ್ನು ನಾವು ಮಾಡಬೇಕು. ಅದರ ಜೊತೆಗೆ ಭಗವಂತನ ಅನುಗ್ರಹ ಕೊಯ್ಬೇಕು. ಹಾಗಾಗಿ ಭಗವಂತನ ಅನುಗ್ರಹ ಸಿಕ್ಕಬೇಕಾದ್ರೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಸೊ ಅದಕ್ಕಾಗಿ ಈ ಕೊನೆಯ 4 ಮಂತ್ರಗಳು ಭಗವಂತನ ಪ್ರಾರ್ಥನೆಗಾಗಿದೆ. ಸೊ ಹಾಗಾಗಿ ಈ ಒಂದು ಈಶೋಪನಿಷತ್ತಿನ ಈ ಮಂತ್ರ ನಿರಾಕಾರವಾದಿಗಳು ಹೇಳ್ಬೋದು ಇದು ನಿರಾಕಾರವನ್ನು ಪ್ರತಿಪಾದಿಸುತ್ತದೆ ಅಂತ. ಆದರೆ ನಿಜವಾಗಿ ಇದು ಭಗವಂತನಿಗೆ ಮಾಡಿದ ಪ್ರಾರ್ಥನೆ. ನಿನ್ನನ್ನು ನೀನು ನನಗೆ ತೋರಿಸು, ದರ್ಶನ ಕೊಡು ನಿಂದು ಅಂತ ಪ್ರಾರ್ಥನೆ ಅಂತ. ಈ ಆಚ್ಛಾದನೆಯನ್ನು ತೆಗೆದ ಹೊರತು ಯಾರೂ ದೇವೋತ್ತಮ ಪರಮ ಪುರುಷನನ್ನು ಯಥಾವತ್ತಾಗಿ ಗ್ರಹಿಸಲಾರರು. ಭಗವಂತನನ್ನು ಅವನಿದ್ದಂಗೆ ಕಾಣುವುದು ಅವನು ಪರದೆಯನ್ನು ಸರಿಸಿದಾಗ. ಅದಕ್ಕೆ ಅವನು ಹೇಳ್ತಾನೆ, ನಾಹಂ ಪ್ರಕಾಶಯಂ ಸರ್ವಸ್ವ ಯೋಗಮಾಯ ಸಮಾವೃತಃ. ನಾನು ಎಲ್ಲರಿಗೂ ಪ್ರಕಾಶ ಕೊಡುವುದಿಲ್ಲ, ನಾನು ಎಲ್ಲರಿಗೂ ತೋರಿಸ್ಕೊಳ್ಳೋದಿಲ್ಲ, ಯೋಗಮಾಯಿಂದ ಆವೃತನಾಗಿದ್ದಾನೆ ಅಂತ ಹೇಳ್ತಾನೆ ಭಗವಂತ. ಈಗ ನಾವು ಜೀವಾತ್ಮರು, ಬದ್ಧಾತ್ಮರು, ನಾವು ಮಹಾಮಾಯೆಯಿಂದ ಆವೃತವಾಗಿದ್ದೇವೆ. ನಮಗೆ 3 ಗುಣಗಳಲ್ಲಿ ನಾವಿದ್ದೇವೆ. ನಾವು ಯಾವಾಗ 3 ಗುಣಗಳನ್ನು ಮೀರುತ್ತೇವೆ ಆಗ ಈ ಭಗವಂತನನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ನಮಗೆ ಸಾಧ್ಯ. ಆಗ ನಮಗೆ ಭಗವಂತ, ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಭಗವಂತನ ಗಮನವನ್ನು ಸೆಳೆಯುತ್ತೇವೆ, ಭಗವಂತನನ್ನು ಸುಪ್ರೀತನ ಮಾಡ್ತೇವೆ, ಭಗವಂತ ಯಾವಾಗ ಸುಪ್ರೀತನಾಗ್ತಾನೆ ಆವಾಗ ತನ್ನನ್ನು ತಾನೇ ಭಗವಂತ ತೋರಿಸಿಕೊಳ್ಳುತ್ತಾನೆ. ಸೊ ಇದಕ್ಕೆ ನಾವು ಭಕ್ತಿ ಸೇವೆಯನ್ನ, ಆ ಭಕ್ತಿ ಮಾರ್ಗದಲ್ಲಿ ನಾವು ಇರಬೇಕು. ಸೊ ಅದಕ್ಕೆ ಭಕ್ತಿಯ ಮಾಂ ಅಭಿಜಾನತಿ, ಭಕ್ತಿ ಒಂದೇ ಆ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಮಾರ್ಗ, ಭಕ್ತಿ ಮಾರ್ಗ ಒಂದೇ. ಸೊ ಈ ಭಕ್ತಿಯಲ್ಲಿ ಅನೇಕ ಅಡಚಣೆಗಳು ಬರುತ್ತೆ, ಅಬ್ಸ್ಟಕಲ್ಸ್ ಬರುತ್ತೆ. ಸೊ ಹಾಗಾಗಿ ಈ ಭಕ್ತಿಯಲ್ಲಿ ಬರತಕ್ಕಂಥ ಅಡಚಣೆಗಳಿಗೆ ನಾವು ಪ್ರತಿನಿತ್ಯ ನಮಗೆ ಪ್ರಾರ್ಥನೆ ಮಾಡ್ತೇವೆ. ಏನು ಅಂತ? ನರಸಿಂಹ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ಅವನು ಭಕ್ತಿ ವಿಘ್ನ ವಿನಾಶಕ ನರಸಿಂಹ ದೇವರು, ಅವರಿಗೆ ಭಕ್ತಿ ವಿಘ್ನ ವಿನಾಶಕ ನರಸಿಂಹ ದೇವ.
ಸೊ ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ನಾವು ಅನೇಕ ವಿಘ್ನಗಳನ್ನು ಅಡ್ಡಿಗಳನ್ನು ಬಂದರೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಿವಾರಿಸಿಕೊಳ್ಳಬೇಕು. ಸೊ ಅದಕ್ಕಾಗಿ ಪ್ರತಿನಿತ್ಯ ನರಸಿಂಹದೇವರ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ನಮ್ಮ ಒಂದು ಸಂಪ್ರದಾಯದಲ್ಲಿ ಆ ನರಸಿಂಹದೇವರು ಅಂದರೆ ಅವರು ಈ ವಿಘ್ನ ವಿನಾಯಕ ಗಣಪತಿ ಕೂಡ ಆ ನರಸಿಂಹದೇವರನ್ನ ತನ್ನ ತುಮೂಲದಲ್ಲಿ ಇಟ್ಕೊಂಡಿದ್ದಾನೆ, ಅವರ ಪಾದ ಕಮಲಗಳನ್ನು. ಸೊ ಹಾಗಾಗಿ ನರಸಿಂಹದೇವರು ವಿಘ್ನ ವಿನಾಶಕ ಅಂದರೆ ಭಕ್ತಿ ವಿಘ್ನಗಳನ್ನು, ಎಲ್ಲ ವಿಘ್ನಗಳನ್ನು ನಿವಾರಿಸುವನು ನರಸಿಂಹ. ಸೊ ಹಾಗಾಗಿ ನರಸಿಂಹದೇವರನ್ನ ನಾವು ನಮ್ಮ ಭಕ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಡಚಣೆಗಳನ್ನು ಕೂಡ ನಾವು ನಿವಾರಣೆ ಮಾಡು ಭಗವಂತ ಎಂದು ನಾವು ಪ್ರಾರ್ಥನೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಬ್ರಹ್ಮಜ್ಯೋತಿಯ ಕಿರಣವನ್ನು ಸರಿಸಿದರೆ ನಮಗೆ ಭಗವಂತ ಕಾಣ್ತಾನೆ. ಕೇವಲ 24 ಅಂಶಗಳನ್ನು ನಾವು ಆ ಒಂದು ಐಕ ಭೋಗಾಸಕ್ತರು ಮಾಡ್ತಕ್ಕಂಥ 24 ಅಂಶಗಳ ವಿಶ್ಲೇಷಣೆ, ಸಾಂಖ್ಯ ವಿಶ್ಲೇಷಣೆಯಿಂದ ನಮಗೆ ಭಗವಂತ ಕಾಣೋದಿಲ್ಲ. ಸಾಂಖ್ಯ ವಿಶ್ಲೇಷಣೆಯಿಂದ ಆಚೆ ಅಂದರೆ ಈ 24 ಅಂಶಗಳ ಆಚೆ, ಆಮೇಲೆ ಬ್ರಹ್ಮಜ್ಯೋತಿಯ ಆಚೆ ಹೋದಾಗ ಆ ಭಗವಂತನ ದರ್ಶನ ಆಗುತ್ತೆ. ಯಾವಾಗ ಹಿರಣ್ಮಯ ಪಾತ್ರೆ ಆ ಬಂಗಾರದ ಹೊಳೆಯುವ ಆ ಹೊದಿಕೆಯನ್ನು ತೆಗೆದಾಗ ಭಗವಂತ ನಮಗೆ ದರ್ಶನ ಆಗುತ್ತೆ. ಆ ಭಗವಂತನ ಆನಂದ, ಸಚ್ಚಿದಾನಂದ ಸ್ವರೂಪದ ಆ ದರ್ಶನ ಆಗತ್ತೆ. ಸೊ ಇದನ್ನು ಹೇಗೆ ಅಂತ ಈ ಶ್ಲೋಕದಲ್ಲಿ ನೋಡೋಣ. ಬ್ರಹ್ಮ ಸಂಹಿತೆಯ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 5.40 ಬ್ರಹ್ಮ ಸಂಹಿತೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿಷು ಅಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿಷು ಅಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಮಶೇಷಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಮಾತಾಜಿ. ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಪ್ರತಿಯೊಂದು ಇತರ ಲೋಕಗಳಿಗಿಂತ ಸ್ವರೂಪದಲ್ಲಿ ಭಿನ್ನ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿವೆ. ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮಪುರುಷನ ತೇಜಃಪುಂಜದ ಕಿರಣಗಳು. ಬ್ರಹ್ಮ ಸಂಹಿತೆಯಲ್ಲಿ ಬರುವ ಈ ಮಂತ್ರವು ಪರಮ ಸತ್ಯನನ್ನು ನಿಜವಾಗಿ ಸಾಕ್ಷಾತ್ಕರಿಸಿಕೊಂಡ ನೆಲೆಯಿಂದ ಹೇಳಿರುವಂಥದ್ದು. ಈ ಮಂತ್ರದಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಈಶೋಪನಿಷತ್ತಿನ ಶ್ರುತಿ ಮಂತ್ರವು ಹೇಳುತ್ತದೆ. ಭಗವಂತನ ನಿಜವಾದ ಮುಖವನ್ನು ನೋಡಲು ಬ್ರಹ್ಮಜ್ಯೋತಿಯನ್ನು ತೆಗೆಯಬೇಕು ಎಂದು ಕೋರುವ ಸರಳವಾದ ಮಂತ್ರ ಇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಬ್ರಹ್ಮನೇ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಬ್ರಹ್ಮನಿಗೆ ಭಗವಂತನ ದರ್ಶನ ಆಗತ್ತೆ, ಭಗವದ್ಧಾಮದ ದರ್ಶನ ಆಗತ್ತೆ. ಆಗ ಬ್ರಹ್ಮ ನೋಡ್ತಾ ಇರ್ತಾನೆ ಭಗವಂತನ ಧಾಮ, ಭಗವಂತನ ಅದನ್ನು ನೋಡಿ, ಭಗವಂತನ ದರ್ಶನ ನೋಡಿ ಹೇಳ್ತಾನೆ ಈ ಪ್ರಾರ್ಥನೆಯನ್ನ. ಸೊ ಹಾಗಾಗಿ ಕೋಟಿ ವಿಶ್ವಗಳಿದೆ, ಅಸಂಖ್ಯಾತ ವಿಶ್ವಗಳಿದೆ. ಎಷ್ಟು ವಿಶ್ವ ಇದೆ ಈಗ ಗೊತ್ತಿಲ್ಲ. ಈ ಭೌತಿಕ ವಿಶ್ವಗಳೇ ಅಷ್ಟಿದೆ. ಇನ್ನು ಆ ವೈಕುಂಠ ಲೋಕದಲ್ಲಿ ಇನ್ನೂ ಇದೆ. ಭೌತಿಕ ಪ್ರಪಂಚ ಅಂದ್ರೆ ಏಕಪಾದ ವಿಭೂತಿ, ಆಮೇಲೆ ಆಧ್ಯಾತ್ಮಿಕ ಪ್ರಪಂಚ ತ್ರಿಪಾದ ವಿಭೂತಿ. ಹಾಗಾಗಿ ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿಯೂ ಕೋಟ್ಯಾಂತರ ವಿಶ್ವಗಳಿವೆ. ನಮಗ್ ಗೊತ್ತೇ ಇಲ್ಲ, ನಮಗೆ ಭೂಮಿ ಒಂದೇ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಭೂಮಿ ಒಂದೇ ಗೊತ್ತಿದೆ. ಇಲ್ಲಿ ಕೋಟ್ಯಾಂತರ ವಿಶ್ವಗಳಿದೆಯಂತೆ. ಮತ್ತೆ ಆ ವಿಶ್ವಗಳು ಎಲ್ಲಿದೆ ಕೇಳಿದರೆ ಆಧ್ಯಾತ್ಮಿಕ ಲೋಕದ ಒಂದು ಆಕಾಶ, ಅದು ಬ್ರಹ್ಮಜ್ಯೋತಿ ಕಿರಣ. ಅಂದ್ರೆ ಈಗ ನಾವೀಗ ಕಾಣ್ತಾ ಇರೋದು ಭೌತಿಕ ಲೋಕದ ಆಕಾಶ ಕಾಣುತ್ತೆ. ಈ ಭೌತಿಕ ಆಕಾಶದಲ್ಲೇ ನಮಗೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ವಿಜ್ಞಾನಿಗಳಿಗಾಗಲಿ ನಮಗಾಗಲಿ ಸಾಮಾನ್ಯ ಜನರಿಗಾಗಲಿ ಅದರ ಉದ್ದ ಅಗಲ ಆಕಾಶದ ಏನು ಇತಿಮಿತಿಗಳು ಇದೇನಾದ್ರು ನಮಗೆ ಗೊತ್ತಿದೆಯಾ? ಭೌತಿಕ ಪ್ರಪಂಚ ಕಣ್ಣಿಗೆ ಕಾಣೋದು ಆಕಾಶ ಹರಡಿಕೊಂಡ್ಬಿಟ್ಟಿದೆ, ನಮಗ್ ಗೊತ್ತಿಲ್ಲ. ವಿಜ್ಞಾನಿಗಳಿಗೂ ಇದನ್ನ ಆಡಲಿಕ್ಕಾಗೋಲ್ಲ. ಇನ್ನು ಇಂತಹ ಕೋಟ್ಯಾಂತರ ಲೋಕಗಳಿವೆ. ಆ ಕೋಟ್ಯಾಂತರ ಲೋಕಗಳೆಲ್ಲ ಆ ಭಗವಂತನ ಆ ಒಂದು ಆಧ್ಯಾತ್ಮಿಕ ಆಕಾಶ. ಅದು ತುಂಬಾ ಅನಂತವಾದದ್ದು ಆಧ್ಯಾತ್ಮಿಕ ಆಕಾಶ.
ಅದರ ಮೂಲೆ ಒಳಗೆ ಒಂದು ಮೂಲೆ ಒಳಗೆ ಒಂದು ಚಿಕ್ಕ ಜಾಗದಲ್ಲಿ ಆ ಮಹತ್ತತ್ವ ಇದೆ. ಆ ಮಹತ್ತತ್ವದ ಆ ಮೂಲೆ ಒಳಗೆ ಈ ಕೋಟ್ಯಾಂತರ ಬ್ರಹ್ಮಾಂಡಗಳು, ಭೌತಿಕ ಪ್ರಪಂಚದ ಬ್ರಹ್ಮಾಂಡಗಳು ಅಲ್ಲಿ ಬರ್ತವೆ, ಅಲ್ಲಿಂದ ಬರ್ತದೆ. ಸೊ ಆ ಮೂಲೆ ಒಳಗೆ ಬ್ರಹ್ಮಜ್ಯೋತಿಯ ಒಂದು ಮೂಲೆ, ಚಿಕ್ಕ ಮೂಲೆ ಒಳಗೆ ಆ ಬ್ರಹ್ಮಜ್ಯೋತಿ, ಭಗವಂತನ ಆಧ್ಯಾತ್ಮಿಕ ಆ ಆಕಾಶ ಎಷ್ಟು ದೊಡ್ಡದಿರ್ಬೋದು ಅಂತ ನಾವು ಅಂದಾಜು ಮಾಡ್ಲಿಕ್ಕೂ ನಮ್ಮ ಹತ್ರ ಶಕ್ಯತೆ ಇಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಬ್ರಹ್ಮಾಂಡಗಳು, ಭೌತಿಕ ಬ್ರಹ್ಮಾಂಡಗಳು ಆ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಿಂದ ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಬ್ರಹ್ಮ ಪೂಜೆ ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ, ಈ ಬ್ರಹ್ಮಜ್ಯೋತಿ ನಾನ್ ಪೂಜೆ ಮಾಡ್ತೇನಲ್ಲ, ಆ ದೇವೋತ್ತಮ ಪರಮ ಪುರುಷ ಕೃಷ್ಣ, ಅವನ ತೇಜ ಪುಂಜದ ಕಿರಣಗಳು, ಅದನ್ನ ಬ್ರಹ್ಮನೇ ಹೇಳಿದ್ದಾನೆ. ಭಗವಂತನ ಶರೀರದಿಂದ ನಾನು ಭಗವಂತನ ಪೂಜೆ ಮಾಡ್ತೇನೆ, ಕೃಷ್ಣನನ್ನ, ಅವನ ಶರೀರದಿಂದ ಇದು ಕಿರಣಗಳು ಬರುತ್ತೆ, ಅದು ಬ್ರಹ್ಮಜ್ಯೋತಿ ಕಿರಣ. ಸೊ ಹಾಗಾಗಿ ಈ ರೀತಿಯಾದ ಒಂದು ಸಾಕ್ಷಾತ್ಕಾರ, ಈ ಮಂತ್ರದಂತೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅಂದ್ರೆ ಅರ್ಥ ಏನು? ಈ ಮಂತ್ರದಂತೆ ನಾವು ಭಗವಾನ್ ಸಾಕ್ಷಾತ್ಕಾರ ಮಾಡಬೇಕು. ನೀನು ನಿನ್ನ ಪರದೆ, ಬ್ರಹ್ಮಜ್ಯೋತಿ ಕಿರಣದ ಪರದೆಯನ್ನು ನೀನು ತೆಗೆದು ಬಿಡು. ನನಗೆ ನಿನ್ನ ಆ ದಿವ್ಯ ಮಂಗಳಕರವಾದ ಆ ದರ್ಶನವನ್ನು ನನಗೆ ಕೊಡುವಂತ ಇದು ಪ್ರಾರ್ಥನೆ. ಈಗ ಇಲ್ಲಿ ಮುಂದೆ ನೋಡೋಣ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಪರಿಪೂರ್ಣ ಜ್ಞಾನವೆಂದರೆ ಕೃಷ್ಣನೇ ಬ್ರಹ್ಮನ ಮೂಲವೆಂದು ತಿಳಿಯುವುದು. ಮಾತಾಜಿ ಬ್ರಹ್ಮನ ಮೂಲ ಭಗವಾನ್ ಶ್ರೀಕೃಷ್ಣ. ಶ್ರೀಮದ್ ಭಾಗವತದಂತ ಧರ್ಮಗ್ರಂಥಗಳಲ್ಲಿ ಕೃಷ್ಣ ವಿದ್ಯೆಯನ್ನು ಅಚ್ಚುಕಟ್ಟಾಗಿ ನಿರೂಪಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಅದರ ಕರ್ತೃ ವ್ಯಾಸದೇವನು. ಒಬ್ಬನ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಪರಮಸತ್ಯವನ್ನು ಬ್ರಹ್ಮ, ಪರಮಾತ್ಮ ಅಥವಾ ಭಗವಂತ ಎಂದು ಕರೆಯಲಾಗಿದೆ ಎಂದು ಹೇಳುತ್ತಾರೆ. ಪರಮಸತ್ಯನೇ ಜೀವ, ಸಾಧಾರಣ ಜೀವಿ ಎಂದು ಶ್ರೀಲ ವ್ಯಾಸದೇವನು ಎಲ್ಲೂ ಹೇಳಿಲ್ಲ. ಜೀವಿಯು ಸರ್ವಶಕ್ತನಾದ ಪರಮಸತ್ಯ ಎಂದು ಪರಿಗಣಿಸಬಾರದು. ಅವನು ಹಾಗೆ ಆಗಿದ್ದ ಪಕ್ಷದಲ್ಲಿ ಜೀವಿಯು ಭಗವಂತನ ನಿಜರೂಪವನ್ನು ನೋಡಲು ಅವನ ಜಾಜ್ವಲ್ಯಮಾನವಾದ ಹೊದಿಕೆಯನ್ನು ತೆಗೆಯುವಂತೆ ಅವನನ್ನು ಕೋರುವ ಅವಶ್ಯಕತೆ ಇರುತ್ತಿರಲಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಪರಿಪೂರ್ಣ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಪರಿಪೂರ್ಣ ಜ್ಞಾನ ಅಂದ್ರೆ ಸಂಪೂರ್ಣ ಜ್ಞಾನ. ಸಂಪೂರ್ಣ ಜ್ಞಾನ ಅಂತಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಭಗವಂತ ಕೃಷ್ಣನೇ ಈ ಬ್ರಹ್ಮನ ಮೂಲ ಅಂದ್ರೆ ಈ ಬ್ರಹ್ಮ ಜ್ಯೋತಿಯ ಮೂಲ. ಇದನ್ನ ನಾವು ಅರ್ಥಕೊಳ್ಬೇಕು. ಯಾಕೆ ಅಂತಂದ್ರೆ ಈ ನಿರಾಕಾರವಾದಿಗಳು ಬ್ರಹ್ಮ ಜ್ಯೋತಿಯೇ ಅದು ದೇವರು ಅಂತ ಹೇಳಿದ್ರಿಂದ ದೇವರಿಗೆ ನಿರಾಕಾರ, ಅವನು ಬ್ರಹ್ಮ ಜ್ಯೋತಿ ಈ ತರ ಹೇಳ್ತಾರೆ. ಸೊ ಅವರು ಕೃಷ್ಣ ಇಲ್ಲಿ ಇಲ್ಲಿ ದೇವರಾಗಿ ಬರ್ತಾನೆ ಅಂದ್ರೆ ಅವನು ಮಾಯೆಯಿಂದ ಶರೀರವನ್ನು ಪಡ್ಕೊಳ್ತಾನೆ ಅಂತ ಹೇಳ್ಬಿಡ್ತಾರೆ. ಸೊ ಆದ್ದರಿಂದ ನಾವು ಪರಿಪೂರ್ಣ ಜ್ಞಾನವನ್ನು ಪಡ್ಕೊಳ್ಬೇಕು ಅಲ್ವಾ? ಅರ್ಧಂಬರ್ಧ ಕಲ್ತ್ಕೊಂಡ್ರೆ ನಮಗೆ ಸರಿಯಾಗತ್ತಾ? ಪೂರ್ತಿ ಡಿಗ್ರಿ ಪಡಿಬೇಕು, ಹೌದು ಅಲ್ವೋ? ಹರೇ ಕೃಷ್ಣ. ಹೌದು ಮಾತಾಜಿ. ನಮ್ಗೊಂದು ಯಾವ್ದಾದ್ರು ವಿಚಾರ ತಿಳಿಬೇಕಾದ್ರೆ. ಸೊ ಹಾಗಾಗಿ ಇಲ್ಲಿ ಇನ್ನೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಈ ಭಾಗವತದಲ್ಲಿ ಕೃಷ್ಣ ವಿದ್ಯೆ, ಭಗವಂತನ ಕೃಷ್ಣ ವಿಜ್ಞಾನವನ್ನು ಅಚ್ಚುಕಟ್ಟಾಗಿ ನಿರೂಪಿಸಲು ಚೆನ್ನಾಗಿ ಹೇಳಿದ್ದಾರೆ. ಭಾಗವತಮಲ್ಲಿ ಕೃಷ್ಣನ ಆ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಸೊ ಅದರಲ್ಲಿ ವ್ಯಾಸದೇವ ಅದರ ಕರ್ತೃ, ಶ್ರೀಮದ್ ಭಾಗವತವನ್ನು ರಚಿಸಿದವನು. ಸೊ ಅವನೇ ಏನ್ ಹೇಳ್ತಾನೆ ಭಾಗವತದಲ್ಲಿ, ವದಂತಿ ತತ್ವವಿದಸ್ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಅವರವರ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತ, ಅದೇ ಭಗವಂತನನ್ನು ನಿರಾಕಾರವಾದಿಗಳು ಬ್ರಹ್ಮನ್ ಅಂತ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಯೋಗಿನವರು ಪರಮಾತ್ಮ ಅಂತ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಭಕ್ತರು ಭಗವಂತ ಅಂತ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಸೊ ಆ ನಿರಾಕಾರವಾದಿಗಳು ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ಕೊಂಡು ದೇವರಿಗೆ ನಿರಾಕಾರ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಯೋಗಿನವರು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡು ಪರಮಾತ್ಮ ಸ್ವರೂಪಿಯಾಗಿ ಎಲ್ಲ ಕಡೆಗೆ ಇದ್ದಾನೆ ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಪರಮಾತ್ಮ, ಈಗ ಬ್ರಹ್ಮನ್ ನಮ್ಗೆ ಅರ್ಥ ಆಯ್ತು. ಬ್ರಹ್ಮನ್ ಅಂದ್ರೆ ಅವನು ಸರ್ವವ್ಯಾಪಿ, ಬ್ರಹ್ಮ ಜ್ಯೋತಿಯ ಕಿರಣ. ಆದರೆ ಪರಮಾತ್ಮ, ಈ ಪರಮಾತ್ಮ ಅವನು ಭೌತಿಕ ಪ್ರಪಂಚದಲ್ಲಿ ಮಾತ್ರ ಇದ್ದಾನೆ. ಪರಮಾತ್ಮ ಬಂದಿರೋದು ಎಲ್ಲಿಂದ? ಎಲ್ಲ ಪುರುಷಾವತಾರದಿಂದ ಬಂದಿದ್ದಾನೆ. ಪುರುಷಾವತಾರ ಇರೋದು ಐಹಿಕ ಪ್ರಪಂಚದಲ್ಲಿ. ಪರಮಾತ್ಮ ಹೇಳ್ತಕ್ಕಂಥದ್ದು ಭಗವಂತನ ಲೋಕದಲ್ಲಿ ಇಲ್ಲ. ಹಾಗಾಗಿ ಭಗವಂತನ ಲೋಕದಲ್ಲಿ ಯಾಕಿಲ್ಲ? ಭಗವಂತನ ಲೋಕದಲ್ಲಿ ಭಗವಂತನೇ ಇದ್ದಾನೆ. ವೈಕುಂಠ ಲೋಕಗಳಿಂದ ನಾರಾಯಣ ಇದ್ದಾನೆ.
ಅತಿ ಎತ್ತರವಾದ ಗೋಲೋಕದಲ್ಲಿ ವೃಂದಾವನದಲ್ಲಿ ಶ್ರೀಕೃಷ್ಣ ಇದ್ದಾನೆ. ಸೊ ಭಗವಂತನ ಲೋಕದಲ್ಲಿ ಭಗವಂತನೇ ಇರೋದ್ರಿಂದ ಅಲ್ಲಿ ಪರಮಾತ್ಮನಿಗೆ ಏನೂ ಇಲ್ಲ. ಪರಮಾತ್ಮನಾಗಿ ಇಲ್ಲಿ ಅವನು ಜೀವಿಗಳ ಸಹಾಯಕ್ಕಾಗಿ ಭೌತಿಕ ಪ್ರಪಂಚಕ್ಕೆ ಬರ್ತಾನೆ. ಸೊ ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು ಕೂಡ ಅದು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ವೇದವ್ಯಾಸರು ಈ ರೀತಿ ಹೇಳಿದ್ದಾರೆ, ಭಗವಂತನನ್ನ ಅವರವರ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಬ್ರಹ್ಮನ್ ಅಂತ ತಿಳ್ಕೊಳ್ಬಹುದು, ಪರಮಾತ್ಮ ಅಂತ ತಿಳ್ಕೊಳ್ಬಹುದು, ಭಗವಂತ ಅಂತ ತಿಳ್ಕೊಳ್ಬಹುದು. ಆದರೆ ಬ್ರಹ್ಮನ್ ಮತ್ತು ಪರಮಾತ್ಮ ಇವೆರಡು ಅಪರಿಪೂರ್ಣ ಸಾಕ್ಷಾತ್ಕಾರ. ಆದರೆ ಭಗವಾನ್ ಸಾಕ್ಷಾತ್ಕಾರ ಪರಿಪೂರ್ಣವಾದದ್ದು. ಯಾಕಂದ್ರೆ ಭಗವಂತನಿಗೆ ದಿವ್ಯ ಶರೀರ ಇದೆ, ಭಗವಂತನಿಗೆ ದಿವ್ಯ ಲೋಕ ಇದೆ. ಪರಮಾತ್ಮನಿಗೆ ಭಗವಂತನಿಗೆ ಆ ದಿವ್ಯ ಲೋಕದಲ್ಲಿ ಅವನು ದಿವ್ಯ ಶರೀರ, ಆ ಸಚ್ಚಿದಾನಂದ ವಿಗ್ರಹ, ಅದರಲ್ಲಿ ಅವನು ಇರುತ್ತಾನೆ ಮತ್ತು ಅವನದೇ ಆದ ಒಂದು ಭಕ್ತರ ಜೊತೆ ಭಕ್ತರ ಜೊತೆ ಆನಂದದಿಂದ ಇದ್ದಾನೆ. ಸೊ ಇದನ್ನೆಲ್ಲ ಆ ಭಕ್ತರ ಜೊತೆ ರಸವಿನಿಮಯ ಮಾಡ್ಕೊಳ್ತಾನೆ. ಅವನಿಗೆ ಷಡೈಶ್ವರ್ಯ ಸಂಪನ್ನ, ಅವನಿಗೆ ಎಲ್ಲ ಶಕ್ತಿ, ಎಲ್ಲ ಜ್ಞಾನ, ಮತ್ತೆ ಎಲ್ಲ ಸಂಪತ್ತು, ಎಲ್ಲ ಸೌಂದರ್ಯ, ಎಲ್ಲ ವೈರಾಗ್ಯ, ಇದರಿಂದ ಷಡೈಶ್ವರ್ಯ ಸಂಪನ್ನನಾದವನು. ಆಮೇಲೆ ಈ ವೇದವ್ಯಾಸರು ಎಲ್ಲರಿಗೂ ಎಲ್ಲೂ ಕೂಡ ಜೀವಿ, ಸಾಧಾರಣ ಜೀವಿ, ಪರಮಸತ್ಯ ಇಬ್ಬರು ಒಂದೇ ಅಂತ ಹೇಳಿಲ್ಲ. ಇಲ್ಲಿ ಶ್ರೀಲ ಪ್ರಭುಪಾದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಿರಾಕಾರವಾದವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಅಲ್ಲಿ ವೇದವ್ಯಾಸರು ಏನ್ ಹೇಳ್ತಾ ಇದ್ದಾರೆ, ಅವರು ಭಗವಂತನನ್ನ ಅವರವರ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಬ್ರಹ್ಮನ್ ಅಂತ ತಿಳ್ಕೊತಾರೆ, ಪರಮಾತ್ಮ ಅಂತ ತಿಳ್ಕೊಳ್ತಾರೆ, ಭಗವಂತ ಅಂತ ತಿಳ್ಕೊಳ್ತಾರೆ. ಆದರೆ ಭಗವಂತ ಆತ್ಯಂತಿಕ, ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಜೀವಿಯೂ ಒಂದೇ, ಪರಮಸತ್ಯನೂ ಒಂದೇ ಎಂದು ಹೇಳಿಲ್ಲ. ಇದನ್ನ ತಿಳ್ಕೊಳ್ಬೇಕು. ಇದು ಅದ್ವೈತವಾದವನ್ನು ತಳ್ಳಿ ಹಾಕಿ ಬಿಡುತ್ತದೆ. ಆತ್ಮನು ಒಂದೇ, ಪರಮಾತ್ಮನು ಒಂದೇ, ಇದು ಅಲ್ಲ. ದೇವರು ದೇವರೇ, ಜೀವಿ ಜೀವಿಯೇ. ಜೀವಿ ದೇವರಾಗಲು ಸಾಧ್ಯವಿಲ್ಲ. ಡಾಗ್ ಇಸ್ ಡಾಗ್, ಗಾಡ್ ಇಸ್ ಗಾಡ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾದ್ರೆ ಇದನ್ನು ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾವು ಭೌತಿಕ ಜೀವನವನ್ನು ಮಾಡುವಾಗ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿದ್ರಿಂದ ನಾವು ನೆಗೆಟಿವ್ ಅಲ್ಲಿ ಇದ್ದೇವೆ. ನೆಗೆಟಿವ್ಗೆ ಋಣಾತ್ಮಕ ಅಂತ ಹೇಳ್ತಾರೆ ಅಂತ ಕಾಣ್ತೆ ಕನ್ನಡದಲ್ಲಿ. ಆಮೇಲೆ ಆಗ ನಾವು ಐಹಿಕದಿಂದ ಬಿಡುಗಡೆಯಾದರೆ, ಅಂದರೆ ಈ ಒಂದು ಐಹಿಕದಿಂದ ಬಿಡುಗಡೆ ಆದರೆ ನಾವು ನ್ಯೂಟ್ರಲ್ ಸ್ಟೇಜಿಗೆ ಬರ್ತೇವೆ, ತಟಸ್ಥ ಶಕ್ತಿಗೆ ಬರ್ತೇವೆ. ಆದರೆ ತಟಸ್ಥ ಇದಕ್ಕೆ ಬರ್ತೇವೆ. ಆದರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅದು ಪಾಸಿಟಿವ್ ಆಕ್ಸಿಸಿಗೆ ಬರೋದು. ಅಂದರೆ ಈಗ ನಾವು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು ಅಂದರೆ ಒಳ್ಳೆ ಅಭ್ಯಾಸಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಸಾಧ್ಯ ಅಲ್ವಾ. ಕೆಟ್ಟ ಚಟಗಳು ಹೋಗಬೇಕು ಅಂದ್ರೆ ಒಳ್ಳೆಯದನ್ನು ನಾವು ಬೆಳೆಸ್ಕೊಳ್ಬೇಕು ಅಲ್ವಾ. ಒಳ್ಳೆಯ ಅಭ್ಯಾಸ ಮಾಡ್ಕೊಂಡೆ ಕೆಟ್ಟದ್ದು ಬಿಟ್ಟು ಹೋಗ್ಬಿಡುತ್ತೆ. ಅದೇ ರೀತಿ ನಾವು ಇಂದ್ರಿಯ ಭೋಗ ಮಾಡ್ತಾ ಇದ್ದೇವೆ. ಇಂದ್ರಿಯ ಭೋಗ ಮಾಡೋದ್ರಿಂದ ನಮಗೆ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅದನ್ನು ಬಿಟ್ಟು ನಾವು ಐಕ್ಯದಿಂದ ಬಿಡುಗಡೆ ಅಂದರೆ ಈ ಎಲ್ಲ ಒಂದು 3 ಗುಣಗಳಿಂದ ಪಾರಾಗೋದು. ಸೊ ಅದು ನಾವು ನ್ಯೂಟ್ರಲ್ ಸ್ಟೇಜಿಗೆ ಬರ್ತೇವೆ, ತಟಸ್ಥ ಅಂತ. ಅಲ್ಲಿಂದ ಭಕ್ತಿ ಸೇವೆ ಮಾಡಿದ್ರೆ ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತಿ ಸೇವೆ ಹೇಳೋದು ಒಳ್ಳೆಯ ಹವ್ಯಾಸ, ಅದು ಒಳ್ಳೆಯದು. ಸೊ ಅದು ಯಾಕೆ ಒಳ್ಳೆಯದು ಅಂದರೆ ಭಗವಂತನನ್ನು ನಮಗೆ ತಂದು ಕೊಡುತ್ತದೆ. ಸೊ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಸೊ ಹಾಗೆಯಿಂದ ಈ ಬ್ರಹ್ಮನ್ ಅಂತ ಹೇಳೋದು ಅದು ಬಹಳ ಮುಖ್ಯವಾದದ್ದು. ಬ್ರಹ್ಮನ್ ಅಂತ ಅಂದರೆ ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನಕಾಂಕ್ಷತಿ. ಅಂದರೆ ಅದು ಆ ಬ್ರಹ್ಮನ್ ಹಂತಕ್ಕೆ ಬಂದಾಗ ಅಲ್ಲಿ ನಶೋಚತಿ ನಕಾಂಕ್ಷತಿ ಅಂದರೆ 3 ಗುಣಗಳಿಂದ ಮೀರಿದ ಹಂತ. ಏಕೆ ಆ 3 ಗುಣಗಳನ್ನು ಮೀರಿದ ಹಂತಕ್ಕೆ ಬಂದಾಗ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ನೋಡಿ, ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಯಾರು ಬ್ರಹ್ಮಭೂತಕ್ಕೆ ಬರ್ತಾರೆ, ಯಾರು 3 ಗುಣಗಳನ್ನು ಮೀರುತ್ತಾರೆ, ಅವರು ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಸೊ 3 ಗುಣಗಳಲ್ಲಿ ಮೀರುವುದು ಅಂದರೆ ಐಹಿಕದಿಂದ ಬಿಡುಗಡೆ. ಸೊ ಯಾರು ಐಹಿಕದ ಈ ಎಲ್ಲ ಭೌತಿಕ ಇಚ್ಛೆಗಳಿಂದ ಬಿಡುಗಡೆ ಹೊಂದುತ್ತಾರೆ, ಸೊ ಅವರು ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಒಳ್ಳೆ ಅಭ್ಯಾಸ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಹಿಂದೆ ಅಲ್ಲಿ ಈ ಒಂದು ಬ್ರಹ್ಮನ್ ಹಂತಕ್ಕೆ ಬರೋದು ಹಿಂದೆ ಸುಲಭ ಇತ್ತು.
ಹಿಂದಿನ ಯುಗಗಳಲ್ಲಿ ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಸುಲಭ ಇತ್ತು. ಆದರೆ ಕಲಿಯುಗದಲ್ಲಿ ಇದು ಕಷ್ಟ ಆಗ್ತದೆ. ಈ ಒಂದು ಬ್ರಹ್ಮನಂತಕ್ಕೆ ಬರುವುದು ಕಷ್ಟ ಆಗತ್ತೆ ಕಲಿಯುಗದಲ್ಲಿ. ಯಾಕೆಂದರೆ ಐಹಿಕ ಕಲ್ಮಶಗಳು ತುಂಬ ತುಂಬಿ ಹೋಗಿದೆ. ಸೊ ಆದ್ದರಿಂದ ನಾವು ಇದೆಲ್ಲ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಈಗ ಬ್ರಹ್ಮನ್ ತಿಳುವಳಿಕೆಯಲ್ಲಿ ಬ್ರಹ್ಮ ಜ್ಯೋತಿಯ ಕಿರಣಗಳು ಆ ಭಗವಂತನ ಶರೀರದ ಹೊರಹೊಮ್ಮುತ್ತೆ. ಈ ಬ್ರಹ್ಮ ಜ್ಯೋತಿಯ ಕಿರಣದಿಂದಲೇ ಸೂರ್ಯನಿಗೆ ಅಷ್ಟೊಂದು ಬೆಳಕು ಬರುವುದು ಬ್ರಹ್ಮಜ್ಯೋತಿಯ ಕಿರಣದಿಂದ. ಚಂದ್ರನಿಗೆ ಬೆಳಕು ಬರೋದು ಕೂಡ ಆ ಬ್ರಹ್ಮಜ್ಯೋತಿಯ ಕಿರಣದಿಂದ. ಈಗ ನಾವಿಲ್ಲಿ ಟ್ಯೂಬ್ಲೈಟ್ ಹಚ್ಕೊಂಡಿರ್ತೇವೆ, ಮನೆಯಲ್ಲಿ ಸಣ್ಣ ಲೈಟ್ ಇಟ್ಕೊಂಡಿರ್ತೇವೆ, ಎಲೆಕ್ಟ್ರಿಕ್ ಲೈಟು, ಅದು ಕೂಡ ಬ್ರಹ್ಮಜ್ಯೋತಿಯಿಂದ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಕೇಳ್ತೀರಾ? ಹರೇ ಕೃಷ್ಣ. ನಮಗೆ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು ಅಲ್ವಾ? ನೋಡಿ, ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಎಲೆಕ್ಟ್ರಿಸಿಟಿ ಹೌದು, ಆದರೆ ಎಲೆಕ್ಟ್ರಿಸಿಟಿಯ ಮೂಲ, ಆ ವಿದ್ಯುತ್ತಿನ ಮೂಲ ಯಾವುದು? ಈ ವಿದ್ಯುತ್ತಿನ ಮೂಲ ನಮಗೆ ಅದಕ್ಕೆ ಏನು ಹೇಳ್ತಾರೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ. ನಾವು ಟರ್ಬೈನ್ಸ್ ಎಲ್ಲ ಹಾಕೊಂಡು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾರೆ ಅಲ್ವಾ? ಅಲ್ಲಿ ಏನು ಮಾಡ್ತಾರೆ, ನೀರಿನಿಂದ ಅದರಿಂದ ತಯಾರು ಮಾಡ್ತಾರೆ ಅಲ್ವಾ? ಹರೇ ಕೃಷ್ಣ. ಆ ನೀರು ಬರೋದು ಎಲ್ಲಿಂದ? ಆ ನೀರು ಬರೋದು ಮೋಡದಿಂದ, ಮಳೆ ಸುರಿಸ್ತದೆ. ಆ ಮಳೆ ಎಲ್ಲಿಂದ ಬರುತ್ತೆ? ಆ ಸೂರ್ಯ ಅದನ್ನ ತನ್ನ ಶಾಖದಿಂದ ಆವಿಯನ್ನಾಗಿ ಮಾಡ್ತಾನೆ, ಸಮುದ್ರ ನೀರಿನಲ್ಲ ಅಲ್ವಾ, ಆವಿಯನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಆವಿಯಿಂದ ಮೋಡ ಬರುತ್ತೆ, ಆ ಮೋಡದಿಂದ ಮಳೆಯಾಗುತ್ತೆ. ಸೊ ಈ ರೀತಿಯಾದ ಮಳೆಯಿಂದ ನದಿಗಳು, ಆ ನೀರು ಇದು ಬರುತ್ತೆ. ಸೊ ಇದರಿಂದ ಅವರು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾರೆ ಅಲ್ವಾ? ಹೈಡ್ರೋ ಟರ್ಬೈನ್ ಅದೇನೋ ಇದರದ್ದು ಎಲ್ಲ ವಿಜ್ಞಾನಿಗಳು ಅವರು ಮಾಡ್ಕೊಳ್ತಾರೆ ಆ ಥರ. ಈಗ ಇನ್ನೊಂದು ನಾವು ಹೇಳ್ಬೋದು, ಅಂದರೆ ಕೋಲ್ ಎನರ್ಜಿಯಿಂದನೂ ಬರುತ್ತೆ ಎಲೆಕ್ಟ್ರಿಸಿಟಿ, ಮತ್ತೆ ಅಲ್ವಾ? ಮತ್ತೆ ಕೋಲಿಂದ ಬರುತ್ತೆ ಎಲೆಕ್ಟ್ರಿಸಿಟಿ, ಥರ್ಮಲ್ ಪವರ್. ಸೊ ಅದು ಎಲ್ಲಿಂದ ಬರುತ್ತೆ? ಈ ಕೋಲ್ ಆಗಲಿ, ಈ ಪೆಟ್ರೋಲಿಯಂ ಆಗಲಿ, ಇವೆಲ್ಲ ಕೂಡ ಆ ಸೂರ್ಯನ, ಎಲ್ಲವೂ ಕೂಡ ಆ ಸೂರ್ಯನ ಶಕ್ತಿಯನ್ನು ಹಿಡ್ಕೊಂಡಿದೆ. ಆಯ್ತಾ? ಸೂರ್ಯನ ಶಕ್ತಿ ಎಲ್ಲಿಂದ ಬರುತ್ತೆ? ಸೂರ್ಯನಿಗೆ ಆ ಬ್ರಹ್ಮಜ್ಯೋತಿಯಿಂದ ಬರುತ್ತೆ. ಸೊ ಹಾಗಾಗಿ ಎಲ್ಲದರ ಮೂಲ, ಜ್ಯೋತಿಗಳ ಮೂಲ ಬ್ರಹ್ಮಜ್ಯೋತಿ. ಸೊ ಆ ಬ್ರಹ್ಮಜ್ಯೋತಿಗೆ ಮೂಲ ಭಗವಾನ್ ಶ್ರೀಕೃಷ್ಣ. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಪರಿಪೂರ್ಣ ಜ್ಞಾನ ಅಂತಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನಿರಾಕಾರವಾದವನ್ನ ತುಂಬ ಚೆನ್ನಾಗಿ ತಳ್ಳಿ ಹಾಕಿದ್ದಾರೆ. ಸೊ ಹಾಗಾಗಿ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಕೂಡ ಶ್ರೀಲ ವ್ಯಾಸದೇವರು ಆತ್ಮ ಒಂದೇ ಪರಮಾತ್ಮ ಒಂದೇ ಇದನ್ನು ಹೇಳಿಲ್ಲ. ಅವರು ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ, ಅವರವರ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ 3 ಹಂತದಲ್ಲಿ ಅದನ್ನು ಭಗವಂತನ ತಿಳ್ಕೊಳ್ಬೋದು ಅಂತ ಹೇಳಿದ್ದಾರೆ. ಈಗ ಆತ್ಮ ಪರಮಾತ್ಮ ಇವೆರಡು ಒಂದೇ ಆಗಿದ್ದರೆ ಜೀವಿಯು ದೇವರನ್ನು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ವಾ? ನಾನೇ ದೇವರಾದರೆ, ಜೀವಿಯೂ ದೇವರಾದರೆ ದೇವರನ್ನು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇದೆಯಾ? ಇಲ್ಲ. ಆದರೆ ಇಲ್ಲಿ ನೋಡಿ, ಈ ಮಂತ್ರದಲ್ಲಿ ಅಲ್ಲಿ ನಿರಾಕಾರವಾದಿಗಳು ಹೇಳ್ಬೋದು, ಈ ಮಂತ್ರ ನಿರಾಕಾರವಾದವನ್ನು ಸ್ಪಷ್ಟನೆ ಮಾಡ್ತಾ ಅಲ್ಲ. ಈ ಮಂತ್ರ ಭಗವಂತನನ್ನ, ಆ ಒಂದು ಭಗವಂತನ ದಿವ್ಯ ಶರೀರವನ್ನ, ಅದು ಇದೇ ಭಗವಂತ ಸಾಕಾರ ರೂಪ ಅಂತ ಅದನ್ನ ಇಲ್ಲಿ ಸ್ಪಷ್ಟನೆ ಆಗತ್ತೆ. ಯಾಕೆಂತಂದ್ರೆ ಈಗ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ? ಈ ಮಂತ್ರಗಳನ್ನ ಪ್ರಾರ್ಥನೆ ಮಾಡಿದವರು ಯಾರು ಮೂಲದಲ್ಲಿ? ಹರೇ ಕೃಷ್ಣ, ನೆನಪಿದೆಯಾ? ನಾವು ಮೊದಲನೆಯ ಪಾಠದಲ್ಲಿ ನಾವು ಈಶೋಪನಿಷತ್ತಿನ ಆ ಒಂದು ಇಂಟ್ರೊಡಕ್ಷನ್ ಅದರಲ್ಲಿ ನಾವು ಇದನ್ನ ಮಾತನಾಡಿದ್ದೇವೆ ಅಲ್ವಾ? ಹರೇ ಕೃಷ್ಣ, ಡಿಸ್ಕಸ್ ಮಾಡಿದ್ದೇವೆ. ಇದನ್ನ ಮಂತ್ರವನ್ನು ಯಾರು ಮೂಲದಲ್ಲಿ ಹೇಳಿದ್ದಾರೆ? ವ್ಯಾಸದೇವರು, ವೇದ ಮನು ಮಹಾರಾಜ್. ಹರಿ ಬೋಲ್. ಸ್ವಯಂಭುವ ಮನುವು ಯಜ್ಞ ದೇವರಿಗೆ, ಭಗವಂತನ ಯಜ್ಞಾವತಾರಕ್ಕೆ ಪ್ರಾರ್ಥನೆ ಮಾಡಿದ್ದಾನೆ. ಸೊ ಇಲ್ಲಿ ಇದು ಮಂತ್ರ ಅಂದ್ರೆ, ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ, ಒಬ್ಬನು ಪ್ರಾರ್ಥನೆ ಮಾಡ್ತಾನೆ ಅಂತಂದ್ರೆ 2 ಜನ ಇರಲೇಬೇಕು. ಒಬ್ಬನು ಪ್ರಾರ್ಥನೆ ಮಾಡುವವನು ಮತ್ತು ಎರಡನೆಯವನು ಪ್ರಾರ್ಥಿಸಲ್ಪಟ್ಟವನು. ಇಲ್ಲಿ ಪ್ರಾರ್ಥಿಸಲ್ಪಟ್ಟವನು ಭಗವಂತ, ಪ್ರಾರ್ಥನೆ ಮಾಡ್ತಾ ಇರುವವನು ಭಕ್ತ. ಸೊ ಹಾಗಾಗಿ ಜೀವಿಗೂ ಭಗವಂತನಿಗೂ ಇಬ್ಬರು ಒಂದೇ ಅಲ್ಲ. ಸೊ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದ್ರೆ 2 ವ್ಯಕ್ತಿಗಳು ಇರಲೇಬೇಕು. ಹಾಗಾಗಿ ಇಲ್ಲಿ ಈ ಮಂತ್ರದಿಂದ ಮಾಯಾವಾದ ಏನಾಗುತ್ತೆ? ಡಿಫೀಟ್ ಆಗಿಬಿಡುತ್ತೆ ಅಲ್ವಾ? ಹರೇ ಕೃಷ್ಣ.
ಹೌದು ಹೌದು. ಮಾತಾಜಿ. ಆ ಭಗವಂತ ಬೇರೆ, ಜೀವಿಗಳು ಬೇರೆ. ಸೊ ಇದಕ್ಕೆ ಇದನ್ನೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಯಾವಾಗ ನಾವು ಭಕ್ತರ ಸಂಘದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡ್ತೇವೆ. ಸೊ ಹಾಗಾಗಿ ಈ ಎಲ್ಲ ಭಗವದ್ಗೀತೆ ಆಗಲಿ, ಶ್ರೀಮದ್ ಭಾಗವತಂ ಆಗಲಿ, ಈಶೋಪನಿಷತ್ತಾಗಲಿ, ಇದೆಲ್ಲವನ್ನು ಭಕ್ತರ ಸಂಘದಲ್ಲಿ ತಿಳ್ಕೊಳ್ಬೇಕು. ಆಗ ನಾವಾಗೇ ಏನಾದರೂ ಓದ್ಕೊಂಡ್ರೆ ನಾವು ನಿರಾಕಾರವಾದಿಗಳೇ ಆಗ್ಬಿಡ್ತೇವೆ. ನಮಗೆ ಸರಿಯಾದ ಅರ್ಥ ಇದನ್ನೆಲ್ಲ ಹೇಗೆ ತಿಳ್ಕೊಳ್ಬೇಕು ಅಂದರೆ ಶ್ರೀಲ ಪ್ರಭುಪಾದರಂತಹ ಆಚಾರ್ಯರುಗಳು ಅವರು ಭಾವಾರ್ಥದಲ್ಲಿ ತಿಳಿಸ್ಕೊಡ್ತಾರೆ ನಮಗೆ. ಸೊ ಹಾಗಾಗಿ ಗುರು, ಸಾಧು, ಶಾಸ್ತ್ರ ಇವು ಎಲ್ಲವೂ ಕೂಡ ಒಂದೇ. ಭಗವಂತ ಹೇಳಿದ್ದನ್ನೇ ಗುರು ಹೇಳ್ತಾನೆ. ಗುರು ಏನೇನು ಹೇಳ್ತಾನೆ? ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳ್ತಾನೆ. ಸೊ ಹಾಗಾಗಿ ಸಂಪ್ರದಾಯದಿಂದ ಬಂದ ಜ್ಞಾನ ಇವು. ಸಂಪ್ರದಾಯದಿಂದ ಬಂದ ಜ್ಞಾನವನ್ನು ಸಂಪ್ರದಾಯದ ಆಚಾರ್ಯರುಗಳ ಮೂಲಕ ನಾವು ಇದನ್ನ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಈ ರೀತಿಯಾಗಿ ನಿರಾಕಾರವಾದವನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ಅಲ್ಲಗಳೆದಿದ್ದಾರೆ. ತುಂಬಾ ಚೆನ್ನಾಗಿ ಅದನ್ನ ಹೇಳ್ತಾರೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ತೀರ್ಮಾನ ಏನೆಂದರೆ, ಪರಮಸತ್ಯದ ಆಧ್ಯಾತ್ಮಿಕ ಶಕ್ತಿಯುಳ್ಳ ಸೃಷ್ಟಿಗಳು ಇಲ್ಲದಿರುವಾಗ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವಾಗುವುದು. ಅಂತೆಯೇ ಒಬ್ಬನು ಭಗವಂತನ ಐಹಿಕ ಶಕ್ತಿಯನ್ನು ಅರಿತಾಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅತ್ಯಲ್ಪ ಮಾಹಿತಿ ಇದ್ದು, ಇಲ್ಲವೇ ಮಾಹಿತಿಯೇ ಇಲ್ಲದೆ ಅವನಿಗೆ ಪರಮಾತ್ಮನ ಅರಿವಾಗುತ್ತದೆ. ಹೀಗಾಗಿ ಪರಮಸತ್ಯನ ಬ್ರಹ್ಮ ಸಾಕ್ಷಾತ್ಕಾರದ ಪರಮಾತ್ಮ ಸಾಕ್ಷಾತ್ಕಾರಗಳೆರಡು ಆಂಶಿಕ ಸಾಕ್ಷಾತ್ಕಾರಗಳೇ. ಆದರೆ ಹಿರಣ್ಯ ಪಾತ್ರವನ್ನು ತೆಗೆದ ನಂತರ ಒಬ್ಬನು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಅವನ ಪರಿಪೂರ್ಣ ಶಕ್ತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡರೆ ಅವನು ವಾಸುದೇವ ಸರ್ವಂ ಇತಿ ಎಂದು, ಅಂದರೆ ವಾಸುದೇವನೆನ್ನಲಾದ ಶ್ರೀಕೃಷ್ಣನೇ ಸರ್ವಸ್ವ, ಅವನೇ ಬ್ರಹ್ಮ, ಪರಮಾತ್ಮ ಮತ್ತು ಭಗವಾನ್ ಎಂದು ಸಾತ್ಕರಿಸಿಕೊಳ್ಳುತ್ತಾನೆ. ಅವನೇ ಮಾತಾಜಿ ಮೇಲ್ಮಾಡು. ಅವನೇ ಭಗವಂತ, ಮೂಲ ಬ್ರಹ್ಮನ್ ಮತ್ತು ಪರಮಾತ್ಮ ಅವನ ಶಾಖೆಗಳು. ಹರೇ ಕೃಷ್ಣ. ಸೊ ಶ್ರೀಲ ಪ್ರಭುಪಾದರು ತೀರ್ಮಾನ ಏನ್ ಹೇಳ್ತಾ ಇದ್ದಾರೆ? ಯಾರಿಗೆ ಭಗವಂತನ ಆಧ್ಯಾತ್ಮಿಕ ಶಕ್ತಿ, ಅಂತರಂಗ ಶಕ್ತಿಯಲ್ಲಿ ಸೃಷ್ಟಿ ಇದೆ. ಅಂತರಂಗ ಸೃಷ್ಟಿಯಲ್ಲಿ ವೈಕುಂಠ ಲೋಕಗಳಿದೆ. ಅಂತರಂಗ ಸೃಷ್ಟಿಯಲ್ಲಿ ಅಸಂಖ್ಯಾತ ವೈಕುಂಠ ಲೋಕಗಳಿವೆ. ಅದರದ್ದು ಏನು ಗೊತ್ತಿಲ್ಲದಿದ್ದಾಗ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಅಂದರೆ ಬ್ರಹ್ಮಜ್ಯೋತಿ ಕಿರಣ ಅಷ್ಟೇ ನೋಡ್ಕೊಂಡು ಇದನ್ನ ಮುಗೀತು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದೇ ಅಂತಿಮ ಅಂತ ತಿಳ್ಕೊಳ್ತಾರೆ. ಸೊ ಹಾಗಾಗಿ ಯಾರು ಭಗವಂತನ ಲೋಕಗಳ ಬಗ್ಗೆ, ಭಗವಂತನ ದಿವ್ಯ ಲೋಕಗಳು, ಭಗವಂತನ ದಿವ್ಯ ಶರೀರ, ಅದರ ಬಗ್ಗೆ ಸಾಕ್ಷಾತ್ಕಾರ ಯಾರು ಮಾಡೋದಿಲ್ವಾ ಅವರಿಗೆ ನಿರಾಕಾರ ಸಾಕ್ಷಾತ್ಕಾರ, ಅದು ಬ್ರಹ್ಮನ ಸಾಕ್ಷಾತ್ಕಾರ. ಆಮೇಲೆ ಇಲ್ಲಿ ಎರಡನೆಯದು ಅಂತಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಬಗ್ಗೆ ಅಲ್ಪ ಮಾಹಿತಿ ಇರುವುದು. ಅಂದರೆ ಭಗವಂತನ ಪರಮಾತ್ಮನಾಗಿ ಎಲ್ಲರ ಶರೀರದಲ್ಲಿ ಇರುತ್ತಾನೆ, ಎಲ್ಲರನ್ನು ಪಾಲನೆ ಮಾಡ್ತಾನೆ. ಇದು ಭಗವಂತನ ಒಂದು ಐಹಿಕ ಶಕ್ತಿಗಳನ್ನು ಅರಿಯುವುದು. ಸೊ ಹಾಗಾಗಿ ಆ ಪರಮಾತ್ಮ ಸಾಕ್ಷಾತ್ಕಾರವು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ, ಬ್ರಹ್ಮನ ಸಾಕ್ಷಾತ್ಕಾರವು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಅವೆರಡೂ ಕೂಡ ಆಂಶಿಕ ಸಾಕ್ಷಾತ್ಕಾರಗಳು. ಸೊ ಹಾಗಾಗಿ ಈ ನಿರಾಕಾರವಾದಿಗಳು, ಜ್ಞಾನಿಗಳು, ಆ ಮಾಯಾವಾದಿಗಳು ಮಾಡ್ಕೊಳ್ಳೋದು ನಿರಾಕಾರ ಸಾಕ್ಷಾತ್ಕಾರ, ಅದು ಬ್ರಹ್ಮನ ಸಾಕ್ಷಾತ್ಕಾರ. ಯೋಗಿನವರು ಮಾಡೋದು ಪರಮಾತ್ಮ ಸಾಕ್ಷಾತ್ಕಾರ. ಆದರೆ ಭಕ್ತರು ಭಗವಾನ್ ಸಾಕ್ಷಾತ್ಕಾರ ಮಾಡ್ತಾರೆ. ಹೇಗೆ? ಹಿರಣ್ಮಯ ಪಾತ್ರ ಆ ಒಂದು ಬ್ರಹ್ಮಜ್ಯೋತಿಯ ಕಿರಣಗಳನ್ನು ಸರಿಸಿದಾಗ, ಯೋಗಮಾಯ ಪರದೆಯನ್ನು ಸರಿಸಿದಾಗ ಆ ಭಗವಂತನನ್ನ ಅವರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಪೂರ್ಣ ಶಕ್ತಿಯಲ್ಲಿ. ಅಂದರೆ ಅವ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವಸ್ವ. ಇದು ಯಾವಾಗ ಅರ್ಥ ಆಗತ್ತೆ? ಆ ನಿರಾಕಾರವಾದಿಗಳು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅಂದರೆ ಎಷ್ಟೋ ಜನ್ಮಗಳು ಹುಟ್ಟು ಸಾವು ಬಂದ ಮೇಲೆ ಜ್ಞಾನಿಗಳು ಆಧ್ಯಾತ್ಮ ಹಾದಿಯಲ್ಲಿ ಇರ್ತಾರೆ. ಆದರೆ ಅವರು ನಿರಾಕಾರ ಪಥದಲ್ಲಿ ಇರೋದ್ರಿಂದ ಅನೇಕ ಜನ್ಮಗಳಾದ್ಮೇಲೆ ಆ ಭಗವಂತನ ಕರುಣೆಯಿಂದ, ಅವ್ಯಾಜ ಕರುಣೆಯಿಂದ ಅವರಿಗೆ ಭಕ್ತರ ಸಂಘ ಸಿಕ್ಕತ್ತೆ. ಭಕ್ತರ ಸಂಘದಿಂದ ಆ ವಾಸುದೇವನೇ ಸರ್ವಸ್ವ, ಭಗವಂತನೇ ಕೃಷ್ಣನೇ ಸರ್ವಸ್ವ, ಅವನಿಂದಲೇ ಬ್ರಹ್ಮಜ್ಯೋತಿಯ ಕಿರಣಗಳು ಬರುತ್ತೆ. ಅವನು ಬ್ರಹ್ಮನಿಗೆ ಮೂಲ, ಅವನು ಪರಮಾತ್ಮನಿಗೂ ಅವನು ಮೂಲ. ಇದನ್ನ ತಿಳ್ಕೊಳ್ತಾರೆ. ಮತ್ತು ಭಗವಾನ್ ಅಂತ ಹೇಳೋದು ಭಗವಂತನ ಆತ್ಯಂತಿಕ ಲಕ್ಷಣ, ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಈ ಭಗವಂತನೇ ಎಲ್ಲದಕ್ಕೂ ಮೂಲ. ಸೊ
ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಈಗ ಅವರಿಗೆ ಅರ್ಥ ಆಗುತ್ತೆ, ಯಾಕೆಂದರೆ ಭಕ್ತರ ಸಂಘದಲ್ಲಿ ಭಗವಂತನ ಬಗ್ಗೆ ಅರಿವಾಗುತ್ತದೆ. ಸೊ ಇಂಥವರು ಕೂಡ ತುಂಬ ವಿರಳ. ಈ ರೀತಿಯ ಒಂದು ಭಗವಂತ ಸಾಕ್ಷಾತ್ಕಾರಕ್ಕೆ ಬರ್ತಕ್ಕಂಥವ್ರು ವಿರಳ. ಸೊ ಅದಕ್ಕಾಗಿ ಭಗವಂತನೇ ಎಲ್ಲದರ ಮೂಲ. ಭಗವಂತ ಮೂಲ ಬೇರು, ಬ್ರಹ್ಮನ್ ಮತ್ತು ಪರಮಾತ್ಮ ಅವನ ಶಾಖೆಗಳು. ಗಿಡದಲ್ಲಿ ಮೂಲ ಬೇರು ಕೃಷ್ಣ, ಅವನ ಶಾಖೆಗಳು ಹೊಡಿತದೆ. ಶಾಖೆಗಳೇ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆದರೆ ಮೂಲ ಯಾರು? ಕೃಷ್ಣ. ಸೊ ಅದಕ್ಕಾಗಿ ನಾವು ಮೂಲವನ್ನು ಪಡಿಬೇಕು, ಮೂಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಮೇಲಿಂದ ಮೇಲೆ ಅರ್ಥ ಮಾಡ್ಕೊಳ್ಬೇಕಾ, ಮೂಲವನ್ನು ತಿಳ್ಕೊಳ್ಬೇಕಾ? ಹರೇ ಕೃಷ್ಣ. ಮೂಲವನ್ನ ತಿಳ್ಕೊಬೇಕಾಗುತ್ತೆ. ಭಗವಂತ ಅಂದರೆ ಪರಿಪೂರ್ಣ ಸಾಕ್ಷಾತ್ಕಾರವನ್ನು ತಿಳ್ಕೊಬೇಕು. ನಾವು ಅರ್ಧಂಬರ್ಧ ತಿಳ್ಕೊಳ್ಬೇಕಾ, ಪೂರ್ಣವಾಗಿ ತಿಳ್ಕೊಳ್ಬೇಕಾ? ಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದ್ರೆ ಭಗವಾನ್ ಶ್ರೀಕೃಷ್ಣನನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಅವನೇ ಬ್ರಹ್ಮನಿಗೆ ಮೂಲ, ಅವನೇ ಪರಮಾತ್ಮನಿಗೆ ಮೂಲ. ಸೊ ಹಾಗಾಗಿ ಎಲ್ಲವೂ ಕೂಡ ಭಗವಂತನಿಂದ ಬಂದಿರೋದು. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ನಿರಾಕಾರ ಬ್ರಹ್ಮನ ಆರಾಧಕರು ಜ್ಞಾನಿಗಳು, ಪರಮಾತ್ಮನ ಆರಾಧಕರು ಯೋಗಿಗಳು ಮತ್ತು ಶ್ರೀಕೃಷ್ಣನ ಭಕ್ತರು ಎಂಬ 3 ಬಗೆಯ ವಾದಿಗಳ ಬಗ್ಗೆ ತೌಲನಿಕ ವಿವರಣೆ ಇದೆ. ಎಲ್ಲಾ ಬಗೆಯ ಆಧ್ಯಾತ್ಮಿಕವಾದಿಗಳಲ್ಲಿ ಜ್ಞಾನಿಯು ವೈದಿಕ ಜ್ಞಾನ ಬಲ್ಲವನು ಶ್ರೇಷ್ಠನೆಂದು ಭಗವದ್ಗೀತೆಯಲ್ಲಿ 6.46-47 ಹೇಳಿದೆ. ಆದರೂ ಯೋಗಿಗಳು ಜ್ಞಾನಿಗಳಿಗಿಂತ ದೊಡ್ಡವರು ಮತ್ತು ಕರ್ಮಿಗಳಿಗಿಂತ ತುಂಬಾ ದೊಡ್ಡವರು. ಯೋಗಿಗಳಲ್ಲೆಲ್ಲ ಯಾರು ತನ್ನ ಶಕ್ತಿಯನ್ನೆಲ್ಲ ಬಳಸಿ ಸದಾ ಭಗವಂತನ ಸೇವೆ ಮಾಡುವರೋ ಅವರು ಪರಮಶ್ರೇಷ್ಠನು. ಒಟ್ಟಿನಲ್ಲಿ ತತ್ವಜ್ಞನು ಕಾರ್ಮಿಕನಿಗಿಂತ ಶ್ರೇಷ್ಠ, ಯೋಗಿಯು ತತ್ವಜ್ಞನಿಗಿಂತ ಉತ್ತಮ. ಯೋಗಿಗಳಲ್ಲೆಲ್ಲ ಸದಾ ಭಗವತ್ ಸೇವೆಯಲ್ಲಿ ನಿರತನಾಗಿ ಭಕ್ತಿ ಯೋಗದಲ್ಲಿರುವವನು ಪರಮಶ್ರೇಷ್ಠ. ಈ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದು ಈಶೋಪನಿಷತ್ ಹೇಳುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ರೀಲ ಪ್ರಭುಪಾದರು ಇಲ್ಲಿ ಕೊನೆಯದಾಗಿ ನಿರ್ಣಯ ಹೇಳ್ತಾ ಇದ್ದಾರೆ. ಏನಂತ ಅಂದರೆ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ಕೃಷ್ಣನು ಅರ್ಜುನನಿಗೆ ಏನು ಹೇಳ್ತಾನೆ ನೋಡಿ, ಏನು ಹೇಳ್ತಾನೆ? ಆ ಕಾಮ್ಯ ಕರ್ಮಿಗಳಿಗಿಂತ ಜ್ಞಾನಿ ಶ್ರೇಷ್ಠ. ಕಾಮ್ಯ ಕರ್ಮಿಗಿಂತ ಜ್ಞಾನಿ ಯಾಕೆ ಶ್ರೇಷ್ಠ ಅಂತಂದ್ರೆ ಕಾಮ್ಯ ಕರ್ಮಿಗಳಿಗೆ ಅವರಿಗೆ ಆತ್ಮಜ್ಞಾನ ಇರೋದಿಲ್ಲ. ಸೊ ಹಾಗಾಗಿ ಜ್ಞಾನಿ ಆದವನಿಗೆ ನಾನು ದೇಹ ಅಲ್ಲ, ನಾನು ಆತ್ಮ ಗೊತ್ತು. ಆದರೆ ಜ್ಞಾನಿಗಿಂತ ಯೋಗಿ ಶ್ರೇಷ್ಠ. ಯೋಗಿಗೆ ಏನಾಗಿರುತ್ತೆ ಅಂತಂದ್ರೆ ಅವನಿಗೆ ಸ್ವಲ್ಪ ಜ್ಞಾನ ಇರುತ್ತೆ, ಪರಮಾತ್ಮನ ಜ್ಞಾನ ಇರುತ್ತೆ. ಆದರೆ ಆ ಯೋಗಿಗಳಲ್ಲಿ ಎಲ್ಲ ಭಗವದ್ಭಕ್ತ ಶ್ರೇಷ್ಠ. ಭಗವದ್ಭಕ್ತ ಯಾಕೆ ಶ್ರೇಷ್ಠ? ಅವನಿಗೆ ಭಗವಂತನಿಗೆ ಈ ತತ್ವಜ್ಞ ಯಾಕೆ ಶ್ರೇಷ್ಠ ಅಲ್ಲ? ಅವನಿಗೆ ನಾನು ದೇಹ ಅಲ್ಲ, ನಾನು ಆತ್ಮ ಗೊತ್ತಿದೆ, ಆದರೆ ಅವನು ಭಗವಂತನಿಗೆ ಶರಣಾಗಿಲ್ಲ. ಅದು ಪ್ರಾಬ್ಲಮ್. ಸೊ ಕಾಮ್ಯ ಕರ್ಮಗಳಿಗೆ ಏನಿರುತ್ತೆ? ಅವರಿಗೆ ಆತ್ಮಜ್ಞಾನ ಇಲ್ಲ. ಸೊ ಆತ್ಮಜ್ಞಾನ ಇಲ್ಲ, ಹಾಗಾಗಿ ಆತ್ಮಜ್ಞಾನ ಇದ್ದವನು ಶ್ರೇಷ್ಠ. ತತ್ವಜ್ಞರಿಗೆ ಆತ್ಮಜ್ಞಾನ ಇದೆ, ನಾನು ದೇಹ ಅಲ್ಲ, ನಾನು ಆತ್ಮ. ಸೊ ಆದರೆ ಅವರು ಭಗವಂತನಿಗೆ ಶರಣಾಗಿಲ್ಲ. ಹಾಗಾಗಿ ತತ್ವಜ್ಞರಿಗಿಂತ ಯೋಗಿ ಶ್ರೇಷ್ಠ. ಸೊ ಯೋಗಿಗಳಲ್ಲೆಲ್ಲ ಭಗವಂತನ ಭಕ್ತ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತ ಹೇಳ್ತಾನೆ ಇಲ್ಲಿ 47ನೇ ಶ್ಲೋಕದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನೇ ಹೇಳಿದ್ದಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯಾವಾಗಲೂ ಯಾರು ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ ಅವನು ಭಗವಂತನನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತಾನೆ, ಭಗವಂತನನ್ನೇ ಭಜಿಸುತ್ತಾನೆ. ಮತ್ತು ಅಂಥವನು ಎಲ್ಲ ಯೋಗಿಗಳಲ್ಲಿ ಅವನು ಶ್ರೇಷ್ಠ. ಯಾಕೆಂದರೆ ಭಗವಂತನಿಗೆ ಆತ್ಮೀಯನಾಗಿರ್ತಾನೆ ಭಗವಂತನಿಗೆ ಅವನು. ಸೊ ಹಾಗಾಗಿ ಅವನು ಇಲ್ಲಿ ಶ್ರೇಷ್ಠ. ಸೊ ಭಕ್ತಿ ಯೋಗದಲ್ಲಿರ್ತಕ್ಕಂಥ ಆ ಭಕ್ತ ಶ್ರೇಷ್ಠ. ಸೊ ಅವನು ಅಂತ ಹೇಳ್ತಾನೆ. ಆದ್ದರಿಂದ ಭಕ್ತನಾಗಬೇಕು. ಭಕ್ತನಾದರೆ ಅವನು ಭಗವಾನ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು. ಸೊ ಭಗವಂತನ ಬಗ್ಗೆ ಅರಿತುಕೊಳ್ಳಬಹುದು. ಆದ್ದರಿಂದ ನಾವು ತತ್ವಜ್ಞ ಆಗೋದು ಅಂತಂದರೆ ನಿರಾಕಾರ ಸಾಕ್ಷಾತ್ಕಾರ. ಆಮೇಲೆ ಅಲ್ಲಿ ಯೋಗಿನವರು ಅಂತಂದರೆ ಹಠಯೋಗಿಗಳು, ಮತ್ತು ಇವರು ಏನು ಅಷ್ಟಾಂಗ ಯೋಗಿಗಳು, ಅವರು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ತಾರೆ. ಸೊ ಆದರೆ ಇಲ್ಲಿ ಭಗವದ್ಭಕ್ತರು
ಪೂರ್ಣ ಸಾಕ್ಷಾತ್ಕಾರ ಮಾಡ್ತಾರೆ. ಆ ಭಗವಂತನನ್ನ ಪೂರ್ಣವಾಗಿ ಅರಿತುಕೊಳ್ತಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ಭಗವಂತ ಅವರಿಗೆ ಭಗವಂತ ತನ್ನನ್ನೇ ತಾನು ಅವರಿಗೆ ತೋರಿಸ್ಕೊಳ್ತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಎಲ್ಲ ಯೋಗಾಭ್ಯಾಸಗಳಲ್ಲಿಯೂ ಈ ಶಿಖರವಾದದ್ದು ಭಕ್ತಿ ಯೋಗ. ಸೊ ಆ ಭಕ್ತಿ ಯೋಗದನ್ನ ತಲುಪಲಿಕ್ಕೆ ಈ ಒಂದು ಜ್ಞಾನ ಯೋಗ, ಆ ಒಂದು ಧ್ಯಾನ ಯೋಗ, ಇವೆಲ್ಲ ಭಕ್ತಿ ಯೋಗ ತಲುಪಲಿಕ್ಕೆ ಹಂತ ಮಾತ್ರ, ಒಂದು ಮೆಟ್ಟಿಲುಗಳು ಮಾತ್ರ. ಆದರೆ ಶಿಖರವಾದದ್ದು ಭಕ್ತಿ ಯೋಗ. ಈಗ ಎವರೆಸ್ಟ್ ಶಿಖರ ಅಲ್ವಾ, ಶಿಖರ ಅಂದ್ಕೊಂಡು ನಮಗೆ ಹಿಮಾಲಯ ಪರ್ವತದ ಎವರೆಸ್ಟ್ ಶಿಖರದ ನೆನಪಾಗತ್ತೆ ಅಲ್ವಾ, ಅತ್ಯುನ್ನತವಾದದ್ದು ಮೌಂಟ್ ಎವರೆಸ್ಟ್ ಅಲ್ವಾ. ಹೌದು ಹೌದು ಹಾಗೆಯೇ ಕೃಷ್ಣ ಪ್ರಜ್ಞೆಯ ಭಕ್ತಿ ಯೋಗ ಅದು ಯೋಗದ ಅತ್ಯುನ್ನತವಾದ ಹಂತ. ಸೊ ಹಾಗಾಗಿ ಇಲ್ಲಿ ನಾವು ಯಾವಾಗಲೂ ಅತ್ಯುನ್ನತವಾದವನ್ನೇ ಬಯಸ್ತೇವಾ ಅಥವಾ ನಾವು ಕೆಳಗಿನದನ್ನ ಬಯಸ್ತೇವಾ? ಹರೇ ಕೃಷ್ಣ. ಅತ್ಯುನ್ನತವಾದದನ್ನೇ ಬಯಸ್ತೀವಿ. ಆದ್ದರಿಂದ ಈ ಅತ್ಯುನ್ನತವಾದ ಪರಿಪೂರ್ಣತೆಯ ಹಂತ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ. ಸೊ ಈ ಪರಿಪೂರ್ಣತೆಯ ಹಂತ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಅದನ್ನ ನಾವು ಹೇಗೆ ಮಾಡಬೇಕು? ಭಕ್ತಿ ಯೋಗದಿಂದ ಮಾತ್ರ ಸಾಧಿಸಬಹುದು. ಇದನ್ನ ವೈದಿಕ ಸಾಹಿತ್ಯ ಏನಂತ ಅನ್ಸುತ್ತೆ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಯಸ್ಯ ದೇವೇ ಪರ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಆ ಭಗವಂತನಲ್ಲೂ ಆ ಗುರುವಿನಲ್ಲೂ ಯಾರಿಗೆ ದೃಢ ವಿಶ್ವಾಸ ಇರುತ್ತೆ ಅವರು ಮಹಾತ್ಮರು. ಆ ಮಹಾತ್ಮರಿಗೆ ಮಾತ್ರ ಈ ವೈದಿಕ ಜ್ಞಾನದ ಸಕಲ ಅರ್ಥಗಳು ಪ್ರಕಾಶವಾಗುತ್ತವೆ ಅಂತ ಹೇಳ್ತಾ ಇದೆ ಶ್ವೇತಾಶ್ವತಾರ ಉಪನಿಷತ್. ಆದ್ದರಿಂದ ಆ ಭಗವಂತ ಭಕ್ತರಿಗೆ ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಹೇಗೆ? ಹಿರಣ್ಮಯದ ಪಾತ್ರೆ. ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಭಕ್ತರು, ನಿನ್ನ ಆ ಒಂದು ಹಿರಣ್ಮಯ ಪಾತ್ರ, ಆ ಹೊದಿಕೆಯನ್ನು, ಬಂಗಾರದ ಹೊದಿಕೆಯನ್ನು ನೀನು ತೆಗೆದು ನನಗೆ ನೀನು ದರ್ಶನ ಕೊಡು ಅಂತ ಕೇಳ್ತಾರೆ. ಅದರಿಂದ ಹರೇ ಕೃಷ್ಣ. ಆದ್ದರಿಂದ ಇವತ್ತಿನ ಶ್ಲೋಕದಲ್ಲಿ ನಾವೇನು ತಿಳಿತಾ ಇದ್ದೇವೆ? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಸೊ ಹಾಗಂದ ಭಗವಂತ ನೀನು ಎಲ್ಲ ಜೀವಿಗಳನ್ನು ಪೋಷಣೆ ಮಾಡ್ತಕ್ಕಂಥವನು. ನಿನ್ನ ಆ ದಿವ್ಯ ಶರೀರ ಉಜ್ವಲವಾದ ಮನಸ್ಸಿನಿಂದ ಸೊ ಹಾಗಾಗಿ ನೀನು ಭಗವಂತ, ನೀನು ಎಲ್ಲ ಜೀವಿಗಳ ಪೋಷಕ. ನಿನ್ನ ನಿಜವಾದ ಮುಖ, ನಿನ್ನ ಅದು ಉಜ್ವಲವಾದ ತೇಜಸ್ಸು, ಆ ಬ್ರಹ್ಮ ಕಿರಣಗಳ ಜ್ಯೋತಿಯ ಕಿರಣಗಳಿಂದ ಅದು ಮುಚ್ಚೋಗ್ಬಿಟ್ಟಿದೆ. ಆದ್ದರಿಂದ ನನಗೆ ನಿನ್ನ ದರ್ಶನ ಬೇಕು. ನನಗೆ ನಾನು ನಿನ್ನ ಭಕ್ತ, ನಿನ್ನ ಭಕ್ತನಿಗೆ ನೀನು ಅದನ್ನ ನನಗೆ ತೋರಿಸ್ಕೊಡು. ಸೊ ಅದನ್ನ ನಿನ್ನ ಆ ಒಂದು ಉಜ್ವಲವಾದ ಆ ಹಿರಣ್ಮಯವಾದ ಆ ಹೊದಿಕೆಯನ್ನು ನೀನು ತೆಗೆದು ಬಿಡು, ನನಗೆ ನೀನು ದರ್ಶನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಭಗವಾನ್ ಸಾಕ್ಷಾತ್ಕಾರ ಮಾಡಬೇಕು. ಇದು ಹೇಗೆ ಸಾಧ್ಯ? ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಸೊ ನಾವು ಸಾಧನ ಭಕ್ತಿಯಲ್ಲಿ ನಾವು ತೊಡಗಬೇಕು. ಭಗವಂತನ ಒಂದು ಅಂತಿಮವಾದ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಯಾಕೆಂದ್ರೆ ಇದು ನಮಗೆ ಭಗವಂತನ ಲೋಕಕ್ಕೆ ಮರಳಿ ಹೋಗಲಿಕ್ಕೆ ಸಾಧ್ಯ. ಸೊ ಅಪರಿಪೂರ್ಣ ಸಾಕ್ಷಾತ್ಕಾರ, ಆ ಬ್ರಹ್ಮನ ಸಾಕ್ಷಾತ್ಕಾರ ಮತ್ತೆ ಆ ಒಂದು ಪರಮಾತ್ಮ ಸಾಕ್ಷಾತ್ಕಾರ. ಸೊ ಆದ್ದರಿಂದ ಈಶೋಪನಿಷತ್ತಿನ ಈ ಮಂತ್ರ ನಮಗೆ ಭಗವಂತನ ಎಡೆಗೆ ಕರೆದುಕೊಂಡು ಹೋಗುತ್ತೆ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ